ಭಕ್ತಿಯೋಳ್ ಅಂಬಿಕಾಸುತ ವಿಘ್ನರಾಜನ ಪಿರಿದು ಸೋತುದಿಸಿ ಅಪ್ಪನಿಧಿಯಾತ್ಮಜಗೆ ಕೈ ಮುಗಿದು ಅಮ್ಮಜಾಸನ ವಾಣಿಯರ ಪಾದಾಮುಜಗೆ ಪೊಡಬಡುತ್ತವಳ್ಳಿ ಬೆರಿ ಕಥಾಮೃತವ ಕೇಳುತ್ತಾ ಇರುವಂತಹ ಭಕ್ತ ಜನರ ಶ್ರುತಿವಾಕ್ಯಗಳನ್ನು ಅದನ್ನು ಕೇಳುತ್ತಾ ಇದ್ದ ಹಾಗೆ ಮನಸ್ಸು ಆನಂದದಿಂದ ಕುಣಿಯುತ್ತದೆ. ಹೌದು ಸ್ವಾಮಿ. ಕಾರಣ ಯಾರೇ ಆಗಲಿ ನಂಬಿಕೆ ಇದ್ದದ್ದರಿಂದ ನಮ್ಮನ್ನು ಸ್ತುತಿ ಮಾಡುತ್ತಾ ಇದ್ದಾರೆ. ಹೌದು ಸ್ವಾಮಿ. ನಂಬಿಕೆ ಇಲ್ಲದೆ ಇದ್ರೆ ಸ್ತುತಿಸುವುದಕ್ಕೆ ಸಾಧ್ಯವೋ ಹೇಳು? ಇಲ್ಲವೇ ಇಲ್ಲ. ಹಾಗಾಗಿ ಲೋಕದ ಜನತೆಯ ನೆಲೆಯಲ್ಲಿ ನಮ್ಮನ್ನು ಪಾಲನಾಕರ್ತ ಎಂಬ ಹಾಗೆ ಭಾವಿಸಿಕೊಂಡಿದ್ದಾನೆ. ಹೌದು. ಆ ಕಾರಣದಿಂದ ಭಕ್ತ ಜನರನ್ನು ತನ್ನ ಮಕ್ಕಳಂತೆ ಕಂಡುಕೊಂಡು ಆ ಮೂಲಕ ಅವರ ಕಷ್ಟಕ್ಕೆ ಸ್ಪಂದಿಸುತ್ತಾ ಸಹಾಯದ ಅನುಗ್ರಹವನ್ನು ಮಾಡುತ್ತಾ ನಾನು ಬಂದಿದ್ದೇನೆ. ಹೌದು ಸ್ವಾಮಿ. ಆದುದರಿಂದಲೇ ಅವರಾಡುತ್ತಿರುವಂತಹ ಶ್ರುತಿವಾಕ್ಯಗಳಲ್ಲಿ ಉಚ್ಚರಿಸುತ್ತಾ ಇರುವ ಶಬ್ದವನ್ನ ಆಲಿಸಿದೆಯಾ? ಕೆಲವರು ಹರಿ ಎಂಬ ಹಾಗೆ ಕೂಗಿ ಕರೆದರು. ಕಾರಣ ಏನೋ ಹರಿಸುವುದಕ್ಕಾಗದೇ ಇದ್ದಂತ ಕಷ್ಟಕ್ಕವಳು ಒಳಗಾಗಿದ್ದಾರೆ ಎನ್ನುವುದರ್ಥ. ಆದದ್ದರಿಂದ ಕಷ್ಟದಿಂದ ಪಾರುಗಾಣಿಸುವಂತ ಕರೆಯುತ್ತಾ ಇದ್ದಾರೆ. ಕೆಲವರು ಜನಾರ್ದನ, ತಾವು ಜನಜೀವನದಲ್ಲಿ ಒಬ್ಬರಾಗಿದ್ದರೂ ಕೂಡ ಅದರಲ್ಲಿ ವೃದ್ಧಿಯನ್ನು ಕಾಣಬೇಕು ಅನ್ನುವಂತಹ ಭಾವವುಳ್ಳವರು ಜನಾರ್ದನ ಎಂಬ ಹಾಗೆ ಕೂಗಿ ಕರೆಯುತ್ತಾ ಇದ್ದಾರೆ. ನನ್ನನ್ನು ಇದರಿಂದ ವೃದ್ಧಿಗೊಳಿಸು ಅಥವಾ ಮೇಲಕ್ಕೆ ಹೋಗುವ ಹಾಗೆ ಅನುಗ್ರಹವನ್ನು ಮಾಡು ಎಂಬ ಹಾಗೆ ಕೇಳುತ್ತಾ ಇದ್ದಾರೆ. ಅದು ಕೆಲವರು ಕೇಶವ ಎಂಬ ಹಾಗೆ ಉಚ್ಚರಿಸಿದ್ರು. ಕಾರಣ ಏನು? ಕೆಲವೊಬ್ಬರು ಹೇಳುವಂತದ್ದುಂಟು, ಕೇಶಿ ಎನ್ನುವಂತಹ ದಾನವನನ್ನು ಮಡುಹಿದ ಕಾರಣ ಹರಿ ಕೇಶವನಾಗಿದ್ದಾನೆ. ಖಂಡಿತ ಅಲ್ಲ. ಅಕ್ಷಯವಾಗಿರುವಂತಹ ಆತ್ಮಗಳನ್ನು ಶಿರವೊಂದು ಕೇಶರಾಶಿಗಳನ್ನು ಹೇಗೆ ಒಂದೇ ನೆಲೆಯಿಂದ ಪಾಲನೆ ಮಾಡುತ್ತದೋ ರಕ್ಷಿಸ್ತದೋ ತದೇ ರೀತಿಯಿಂದ ಅಕ್ಷಯವಾಗಿರಬಹುದಾದಂತಹ ಆತ್ಮಗಳನ್ನು ಪಾಲಿಸಬಹುದಾದ ಸಾಮರ್ಥ್ಯ ವಿಶೇಷವನ್ನು ಹೊಂದಿದವ ನೀನು ಅಕ್ಷಯಾತ್ಮಕ ಕೇಶವ ಹೀಗೆ ಕೊಂಡಾಡಿದ್ರು. ಹಾಗೆಯೇ ಆ ಎಲ್ಲ ಶ್ರುತಿವಾಕ್ಯಗಳನ್ನು ಕೇಳುತ್ತಾ ಇರುವ ಕಾಲಕ್ಕೆ ಅದೋ ಆ ಕಡೆಯಿಂದ ಉಗೆ ಉಗೆ ಎನ್ನುವಂತಹ ಉದ್ಘೋಷವನ್ನು ಆಲಿಸ್ತಾ ಇದ್ದೇನೆ. ಮನಸ್ಸು ತುಂಬಿ ಬಂತು. ಈ ರೀತಿ ಭಾವುಕ ಭಕ್ತ ಜನರ ಆ ಒಂದು ಉಲ್ಲಾಸವನ್ನು ಕಂಡಾಗ ಅವರಿಗೆ ಏನನ್ನಾದ್ರೂ ನೀಡಬೇಕು ಅಂತ ಕಾಣುವುದು ಸಹಜ ತಾನೆ. ಆ ನೆಲೆಯಿಂದ ಯೋಚನೆಯನ್ನು ಮಾಡುತ್ತಾ ಇರುವ ಕಾಲಕ್ಕೆ ನನ್ನ ಮನಸ್ಸಿಗೊಂದು ಹೊಳೆಯುತ್ತದೆ. ಯಾವುದೇ ಆಗಲಿ ಒಂದು ಕಾರ್ಯವನ್ನು ಮಾಡಬೇಕು ಅಂತಿದ್ರೆ ಅದರ ಬಗ್ಗೆ ಸ್ಪಷ್ಟವಾದಂತಹ ಒಂದು ಲಕ್ಷ್ಯ ಇರಬೇಕು, ಸ್ಪಷ್ಟವಾದಂತಹ ಧ್ಯೇಯ ಇರಬೇಕು, ಇದನ್ನೇ ಮಾಡಬೇಕು ಅನ್ನುವ ಭಾವ ಇರಬೇಕು. ಹಾಗಿದ್ರೆ ನಾನು ಏಕಪಕ್ಷೀಯವಾಗಿ ನಿರ್ಣಯವನ್ನು ಕೈಗೊಂಡು ಒಂದು ಕಾರ್ಯವನ್ನು ಮಾಡಿದೆ ಅಂತ ಆದ್ರೆ ಅದು ಸರಿಯಾಗುವುದಕ್ಕೆ ಸಾಧ್ಯವೇ? ಇಷ್ಟರವರೆಗೆ ಆಗಿದೆ ಇಲ್ಲ ಅಂತಲ್ಲ. ಆದರೂ
ಪ್ರಾಜ್ಞರೊಂದು ಮಾತು ಹೇಳುತ್ತಾರೆ, ವಾದ ವಿವಾದ ಜಾಯತೆ ತತ್ವಬೋಧ. ಹಾಗಿದ್ದರೆ ಸ್ಪಷ್ಟವಾದಂತಹ ರೀತಿಯಿಂದ ಸರಿಯಾದ ದಾರಿಯಿಂದ ಭಕ್ತ ಜನರನ್ನು ಪಾಲಿಸಬೇಕು ಅನ್ನುವಂತಹ ಹೊಣೆಗಾರಿಕೆಯುಳ್ಳ ನಾನು ಯೋಚನೆ ಮಾಡುವುದು, ನಾನು ಉದ್ದೇಶಿಸಿದಂತಹ ಕಾರ್ಯವನ್ನು ಕಾರ್ಯಗತಗೊಳಿಸುವುದಕ್ಕೆ ಸಲಹೆಯನ್ನು ಯಾರಲ್ಲಿ ಕೇಳಲಿ? ಹೀಗೆ ಯೋಚನೆ ಮಾಡಿಕೊಂಡಾಗ ನನಗೆ ಕಾಣುವುದೇನು ಗೊತ್ತಾ ಲಕ್ಷ್ಮೀ, ಕುಳಿತಿದ್ದ ರಮೆಯೊಳಗ ನೋವು ಸಾತ್ವಿಕ ವಿನಿಸಿ ಕರ್ತವ್ಯವ ನಡೆಸಿದು ಎಂತಾಗುದು ಹೇಳುವಿನು. ಸಾತ್ವಿಕ ವಿನಿಸಿ ಕರ್ತವ್ಯವನ್ನು ನಡೆಸಿಗಿನ ಎಂತಾದುದು ತಾನರಿಗೆ ತಿಳಿಗೋ ನಿಜವಾ. ಕುಳಿತಿದ್ದ ರಮೆಯೋಳೆಂದೇನು ಸಾತ್ವಿಕ ಕರ್ತವ್ಯವನು ಲಕ್ಷ್ಮಿ, ಈ ರೀತಿ ಯೋಚನೆಯನ್ನು ಮಾಡುತ್ತಾ ಇದ್ದಂತಹ ನಾನು ಒತ್ತಿನಲ್ಲಿ ಕುಳಿತಿರುವಂತಹ ನಿನ್ನನ್ನು ನಿರೀಕ್ಷಿಸಿದೆ, ಅಥವಾ ನಿನ್ನ ಬಗ್ಗೆ ನೋಟವನ್ನು ಹರಿಸಿದೆ. ಯಾಕೆಂದು ಬಲ್ಲೆಯ? ಯಾವುದೇ ಒಂದು ವಿಚಾರದ ಬಗ್ಗೆ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು ಅಂತಿದ್ರೆ ಜ್ಞಾನಿಗಳಲ್ಲಿ ಕೇಳಿ ಉತ್ತರವನ್ನು ಕಂಡುಕೊಳ್ಳಬೇಕು. ಹೌದು ಸ್ವಾಮಿ, ಖಂಡಿತ. ಇಲ್ಲದೇ ಇದ್ರೆ ಇನ್ನೊಮ್ಮೆ ಪರಾಮರಿಸಬೇಕಾದಂತ ಅನಿವಾರ್ಯತೆ ಉಂಟಾಗುತ್ತದೆ. ಹಾಗಿದ್ದೆ ನಮ್ಮಲ್ಲಿ ಜ್ಞಾನಿಗಳು ಯಾರು? ಹೀಗೆ ಯೋಚನೆಯನ್ನು ಮಾಡಿಕೊಂಡಾಗ ಪಕ್ಕಕ್ಕೆ ಹೊಳೆಯುವ ಹೆಸರು ನಾರದ. ಜ್ಞಾನವೇ ಅವ ನಾರದ. ಹಾಗಂತ ನಾನು ಕಡಿಮೆ, ನಾರಾಯಣ. ಆದದ್ದರಿಂದ ಕಡಿಮೆ ಅಂತ ಹೇಳುವುದಕ್ಕೆ ಬರುವುದಿಲ್ಲ. ಹಾಗೆಂದು ನೀನು ಕಡಿಮೆಯ? ಖಂಡಿತ ಅಲ್ಲ. ಯಾಕಲ್ಲ? ಸಮುದ್ರ ಮಥನ ಕಾಲದಲ್ಲಿ ಆ ಸಮುದ್ರದಿಂದಲೇ ಎದ್ದು ಬಂದಿ ನೀನು. ಬರುವ ಕಾಲಕ್ಕೆ ಬ್ರಹ್ಮದೇವರೊಂದು ಮಾಲೆಯನ್ನು ಕೊಟ್ಟರು ನಿನ್ನ ಕೈಯಲ್ಲಿ. ಯಾರು ಆದೀತು ಅವರ ಕೊರಳಿಗೆ ಹಾಕಿ ಅವರನ್ನು ವರಿಸಿಕೋ. ಎಷ್ಟು ಮಂದಿ ಇದ್ರಲ್ಲಿ? ದಾನವರು, ದೇವತೆಗಳು ಎಲ್ಲರೂ ಸೇರಿದಂತಹ ತುಂಬಿದ ಜನ ಸಾಗರದ ಅಥವಾ ಒಂದು ಶಕ್ತಿ ಸಾಗರದ ಮಧ್ಯೆ ಎಲ್ಲರನ್ನು ನೋಡುತ್ತಾ ಬಂದಂತಹ ನೀನು ನನ್ನ ಕೊರಳಿಗೆ ಹಾರವನ್ನು ತೊಳೆಸಿ ಕಾಲನ್ನು ಹಿಡಿದು ನನ್ನನ್ನು ಯಾಕೆ ಆಯ್ಕೆ ಮಾಡಿದ್ದೀನಿ? ಸ್ಪಷ್ಟವಾಗಿ ಹೇಳುವುದಿದ್ರೆ ಹುಡುಗಿಯರು ಏನನ್ನು ಬಯಸ್ತಾರೆ? ಹುಡುಗನಲ್ಲಿ ಸೌಂದರ್ಯವನ್ನು ಬಯಸ್ತಾರೆ. ಸೌಂದರ್ಯದಲ್ಲಾದ್ರೂ ನಾನು ಯಾರಿಗಾದ್ರೂ ಸಾಟಿಯೋ ಹೇಳು? ತುಂಬಿರುವಂತಹ ಸಭೆಯಲ್ಲಿ ಎಲ್ಲರಿಂದ ಕರ್ರಗಾಗಿದ್ದವ ನಾನು, ಕಪ್ಪಾಗಿದ್ದವ ನಾನು. ಆದರೂ ನನ್ನನ್ನು ಅಪೇಕ್ಷೆ ಪಟ್ಟೆ. ಯಾಕೆ ಅಪೇಕ್ಷೆ ಪಟ್ಟೆ? ಕಾರಣ ನೀನು ಲಕ್ಷ್ಮಿ. ಕೆಲವರು ಹೇಳುವುದುಂಟು, ಲಕ್ಷ್ಮಿ ಎನ್ನುವ ಹೆಸರನ್ನು ಹೇಳಿದ ಕ್ಷಣದಲ್ಲಿ ಸಂಪತ್ತಿನ ಅಧಿದೇವತೆ, ಸಂಪತ್ತು ಮಾತ್ರ ಇರುವುದು ಅಂತ ಅಲ್ಲ. ಧೈರ್ಯವೂ ಲಕ್ಷ್ಮಿ, ಸಾಹಸವೂ ಲಕ್ಷ್ಮಿ, ವಿದ್ಯೆಯೂ ಲಕ್ಷ್ಮಿ. ಆದ್ದರಿಂದ ಎಲ್ಲದರಲ್ಲೂ ಪರಿಪೂರ್ಣತೆಯನ್ನು ಪಡೆದಂತಹ ಒಂದು ಶಕ್ತಿ ಎಂಬ ಹಾಗೆ ಅರ್ಥ ಮಾಡಿಕೊಂಡಾಗ ನಿನ್ನಷ್ಟು ಜ್ಞಾನಿಗಳಿಲ್ಲಿ ಯಾರು ಇರುವುದಕ್ಕೆ ಸಾಧ್ಯ ಹೇಳು? ಆದದ್ದರಿಂದ ಕೇಳುತ್ತಾ ಇದ್ದೇನೆ ಲಕ್ಷ್ಮಿ, ಲೋಕದ ವ್ಯವಸ್ಥೆಗೆ ಬೇಕಾಗಿ, ಲೋಕದ ವ್ಯವಹಾರಕ್ಕೆ ಬೇಕಾಗಿ
ಏನೋ ಒಂದು ಕಾರ್ಯವನ್ನು ಕೈಗೊಳ್ಳಬೇಕು ಅನ್ನುವಂಥ ಮನೋವಾಂಛೆ ನನ್ನದು. ಆ ಕಾರಣದಿಂದ ಆ ವಾಂಛೆಯಲ್ಲಿ ಏನಾದರೂ ಬದಲಾವಣೆಯನ್ನು ಮಾಡಿಕೊಳ್ಳಬೇಕು ಅಂತಿದ್ರೆ ಈಗಲೇ ಮಾಡಬೇಕಲ್ಲ, ಮತ್ತೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಆ ಕಾರಣದಿಂದ ಕೇಳುತ್ತೇನೆ, ನನ್ನ ಕಾರ್ಯದ ಬಗ್ಗೆ ನಿನ್ನ ಕಲ್ಪನೆ ಏನು? ಉತ್ತರಿಸಲ್ಲ. ರಮಣ ಈ ಪರಿಯಾದ ಜನಮನೋ ಸದನ, ಈ ಪರಿಯಾದ ಜನಮನೋ ಸದನ ರಮಣ ಸದನ ಜನಮನೋ ಸದನ ಹೇ ರಮಣ ಹೇ ರಮಣ ಕಥೆಯನ್ನೋ ನೀ ಅರಸ ಪೇಳುವೆಯ ಕಥೆಯನ್ನೋ ಕಳಬೈದೆ ಪಗಲಿರುವುದು ಮಾಮ ಸತಿಯೇ ಕಳರದಿ ಬಳುವ ಮಾಮ ಸತಿಯೇ ರಮಣ ಈ ಪರಿಯಾದ ಜನಮನೋ ಸದನ ಬಗ್ಗೆ ಕೇಳುತ್ತಿದ್ದೀರಲ್ಲವೇ? ಆಗುವುದಕ್ಕೆ ನಾವು ವೈಕುಂಠದ ಸ್ವರ್ಣ ಮಂಟಪದಲ್ಲಿರುವವರು. ಸರಿಯಲ್ಲವೇ ಅದು? ಹಾಗಾದರೆ ನೀವು ನನ್ನಲ್ಲಿ ನಿಮ್ಮ ಪತ್ನಿಯಾದ ಲಕ್ಷ್ಮಿಯಲ್ಲಿ ಕೇಳುತ್ತಿದ್ದೀರಲ್ಲವೇ? ನಮ್ಮ ಈ ವೈಕುಂಠ ಲೋಕಕ್ಕೆ ನಿರಂತರವಾಗಿ ಸನಕ ಸನಂದಾರಿಗಳು ಬಂದು ನಿಮ್ಮ ಬಗ್ಗೆ ಹೊಗಳುತ್ತಿರುವಾಗ ನಾನು ಅದರಲ್ಲಿ ಏನು ಹೇಳುವುದುಂಟು? ನಿಮ್ಮ ಕಾರ್ಯ ಏನೆಂಬುದು ಎಲ್ಲರಿಗೂ ತಿಳಿದಿದೆ. ಪ್ರಪಂಚದ ಲಾಲನೆ ಪಾಲನೆಯನ್ನು ಮಾಡುತ್ತಿರುವವರು ನೀವು. ಬೀಜವನ್ನು ಬಿತ್ತುವುದು ಮುಖ್ಯವಲ್ಲ, ಗಿಡವನ್ನು ಅದಕ್ಕೆ ಬೆಳವಣಿಗೆ ಆಗುವುದು ಮುಖ್ಯವಲ್ಲ, ಅದಕ್ಕೆ ನೀರಿರಿದು ಪೋಷಣೆ ಮಾಡುವುದು ಮುಖ್ಯ. ಅಂತಹ ಕಾರ್ಯವನ್ನು ನೀವು ಜಗತ್ತಿನ ಮಕ್ಕಳಿಗೆ ನೀವು ಮಾಡುತ್ತಿದ್ದೀರಿ, ಮಾತೃಸ್ಥಾನದಲ್ಲಿ ನಿಂತು ಮಾಡುತ್ತಾ ಇದ್ದೀರಿ. ಹಾಗಾದರೆ ಆ ಕಾರ್ಯವೇ ನಿಮ್ಮದು ಮುಖ್ಯ. ನಿಮ್ಮ ಪತ್ನಿಯಾದಂತಹ ನಾನೇ ಧನ್ಯಳು. ಹಾಗಾಗಿ ನಿಮ್ಮ ಬಗ್ಗೆ ನಾನು ಹೇಳಲು ಅದು ಒಂದಿಷ್ಟು ಸಂಕೋಚವಿಲ್ಲದ ಮಾತು. ಹಾಗಾಗಿ ನಾನು ನಿಮ್ಮನ್ನು ಪಡೆದಂತಹ ನಾನೇ ಧನ್ಯ ಸ್ವಾಮಿ, ನಾನೇ ಧನ್ಯ. ಹಾಗಿದ್ರೆ ನನಗೇನನ್ನಾದರೂ ಹೇಳುವುದಕ್ಕೆ ನಿನಗೆ ಸಾಮರ್ಥ್ಯ ಇಲ್ಲ ಅಂತ ಒಪ್ಪಿಕೊಳ್ಳುತ್ತೀನಿ. ಎಲ್ಲವನ್ನು ಕಂಡುಕೊಳ್ಳಬಹುದಾದ ಸಾಮರ್ಥ್ಯ ವಿಶೇಷವನ್ನು ಹೊಂದಿದಂತಹ ನಾನು ಏನೊಂದು ಮಾಡಿದ್ರು ನನಗೆ ಒಪ್ಪಿಗೆ ಆಗುತ್ತದೆ ಅಂತ. ಹೌದು ಸ್ವಾಮಿ, ಹೌದು.
ಏನನ್ನಾದ್ರೂ ಮಾಡಬೇಕಿದ್ದ ಇನ್ನು ನಿನ್ನಲ್ಲಿ ಕೇಳಬೇಕು ಎನ್ನುವಂತ ಅನಿವಾರ್ಯತೆ ಇಲ್ಲ. ಖಂಡಿತ ಇಲ್ಲ. ಆದರೆ ಹಾ ಕೆಲವೊಮ್ಮೆ ಹೇಗಿರ್ತದೆ, ಹಾ ಕೇಳಬೇಕು ಎಂಬ ಹಾಗೆ ಇಲ್ಲ ಎನ್ನುವ ಕಾರಣಕ್ಕಾಗಿ ಹೇಳುವುದನ್ನು ಬಿಡ್ತಾರೆ. ಹೌದು ಸ್ವಾಮಿ. ಸ್ಪಷ್ಟವಾದ ಒಂದು ನುಡಿ ಉಂಟು ಹಾ ಲೋಕದಲ್ಲಿ. ಹಾ ಸುಲಭವಾದಂತಹ ಲೆಕ್ಕ, ಒಂದಕ್ಕೊಂದು ಸೇರಿಸಿದ್ರೆ ಎಷ್ಟು ಎರಡು ಅಲ್ವಾ? ಹಾ ಅದೇ ಸಾಂಸಾರಿಕವಾದಂತಹ ಜೀವನದಲ್ಲಿ ಸತಿಪತಿಯರಿಬ್ಬರು, ಒಂದು ಸತಿ ಒಂದು ಪತಿ, ಹೌದು, ಇಬ್ಬರು ಸೇರಿದ್ರೆ ಅದು ಒಂದೇ ಆಗುದು. ಒಂದಕ್ಕೊಂದು ಸೇರಿದ್ರೆ ಅಲ್ಲಿ ಒಂದೇ ಅಂದ್ರೆ ಪೂರ್ಣಾಂಕವನ್ನು ಪಡೆಯುತ್ತದೆ ಅಂತ. ಆದದ್ದರಿಂದ ನೀನು ನನಗರಸಿ ಆದ್ರೂ ಲೋಕದ ಮಂದಿಗಳಿಗೆ ನಾನು ತಾಯಿ ಸ್ಥಾನದಲ್ಲಿರುವವ, ಆದ ಕಾರಣ ನಾನು ಮಾಡಿದ್ದಷ್ಟು ಸರಿ ಅಂತ ನೀನು ಒಪ್ಪುತ್ತಿ ಅಂತಾದ್ರೆ ಮುಂದಿನ ನಡೆಯ ಬಗ್ಗೆ ನಾನು ಯೋಚಿಸುವುದಲ್ಲ. ಹಾಗಿದ್ರೆ ಕರ್ಮಭೂಮಿಯ ಧರ್ಮ ಉಳಿಸಲು, ಕರ್ಮ ಭೂಮಿಯ ಧರ್ಮ ಉಳಿಸಲು ಕ್ಷೇತ್ರವೆಂದು ನಿರ್ಮಿಸಲು ಮತ ನೆನೆದು ಧರ್ಮ ಸಾಕಾರವಾಗಿ ಧರ್ಮದ ಕ್ಷೇತ್ರವನ್ನು ನಿರ್ಮಿಸಲು ಸಾಕಾರ ರಮಣಿ ಎಂದುದ ಕೇಳಿದ ಜನ ತೊಳಗಿ ಭೂಮಿಯು ಧರ್ಮವ ಉಳಿಸಲು ಲಕ್ಷ್ಮಿ, ನಾನು ಏನನ್ನು ಮಾಡಿದ್ರು ಆದೀತು ಎನ್ನುವಂತಹ ಒಪ್ಪಿಗೆಯ ಮಾತನ್ನು ಕೊಡುತ್ತಿ ಅಂತಾದ್ರೆ ನಾವು ಒಮ್ಮತದಿಂದ ಒಂದು ಕಾರ್ಯ ಸಾಧನೆಯನ್ನು ಮಾಡಬಹುದು ಎಂಬ ಹಾಗೆ ಹೇಳಿದಾಗ, ಹಾಗಾಗಿದ್ರೆ ನಾನು ಯೋಚನೆ ಮಾಡುವುದಕ್ಕುಂಟ ಹೇಳು. ಆದರೆ ನಾವು ಮಾಡಬಹುದಾದದ್ದು ಮತ್ತು ಮಾಡಬೇಕಾದ್ದೇನು ಎನ್ನುವುದರ ಬಗ್ಗೆ ಯೋಚನೆಯನ್ನು ಮಾಡಿಕೊಂಡಾಗ ಸ್ಪಷ್ಟವಾದಂತಹ ಉತ್ತರ ಲಭ್ಯ ಆಗುತ್ತದೆ. ಜೀವರಾಶಿಗಳಿಗೆ ಬೆಳೆಯುವುದಕ್ಕೆ, ಬೆಳಗುವುದಕ್ಕೆ ಮತ್ತು ತನ್ನ ಜನ್ಮವನ್ನು ಸಾರ್ಥಕಗೊಳಿಸುವುದಕ್ಕೆ ಪೂರಕವಾದಂತಹ ಪ್ರದೇಶ ಯಾವುದು ಅಂತ ಕೇಳಿದರೆ ಕರ್ಮಭೂಮಿ. ಕೆಲವರು ಹೇಳುವುದುಂಟು, ಈ ಭೂಮಿಯಲ್ಲಿ ಯಾಕಪ್ಪ ಜನ್ಮಕ್ಕೆ ಬಂದೆ? ಹೌದದು ಸತ್ಯವು. ಅವರಿಗೆ ಆ ಭೂಮಿಯ ಬೆಲೆ ಏನೆನ್ನುವುದು ಗೊತ್ತಿಲ್ಲ. ನಾವು ಪೂರ್ವಜನ್ಮದಲ್ಲಿ ಮಾಡಿರಬಹುದಾದಂತಹ ಪಾಪಗಳ ಫಲಶೇಷವನ್ನು ತೊಳೆದುಕೊಳ್ಬೇಕು ಅಂತಾದ್ರೆ ಕರ್ಮಭೂಮಿಯಲ್ಲೇ ಜನ್ಮಕ್ಕೆ ಬರಬೇಕು. ಕರ್ಮಭೂಮಿ ತನ್ನ ಪಾಪವನ್ನು ಹೋಗಲಾಡಿಸಬಹುದಾದಂತಹ ಪವಿತ್ರ ಪುಣ್ಯ ಭೂಮಿ ಅದು. ಎಷ್ಟು ಮಂದಿ ದೇವತೆಗಳು ಭೂಲೋಕಕ್ಕೆ ಬರುವುದಿಲ್ಲ? ಎಷ್ಟು ಮಂದಿ ದೇವತೆಗಳು ಭೂಲೋಕದ ಪವಿತ್ರ ಸ್ನಾನವನ್ನು ಮಾಡುವುದಿಲ್ಲ? ಆ ಮೂಲಕ ಪುನೀತರಾಗುವ ಮೂಲಕ ಧನ್ಯತೆಯನ್ನು ಎಷ್ಟು ಮಂದಿ ಅಂದುಕೊಳ್ಳುವುದಿಲ್ಲ? ಹಾಗಿದ್ರೆ ಭೂಮಿಯಲ್ಲಿರುವಂತಹ ಮಾನವರಿಗೆ ಯಾಕೆ ಈ ಕಲ್ಪನೆ ಬರುವುದಿಲ್ಲ? ಅಂದ್ರೆ ತಾವು ನಿತ್ಯವೂ ಇರ್ತೇವೆ, ವಿಶೇಷ ಏನುಂಟು ಅನ್ನುವ ಔದಾಸೀನ್ಯ ಭಾವ. ಆದದ್ದರಿಂದ ಈ ರೀತಿ ತಾತ್ಸಾರವನ್ನು ಅಂತುಕೊಂಡಿದ್ದಾರೆ. ಕೂಡದು. ಮತ್ತೆ ಕೆಲವೊಮ್ಮೆ ಹೇಗಿರ್ತದೆ, ನಿತ್ಯ ಒಂದೇ ಕಾಯಕವನ್ನು ಮಾಡುವುದು, ಎಷ್ಟು ಮಾಡಿದ್ದನ್ನೇ ಮಾಡುವುದು, ನೋಡಿದ್ದನ್ನೇ ನೋಡುವುದು, ಕೇಳಿದ್ದನ್ನೇ ಕೇಳುವುದು, ಹೇಳಿದ್ದನ್ನೇ ಹೇಳುವುದು. ಹೀಗೆ ರೋಸಿ ಹೋದಂತಹ ಮನುಜ ಜೀವಿ ಏನನ್ನು ಮಾಡಬೇಕು ಎನ್ನುವುದನ್ನು ಕಾಣದೆ ಕಂಗಾಲಾಗಿ ಹೋಗುತ್ತಾನೆ. ಕೆಲವೊಮ್ಮೆ ಬೇಡದ ವಿಚಾರಗಳಿಗೆ ಮನ ಹರಿಯುತ್ತದೆ. ಕಾರಣ ಏನು? ಯಾವತ್ತಿದ್ರೂ ದುಡಿಯುವುದಕ್ಕೆ ನಿರಂತರವಾದಂತಹ ಕಾಯಕ ಬೇಕು. ಕೆಲಸ ಇದ್ರೆ ಉಳಿದ ಕಡೆಗೆ ಮನಸ್ಸು ಹರಿಯುವುದಿಲ್ಲ. ಹರಿಯುವುದನ್ನು ತಡೆಯುವುದಕ್ಕೆ ಇದೊಂದು ದಾರಿಯಾಗುತ್ತದೆ. ಈ ಸತ್ಯವನ್ನು ಅರ್ಥ ಮಾಡಿಕೊಂಡಾಗ ನಾವು ಮಾಡಬಹುದಾದಂತಹ ಕೆಲಸ ಕಾರ್ಯಗಳ ಪರಿಣಾಮವಾಗಿ ನಮಗೆಲ್ಲ ಸ್ಥಾನ ಲಭ್ಯ ಆಗಬೇಕು ಅನ್ನುವ ಭಾವ ಮಾನವರಲ್ಲಿ ಹುಟ್ಟಬೇಕು. ಎಲ್ಲಿ? ಇಹದಲ್ಲೆಲ್ಲ, ಪರದಲ್ಲಿ. ಭಗವಂತನ ಬಳಿಯಿಂದಲೇ ಹೊರಟು ಬಂದಂತಹ ನಾವು ಭಗವಂತನ ಸಾನ್ನಿಧ್ಯವನ್ನೇ ಹೊಂದಬೇಕಿದ್ರೆ ಮಾಡಬೇಕೇನು ಎನ್ನುವುದರ ಬಗ್ಗೆ ಕಲ್ಪನೆ ಬರಬೇಕು ಅಂತಿದ್ರೆ ಅದಕ್ಕೆ ಪೂರಕವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡುವ ಬಗೆ ಹೇಗೆ ಯೋಚನೆ ಮಾಡಿದರೆ ಧ್ಯಾನದಲ್ಲಿ ತನ್ನ ದೇಹವನ್ನು ಸಮಸ್ಥಿತಿಯಲ್ಲಿ ಇಟ್ಟುಕೊಳ್ಬೇಕು. ಈ ಪ್ರಾಣಾಯಾಮವು ಅಥವಾ ಏಕಾಗ್ರತೆಯು ಇದು ದೇಹದ ಉಷ್ಣತೆಯನ್ನು ಕಾಪಿಡ್ತದೆ ಅಥವಾ
ತನ್ನ ಅಂಕೆಗೆ ತರ್ತದೆ, ತಹಬಂದಿಗೆ ತರ್ತದೆ. ತನ್ಮೂಲಕ ಬೇರೆಡೆಗೆ ಬೇರೆ ಕಡೆಗೆ ಬೇರೆ ವಿಚಾರಗಳ ಬಗ್ಗೆ ಮನಸ್ಸು ಹರಿಯುವುದನ್ನು ತಡೆಯುತ್ತದೆ ಎನ್ನುವ ಕಾರಣದಿಂದ ಕರ್ಮಭೂಮಿಯ ಜನಮಾನಸಕ್ಕೆ ಇಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು ಅನ್ನುವ ಭಾವ ನನ್ನಲ್ಲಿ. ಆದದ್ದರಿಂದ ಏನು ಮಾಡೋಣ ಹೀಗೆ ಯೋಚನೆ ಮಾಡಿಕೊಂಡಾಗ ಮತ್ತೇನು ಇಲ್ಲ, ಧ್ಯಾನದಲ್ಲಿ ತಾವು ತೊಡಗಿಕೊಳ್ಳುವ ಹಾಗಾಗಬೇಕು. ಧ್ಯಾನದಲ್ಲಿ ತೊಡಗಿಕೊಳ್ಳಬೇಕು ಅಂತಿದ್ರೆ ಒಂದು ಕ್ಷೇತ್ರ ನಿರ್ಮಾಣ ಆಗಬೇಕೋ ಬೇಡವೋ? ಆ ಕ್ಷೇತ್ರದಲ್ಲಿ ನಾನೇ ನೆಲೆಯಾಗಬೇಕು ಅನ್ನುವಂತಹ ಭಾವವನ್ನು ಅಂತುಕೊಂಡಿದ್ದೇನೆ. ಆದ್ದರಿಂದ ಕರ್ಮಭೂಮಿಯಲ್ಲಿ ಸುಕ್ಷೇತ್ರವೊಂದನ್ನು ನಿರ್ಮಾಣ ಮಾಡುವರೇ ಸಂಕಲ್ಪಿಸಿದಂತಹ ನಾನು ಕ್ಷೇತ್ರ ನಿರ್ಮಾಣವನ್ನು ಮಾಡಿಸುವುದಕ್ಕೆ ಬೇಕಾಗಿ ನಾನೇ ಹೋಗುವುದಕ್ಕಾಗುತ್ತದ? ನಾನೇ ನೆಲೆ ಆಗುತ್ತೇನೆ, ನನ್ನ ಒಂದು ವ್ಯವಸ್ಥೆಯನ್ನು ಮಾಡಿ ಅಂತ ಹೇಳಿಕೊಳ್ಳುವುದಕ್ಕಾಗುತ್ತದ ಹೇಳು? ಅದಕ್ಕೊಬ್ಬ ಬೇಕು. ಆದ್ದರಿಂದ ನಾನು ಯೋಚನೆ ಮಾಡಿದೆ, ಬೇರೆ ಯಾರನ್ನೂ ಅಲ್ಲ, ಶಾಸ್ತಾರನಿದ್ದಾನಲ್ಲ ಅವನನ್ನು ಕರೆದು ಕಳುಹಿಸಿದ್ರೆ ಸೂಕ್ತವಾದಂತಹ ವ್ಯಕ್ತಿಯವ ಆಗುತ್ತಾನೆ ಎನ್ನುವ ನಂಬಿಕೆ ನನಗಿದೆ. ಆ ಕಾರಣಕ್ಕೆ ಬೇಕಾಗಿ ಶಾಸ್ತಾರನನ್ನು ಕರೆದು ಕಳುಹಿಸುವಂತ ಯೋಚನೆಯನ್ನು ಮಾಡಿದ್ದೇನೆ. ಆದಿತ್ತಲ್ಲ ಆದಿತ್ರೆ ಎಲ್ಲಿದ್ದಾನೆ ಶಾಸ್ತಾರ ಬರಲಿ ಕಡೆಗೆ. ನಿನ್ನ ಪಾದಗಿಯೇ ವಂದನೆ. ಸೇವೆಗೆ ನುತಲಿ ಬಲ್ತರಿ ತಿಳುವು ನಿಜವ ಸೇವೆಗೆ ನುತಲಿ ಬಲ್ತರಿ ಕೆಡದಿಳು ಯಾತಗೆ ಎಲ್ಲನೂ ನೆನೆದೆಚ್ಚಿ ಹರಿಯ ಪರಮ ಪಾವನರೇ ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಎದ್ದೇಳು ಶುಭವಾಗಿ. ಒಮ್ಮೆ ಇನ್ನೊಮ್ಮೆಲೆ ಶಾಸ್ತ್ರಾದ ಈ ಕಡೆಗೆ ಬಾ ಎಂಬುದಾಗಿ ಕರೆಯೂ ಕೇಳಿತ್ತು. ಕರೆಯನ್ನ ಕೇಳಿ ಓಡೋಡಿ ಬಂದವನಿದ್ದೇನೆ ನಾನು. ಹಾಗಾಗಿ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ, ಬಂದಂತಹ ನನ್ನ ಕಾರ್ಯವೇನು, ನಾನು ಏನು ಮಾಡಬೇಕು ತಿಳಿಸುವೀರಾ? ಶಾಸ್ತಾರ ಬಂದೆಯ ಶಾಸ್ತಾರ ನೀನು ಮುದಲ್ಕೊಂಡೆಯ ಎನ್ನಲ್ಲಿ ನಿನ್ನ ಮತೇನು ಮಂದೆಯ ಶಾಸ್ತ್ರ ನೀನು ಮುದಲ್ಕೊಂಡೆನು ನೀ ಬಂದುದರಿಂದಲಿ ನಾನು ಮಂದೆಯ ನೀ ಬಂದುದರಿಂದಲೇ ನಾನು ಕರ್ಮ ಭೂಮಿ
ಭೂಮಿಯುಳ್ಳುವುದು ಕ್ಷೇತ್ರ ಬಯಸಿಯೇ ಕರ್ಮಭೂಮಿಯುಳ್ಳುವುದು ಕ್ಷೇತ್ರ ಬಯಸಿಯೇ ಅದಕ್ಕೆ ಅಡಿಗೊಳಿಸಯ್ಯ ನೀನು ಬಂದೆಯ ಶಾಸ್ತ್ರ ನೀನು ಮುದಗೊಳ್ಳೇನು ನಿನ್ನ ಬಿಲ್ಲವನು ಶಾಸ್ತಾರ ಜನಕ ಬಂದೆಯ ನೀನು? ಹೌದು ತಂದೆ. ಆದ್ದರಿಂದಲೇ ನಾನು ಮುದಗೊಂಡೆ. ಓಹೋ, ಯಾಕೆಂದು ಬಲ್ಲೆಯ? ಯಾಕೆ? ಆದಿಯಲ್ಲಿ ಒಂದು ಮಾತಾಗಿತ್ತು, ವಾದವಾಗಿತ್ತು ಹಾ, ನನಗೂ ಮತ್ತು ಬ್ರಹ್ಮದೇವನಿಗೂ. ಹಾ, ಆ ವಾದವಾಗಿರುವಂತಹ ಕಾಲದಲ್ಲಿ ಹಾ. ಹರ ಮಧ್ಯ ಪ್ರವೇಶ ಮಾಡಿದ. ಓಹೋ, ಮಾಡಿದವ ಹೇಳಿದ್ದೇನು, ಏನು? ನನಗೂ ನಿನಗೂ ಭೇದ ಇಲ್ಲ. ಹಾ, ಆದ್ದರಿಂದ ಹಾ, ಹರನ ಗಣಗಳೇ ಇರಲಿ, ಹಾ. ಹರನ ಮಕ್ಕಳೇ ಇರಲಿ, ಹಾ. ನನಗೆ ಭೇದ ಕಾಣಿಸುವುದಕ್ಕೆ ಹರಿಹರನಿಗೆ ಸಾಧ್ಯವಿಲ್ಲ. ಭೇದವಿಲ್ಲ. ಭೇದ ಇಲ್ಲ. ಹಾ. ಹಾಗಿದ್ದರೆ ನಮ್ಮ ಮಕ್ಕಳಲ್ಲಿ ಭೇದ ಉಂಟ ಹೇಳು? ಖಂಡಿತ ಇಲ್ಲ. ಆದಿಮಾಯೆ ಮೂರು ಮೂರ್ತಿಗಳನ್ನು ತನ್ನದಾದಂತಹ ಶಕ್ತಿಯನ್ನು ಹೊರಹೊಮ್ಮ ಮೂಲಕ ಸೃಷ್ಟಿಸಿದ್ಲು. ಹಾ, ಬ್ರಹ್ಮ, ವಿಷ್ಣು, ಮಹೇಶ್ವರ. ಹೌದು, ರಾಜಸ, ಸಾತ್ವಿಕ, ತಾಮಸ. ಸರಿ. ಮೂರು ಗುಣವು ಹೊರಟದ್ದಲ್ಲಿಂದಲೇ ಅಲ್ಲ. ಹೌದು, ಹಾಗಿದ್ರೆ ಭೇದ ಎನ್ನುವುದು ಬರುವುದು ಹೇಗೆ ಸಾಧ್ಯ ಹೇಳು? ಸಾಧ್ಯವೇ ಇಲ್ಲ. ಹಾಗಾಗಿ ಹಾ, ಲೋಕದ ರಕ್ಷಣೆಗೆ ಬೇಕಾಗಿ ಮೂರು ಕಾರ್ಯವನ್ನು ವಹಿಸಿಕೊಂಡಂತಹ ನಾವುಗಳು ಯಾರು ಯಾವುದನ್ನು ಮಾಡಬಹುದು. ಹಾ. ಆ ಕಾರ್ಯದ ಹೊಣೆಗಾರಿಕೆ ಇಂಥವನಿಗೆ. ಬ್ರಹ್ಮ ಸೃಷ್ಟಿಯನ್ನು ಮಾಡಬೇಕು, ಹೌದು. ಹರಿಪಾಲನೆಯನ್ನು ಮಾಡಬೇಕು, ಹಾ. ಹರಲಯವನ್ನು ಮಾಡಬೇಕು. ಹಾ. ಹರ ಪಾಲಿಸಿದ್ದಿಲ್ವಾ? ಉಂಟು, ಬ್ರಹ್ಮದೇವ ರಕ್ಷಣೆ ಮಾಡಿದ್ದಿಲ್ವಾ? ಉಂಟು. ಹರಿ ಹಾ. ಕೊಂದದ್ದಿಲ್ವಾ? ಹಾಗಿದ್ರೆ ಹಾ. ಇಂತಹ ಹೊಣೆಗಾರಿಕೆಯನ್ನು ಇಂಥವರೇ ಮಾಡಬೇಕು ಅಂತಿಲ್ಲ, ಜವಾಬ್ದಾರಿ ಅವರಿಗೆ ಅಂತಷ್ಟೇ. ಹಾ, ಆದದ್ದರಿಂದ ಹಾ. ನಾವು ಮೂವರುಗಳು ಕೂಡ ಏಕ ಮನಸ್ಸಿನಿಂದ ತಮ್ಮದಾದಂತಹ ಕಾರ್ಯವನ್ನು ಮಾಡುತ್ತಾ ಇದ್ದೇವೆ ಎನ್ನುವ ಕಾರಕ್ಕೆ ಹಾ, ನನಗೀಗ ಕಾಣಿಸಿದ್ದು ಹಾ, ಕರ್ಮ ಭೂಮಿಯಲ್ಲಿ ಹಾ. ಜನಜೀವನದ ವ್ಯವಸ್ಥೆ ಹಾಳಾಗಿದೆ. ಓಹೋ, ನಾವು ಕೇಳುತ್ತೇವೆ, ಹಾ, ಕೃತ, ತ್ರೇತ, ದ್ವಾಪರ, ಕಲಿ, ಹಾ, ಚತುರ್ಯುಗಗಳು. ಹೌದು, ಕೃತಯುಗದಲ್ಲಿ ಧರ್ಮ 4 ಪಾದಗಳನ್ನು ಊರಿತ್ತು. ಧರ್ಮ ಎನ್ನುವಂತಹ ಹಸು ಹಾ. 4 ಪಾದಗಳನ್ನು ಊರಿತ್ತು. ಹಾ, ತ್ರೇತಕ್ಕಾಗುವಾಗ ಹಾ. 3 ಪಾದವನ್ನು ಊರಿತು. ದ್ವಾಪರಕ್ಕಾಗುವಾಗ 2 ಪಾದ ಊರಿತು. ಕಲಿಯುಗಕ್ಕಾಗುವಾಗ 1 ಪಾದವನ್ನು ಊರಿತು. ಧರ್ಮ ಎನ್ನುವಂತಹ ಹಸುವಿನ ಪಾದ. ಹಾ. ಹಾಗಿದ್ರೆ ಹಾ. 3 ಪಾಲು ಲೋಕದಲ್ಲಿ ಅಧರ್ಮ ತಾಂಡವಾಡುತ್ತಿದೆ ಅಂತ ಅರ್ಥ. ಹಾ, ಅಧರ್ಮಿಗಳನ್ನು ತನ್ನ ಅಧರ್ಮವನ್ನು ತಿಳಿಸುವಂತಹ ಕಾಯಕವನ್ನು ಮಾಡಬೇಕಿದ್ರೆ ಏನು ಮಾಡಬೇಕು? ಅದಕ್ಕೆ ಹಾ, ಪವಿತ್ರ ಕ್ಷೇತ್ರಗಳು ನಿರ್ಮಾಣ ಆಗಬೇಕು. ಹಾ, ಅಲ್ಲೊಂದು 4-5 ಮಂದಿಗಳು ಎದ್ದು ಹಾ. ಆ ಕ್ಷೇತ್ರದ ಬಗೆಗಿನ ಹಾ. ಕಥೆಯನ್ನು ಅವರಿಗೆ ಬಿತ್ತರಿಸುತ್ತಾ ಬರಬೇಕು. ಹಾ, ಪಾಪಾತ್ಮರಿಗೆ ಹೀಗಾಗಿದೆ, ಪುಣ್ಯಾತ್ಮರಿಗೆ ಹೀಗಾಗಿದೆ, ಹಾ. ಆದದ್ದರಿಂದ ನೀನು ಹೀಗಾಗಬೇಡ ಎನ್ನುವುದನ್ನು ತಿಳಿಸಿ ಹೇಳುವಂತಹ ಪ್ರಯತ್ನ ನಡೆಯಬೇಕು. ಸರಿ. ಹಾಗೆ ನಡೆದರೆ ಮಾತ್ರ ಹಾ, ಕರ್ಮಭೂಮಿ ಉದ್ಧಾರ ಆಗುವುದಕ್ಕೆ ಸಾಧ್ಯ ಆಗುತ್ತದೆ ಹೌದು. ಎನ್ನುವ ಕಾರಣದಿಂದ ಒಂದು ಯೋಚನೆಯನ್ನು ಮಾಡಿದ್ದೇನೆ. ಏನದು? ಕರ್ಮಭೂಮಿಯಲ್ಲಿ ಹಾ, ಒಂದು ಸಾನ್ನಿಧ್ಯ ನಿರ್ಮಾಣ ಆಗಬೇಕು. ಓಹೋ. ಅದು ಕೂಡ ಯಾರ ಸಾನ್ನಿಧ್ಯ? ಹರಿ ಸಾನ್ನಿಧ್ಯ ನಿರ್ಮಾಣ ಆಗಬೇಕು. ಹರಿ ಸಾನ್ನಿಧ್ಯ. ಆ ಹರಿ ಸಾನ್ನಿಧ್ಯದಲ್ಲಿ ನಿತ್ಯವೂ ಅರ್ಚನೆಗಳು ನಡೆಯುತ್ತಾ ಇದ್ದಲ್ಲಿ ಹಾ, ಕೆಲವು ಮಂದಿ ಆದರೂ ಬದಲಾವಣೆ ಹೊಂದುತ್ತಾರೋ ಇಲ್ವೋ ಹೇಳು? ಆ ಊರಿನವರು ಬದಲಾವಣೆ ಆಗುತ್ತಾರೆ. ಆಗಬೇಕು ಎನ್ನುವಂತಹ ಮನೋಭಾವ ನನ್ನದು. ಹಾ, ಆ ಕಾರಣದಿಂದ ಹಾ. ಕರ್ಮಭೂಮಿಯಲ್ಲಿ ಒಂದು ಸಾನ್ನಿಧ್ಯ ನಿರ್ಮಾಣವನ್ನು ಮಾಡಿಸುವುದಕ್ಕೆ ಬೇಕಾಗಿ ಹಾ. ನಿನ್ನನ್ನು ಕರೆದಿದ್ದೇನೆ. ಹಾ. ಹೇಗೆ ಶಾಸ್ತ್ರ ಮಾಡಿಸುವುದು ಹೇಳು? ಹರಿಡಿದಾಗಿ ತರ ಹರಿದು ತಿರುಗ ಹರಿನುಡುರುದ ಕೇಳುತ್ತಲ ದಾರ ಹರುಷವನಾತು ಮನದೊಳಗೆ ಹರುಷವನಾತು ಮನದೊಳಗೆ ಹುಳಿಯೊಳು ಕ್ಷೇತ್ರವ ನಿರ್ಮಿಪ ಮಾಡಿ ಹುಳಿಯೊಳು ಕ್ಷೇತ್ರವ ನಿರ್ಮಿಪ ಕಾರ್ಯವ ಮಾಡವೆನುವುದನ್ನು ದೊಡದೊಳಗೆ ಹರಿನುಡಿಗೆಲ್ಲ ಕೇಟಾಧಾರ ಹರುಷವನಾತು ಮನದೊಳಗೆ ಜನಕ, ಶಾಸ್ತ್ರ ಹರಿಹರನಲ್ಲಿ ಭೇದವಿಲ್ಲ ಆಹಾ. ಅಲ್ವೇ? ಹಾಗಾಗಿ ಭೂಲೋಕದಲ್ಲಿ ಒಂದು ದೇವಾಲಯ ನಿರ್ಮಾಣವಾಗಬೇಕು. ಯಾಕೆ? ಧರ್ಮ ಎನ್ನುವಂತಹ ಹಸು ಹಾ. ಕಾಲು ಮುರಿದು ಬಿದ್ದಿದೆ. ಹೌದು. ವ್ಯಾಘ್ರ ಎನ್ನುವಂತಹ ಹುಲಿ ಹಾ. ಅಧರ್ಮ
ತಲೆ ಎತ್ತಿ ನಿಂತಿದೆ. ಹಾಗಾದರೆ ಭೂಲೋಕದಲ್ಲಿ ಧರ್ಮವನ್ನು ಕಾಪಾಡಬೇಕು, ಅದು ಹೇಗೆ ಸಾಧ್ಯ ಎಂಬುದಾಗಿ ನೀವು ಆಲೋಚನೆ ಮಾಡಿದಾಗ ಅಲ್ಲಿ ಒಂದು ದೇವಾಲಯದ ನಿರ್ಮಾಣ ಆಗಬೇಕು ಅಲ್ವೇ? ಆ ಕ್ಷೇತ್ರ ನಿರ್ಮಾಣವಾದರೆ ಅಲ್ಲಿ ಬರುವಂತಹ ಭಕ್ತರು ಹೆಚ್ಚಾಗುತ್ತಾರೆ. ಹಾಗಾಗಿ ಅವರಲ್ಲಿ ಧರ್ಮ ಜಾಗೃತಿ ಉಂಟಾಗುತ್ತದೆ. ಹೌದು. ಹಾಗಾದ್ರೆ ದೇವಾಲಯ ಸ್ಥಾಪನೆ ಆಗುವುದಕ್ಕೆ ಆದರೆ ಇಲ್ಲಿಂದ ಜಾಗ ಬೇಕಲ್ವೇ, ಪ್ರದೇಶ ಬೇಕಲ್ವ? ಹಾಗಾಗಿ ಪ್ರದೇಶವನ್ನು ನಾವು ಹುಡುಕಬೇಕು. ಜನಕ, ಚಿಂತಿಸಬೇಡಿ, ನೀವು ಹೇಳಿದಂತೆ ಭೂಲೋಕಕ್ಕೆ ನಾನು ತೆರಳುತ್ತೇನೆ. ಭೂಲೋಕದ ಎಲ್ಲಿ ದೇವಾಲಯ ನಿರ್ಮಾಣವಾಗುವುದಕ್ಕೆ ಸಾಧ್ಯವಿದೆಯೋ ಅಲ್ಲಿ ದೇವಾಲಯವನ್ನು ನಾನು ನಿರ್ಮಿಸುತ್ತೇನೆ. ಆಗದೆ ಆದೀತು, ದೇವಾಲಯದ ನಿರ್ಮಾಣವನ್ನು ಮಾಡುತ್ತೇನೆ ಎನ್ನುವಂತಹ ಭರವಸೆಯನ್ನು ಕೊಡ್ತೀಂತಾದ್ರೆ ನಿನ್ನನ್ನು ಕಳುಹಿಸಿಕೊಡ್ತೇನೆ. ಆದಷ್ಟು ಶೀಘ್ರವಾಗಿ ಹೋಗಿ ಬೇಗನೆ ದೇವಾಲಯದ ನಿರ್ಮಾಣ ಆಗುವ ಹಾಗೆ ನೀನೇ ವ್ಯವಸ್ಥೆಯನ್ನು ಮಾಡಬೇಕು. ಹಾಗೆ ಆಗಲಿ. ಆದೀತು, ಹೋಗಿ ಬಾ, ಶುಭವಾಗಲಿ. ಜನಕನಿಂದ ಆಜ್ಞೆಯನ್ನು ಪಡೆದಂತಾಯಿತು. ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ಭೂಲೋಕಕ್ಕೆ ತೆರಳಬೇಕು. ಅಲ್ಲಿ ಎಲ್ಲಿ ದೇವಾಲಯಕ್ಕೆ ಸೂಕ್ತವಾದ ಪ್ರದೇಶವಿದೆ ಎಂಬುದನ್ನು ಆಲೋಚನೆ ಮಾಡಬೇಕು. ಹಾಗಾಗಿ ಭೂಲೋಕಕ್ಕೆ ಇಳಿದು ಬಂದವನಿದ್ದೇನೆ. ಏನು ಈ ಪ್ರದೇಶವನ್ನು ಕಾಣುವಾಗ ಇದುವೇ ಶಾಂತಿ ಸಾಗರ. ಹೌದು, ಆಗ ಶಾಂತಿನಗರ. ಹಾಗಾದರೆ ಈ ಶಾಂತಿನಗರದಲ್ಲಿ ವಿಷ್ಣುವಿನ ದೇವಾಲಯವನ್ನು ಸ್ಥಾಪಿಸುವುದಕ್ಕೆ ಸೂಕ್ತವಾದ ಸ್ಥಳ ಎಂಬುದಾಗಿ ನಾನು ಆಲೋಚನೆ ಮಾಡಿದ್ದೇನೆ. ಹಾಗಂತ ಈ ದೇವಾಲಯವನ್ನು ಸ್ಥಾಪಿಸುವುದು ಹೇಗೆ, ಯಾರಿಂದ? ಪುರದೊಳು ಕ್ಷೇತ್ರವ ನಿರ್ಮಿಪಲೆನುತ ಬಗೆ ಬಗೆಯೋ ಯೋಚಿಸುತ್ತ ನೆರೆಯ ಕಾಯುತ್ತಲಿದ್ದನು. ಸರಿ ಸಂದರ್ಭವಿರುತ್ತಲಿ ಶೀಘರಿಗೆ ಪೇಳಿ ವಿಷ್ಣುದ ನಿತ್ಯವಾಯಿ ಸನ್ನಿಧಿಯಲ್ಲಿ ನೆಲೆಗೊಳಿಸಲು ಬೀಳುದ ಬಲುವಯಾರದಲ್ಲಿಯೇ ವಯಾರದಲ್ಲಿಯೇ ಶಾಂತಿನಗರದಿ ಮಹಾವಿಷ್ಣು ಕ್ಷೇತ್ರವು ಇಲ್ಲಿ ನೆಲೆಗೊಳಿಸುವುದು ಮನದಿ ಯೋಚಿಸಿದ ಸಾತರ ಆಲೋಚನೆ ಮಾಡಿದಾಗ ವಿಷ್ಣುವಿನ ದೇವಾಲಯವನ್ನು ನಿರ್ಮಿಸುವುದಕ್ಕೆ ಈ ಶಾಂತಿನಗರವೇ ಸೂಕ್ತವಾದಂತಹ ಪ್ರದೇಶ ಎಂಬುದಾಗಿ ಆಯ್ಕೆಯನ್ನ ಮಾಡಿದ್ದೇನೆ. ಹಾಗಂತ ಇದನ್ನು ಸ್ಥಾಪಿಸುವುದಾದರೆ ಯಾರಿಂದ ಆಗಬೇಕು ಎಂಬುದಾಗಿ ನಾನು ಮನಗಾಣಬೇಕಾಗಿದೆ. ಹಾಗಾಗಿ ಸೂಕ್ತವಾದ ಪ್ರದೇಶ ಇದೆ ಎಂಬುದಾಗಿ, ಹಾಗಾಗಿ ದೇವಾಲಯವನ್ನು ಯಾರು ನಿರ್ಮಾಣ ಆಗಬೇಕು ಎಂಬುದನ್ನು ಆಲೋಚಿಸುತ್ತಾ ಮುಂದಕ್ಕೆ ಹೋಗುತ್ತೇನೆ.
ನಿರುದಲಿ ಶಾಂತಿ ನಗರವ ಹೋಲಗ ನಿರುದಲಿ ಸತ್ಯದ ನದಿ ಪಾಲಿಪನು ಶಾಂತ ಬಲ್ಲನು ಧರ್ಮ ಬಿಟ್ಟಯ ನಿರುದಲಿಯನೋ ಶಾಂತಿ ನಗರದ ಧರ್ಮ ಪಾಲನಾಗಿಯನು ಶಾಂತನ ಬಲಾಲನು ಮುದದಲ್ಲಿ ಪ್ರಪಂಚವನ್ನು ಕಾಯುವಂತಹ ಜಗನ್ನಿಯಮಕನಾದಂತಹ ಶ್ರೀಹರಿಗೆ ಮೊದಲಾಗಿ ವಂದಿಸಿಕೊಂಡು ಎಂದಿನಂತೆಯೇ ಪ್ರಾತಃಕರ್ಮ ನಿತ್ಯ ವಿಧಿಗಳನ್ನು ಪೂರೈಸಿ ನನ್ನದಾದಂತಹ ಚಾವಡಿಯನ್ನು ಸೇರಿದವನಿದ್ದೇನೆ. ಸ್ವಾಮಿ, ಮನುಷ್ಯ ಜನ್ಮ ಎನ್ನುವುದು 7 ಜನ್ಮಗಳ ಪುಣ್ಯದ ಫಲವೆಂಬುದಾಗಿ ಪ್ರಾಜ್ಞರಾಡಿದಂತಹ ಮಾತು. ಆದರೆ ಮನುಷ್ಯನ ಜನ್ಮ ಹೇಗಿರಬೇಕು ಎನ್ನುವುದನ್ನು ಸ್ವಲ್ಪ ತರ್ಕಕ್ಕೆ ಒಗ್ಗಿಸಿಕೊಳ್ಳಬೇಕು. ಪ್ರಪಂಚಕ್ಕೆ ಬೆಳಕನ್ನು ಕೊಡುವಂತಹ ಭಗವಾನ್ ಸೂರ್ಯ ಭಾಸ್ಕರ ತನ್ನ ಪ್ರಖರವಾದ ಕಿರಣಗಳನ್ನು ನೇರವಾಗಿ ಭೂಮಿಗೆ ಕಳುಹಿಸುತ್ತಿಲ್ಲವಂತೆ. ಬದಲಾಗಿ ಸಮಶೀತೋಷ್ಣ ಎನ್ನುವ ಪದರದ ಮೂಲಕವಾಗಿ ಆ ಪದರದಿಂದ ಹಾದು ನೇರವಾಗಿ ಭೂಮಿಗೆ ತನ್ನ ಕಿರಣವನ್ನು ಸೂಸ್ತಾನೆ. ಯಾಕೆ ಹೇಳಿ? ಅವನದ್ದಾದಂತಹ ತೀಕ್ಷ್ಣ ಕಿರಣಗಳು ಮಾನವನ ದೇಹಕ್ಕೆ ಬಿದ್ದಿತು ಅಂತಾದ್ರೆ ಅವ ಬದುಕುಳಿಲಿಕ್ಕುಂಟ? ಅದನ್ನು ಅರಿತಂತಹ ಭಗವಾನ್ ಸೂರ್ಯ ಭಾಸ್ಕರ ಆ ಪದರವನ್ನು ನಿರ್ಮಿಸಿ ಆ ಪದರದ ಮೂಲಕ ಶಾಂತ ರೀತಿಯಲ್ಲಿ ತನ್ನ ಕಿರಣವನ್ನು ಸೂಸ್ತಾನೆ. ಯಾವ ರೀತಿ ಭಗವಂತ ಇನ್ನೊಬ್ಬರಿಗೆ ತೊಂದರೆಯಾಗಬಾರದು ಅಥವಾ ಉಪದ್ರವವಾಗಬಾರದು ಎನ್ನುವ ರೀತಿಯಿಂದ ತನ್ನ ಕಿರಣಗಳನ್ನು ಸೂಸ್ತಾನೋ ಅದೇ ರೀತಿ ಮಾನವ ಜನ್ಮ ಕೂಡ ಆಗಬೇಕು ಎನ್ನುವುದು ತಾತ್ವಿಕವಾದಂತಹ ಸಿದ್ಧಾಂತ. ನಾನು, ನನ್ನ ಮಡದಿ, ನನ್ನ ಮಕ್ಕಳು ಮಾತ್ರ ಬದುಕಬೇಕು ಎನ್ನುವಂತಹ ಆಸೆಯನ್ನು ಇರಿಸಿದಂತಹ ಮನುಷ್ಯ ಜೀವನದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ನನ್ನವರು ಎನ್ನುವುದಾಗಿ ಯಾವತ್ತು ತನ್ನ ಹೃದಯಾಳದಲ್ಲಿ ಆ ಸಿದ್ಧಾಂತವನ್ನು ಇಟ್ಟುಕೊಳ್ತಾನೋ ಅವ ನೇರಾನುನೇರವಾಗಿ ತನ್ನ ಜೀವನದಲ್ಲಿ ಸಾಧನೆಯನ್ನು ಮಾಡಿಕೊಳ್ಳಬಲ್ಲ. ಪ್ರಸ್ತುತ ವರ್ತಮಾನ ಕಾಲದಲ್ಲಿ ಶಾಂತಿನಗರ ಎಂಬಲ್ಲಿ ಶಾಂತಯ್ಯ ಬಳ್ಳಾಲ ಎನ್ನುವಂತಹ ಹೆಸರಿನೊಂದಿಗೆ ಮೆರೆಯುತ್ತಿದ್ದೇನೆ ಎಂದ್ರೆ ತಪ್ಪಾಗುತ್ತದೆ. ಯಾಕೆ? ಸ್ವಯಾರ್ಜಿತವಾಗಿ ಬಂದಂತಹ ಚಾವಡಿ ಪೀಠವಲ್ಲ ಇದು, ಪಿತ್ರಾರ್ಜಿತವಾಗಿ ಬಂದಂತಹ ಚಾವಡಿ ಪೀಠವೇ ಸರಿ. ಆದ್ರೆ ಪಿತ್ರಾರ್ಜಿತವಾಗಿ ಬಂದದ್ದನ್ನು ಮಗ ಹೇಗೆ ನಡೆಸಿದ ಎನ್ನುವುದನ್ನು ಯೋಚಿಸಬೇಕಾದ್ರೆ ತುಂಬಾ ಯೋಚನೆಯನ್ನು ಮಾಡಬೇಕಾಗುತ್ತದೆ. ಯಾಕೆ? ತಂದೆಯವರು ಅದೆಷ್ಟೋ ಘನ ಕಾರ್ಯಗಳನ್ನು ಮಾಡಿದ್ರು ಕೂಡ ನಾನೇನು ಮಾಡಬೇಕು ಎನ್ನುವುದನ್ನು ಯೋಚಿಸಬೇಕು ತಾನೆ. ನಿತ್ಯ ವಿಧಿಗಳನ್ನೆಲ್ಲ ಪೂರೈಸಿ ಆಗಿದೆ. ಮಡದಿ ದೇವಕಿ ಒಳಗೆ ಇದ್ದಾಳೆ, ತನ್ನ ಅಂತಃಪುರದಲ್ಲಿದ್ದಾಳೆ. ಭಗವಾನ್ ಭಾಸ್ಕರ ಮುಳುಗಿ ಚಂದ್ರದೇವ ನಡು ನೆತ್ತಿಯಲ್ಲಿ ಬರ್ತಾ ಇದ್ದಾನೆ ಎನ್ನುವುದಾದ್ರೆ ಸ್ವಲ್ಪ ವಿರಮಿಸಬೇಕು ಎಂಬುದಾಗಿ ಯೋಚಿಸಿದ್ದೇನೆ. ವಿರಮಿಸ್ತೇನಂತೆ. ಶಾಂತಿನಗರದಿ ಶಾಂತನಾಗಿಯ ಶಾಂತ ಬಳ್ಳಾಲನಾದಿನ ಸರಿ ನಿದ್ರೆಯುಳ್ಳಿರಲು ಕನಸಿನಲ್ಲಿ ಕಾಣಿಸುತ್ತ ಸಾತಾರನುಳ್ ಇಂದು ಶಾಂತ ಬಲ್ಲಾಲ ಕೇಳುವುದು ಈ ಪುರದೊಳದು ಮಾವಿಷ್ಣು ಚಿತ್ರವನು ನಿರ್ಮಿಸಲು ಒದಗಿಸುವೆ ನಾಡಿನ ಬಯಕೆಯರು ಇರುತ್ತಾನೆ ಅಂತರ್ಜನಾದನು. ಶಾಂತ ಬಳ್ಳಾಲ, ಶಾಂತ ಬಳ್ಳಾಲ, ನಿನ್ನ ಕನಸಲ್ಲಿ ಬಂದವನು ಬೇರೆ ಯಾರೂ ಅಲ್ಲ, ನಾನೇ ಧರ್ಮಸ್ಥಾಸ್ತಾರ. ಈ ನಗರದಲ್ಲಿ ವಿಷ್ಣುವಿನ ದೇವಾಲಯ ನಿರ್ಮಾಣವಾಗಬೇಕಾಗಿದೆ. ಹಾಗಾಗಿ ಈ ಶಾಂತಿನಗರದಲ್ಲಿ ನೀನು ಧನಿಕನಾಗಿರುವುದರಿಂದ ನೀನು ಮುಂದಕ್ಕೆ ಈ ಸ್ಥಳದಲ್ಲಿ ವಿಷ್ಣುವಿನ ದೇವಾಲಯವನ್ನು ನಿರ್ಮಿಸಬೇಕು. ನಿರ್ಮಿಸಿದೆ ಅಂತಾದರೆ ನಿನಗೆ ಬರುವಂತ ಸಕಲವನ್ನ ನಾನು ಒದಗಿಸಿಕೊಡುತ್ತೇನೆ, ಧರ್ಮವನ್ನು ರಕ್ಷಿಸುತ್ತೇನೆ. ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಶಾಂತನ ಬಲ್ಲಾಲನು ಏನಿದು
ಚಾತುರ್ಯವಿಲ್ಲದೆನೊಗ ಒದೆಯೊಳಗಿದ್ದೆದು ಮಗ ವಿಷ್ಣುವಿನ ಸನ್ನಿಧಾನವ ಸ್ಥಾಪಿಸಲು ಹೃದಯೊಳ್ಳ ಶರೀರವಾದಿಯು ನುಡಿಸಿದ ವಾರ್ತೆಯ ಏನನೆಂದೆನೋ ತಾನು ಒಂದನ್ನು ಬಯಸಿದರೆ ದೈವ ಇನ್ನೊಂದು ಬಯಸುತ್ತದೆ ಎನ್ನುವುದಕ್ಕೆ ಇದೇ ಸಾಕ್ಷಿ ಆಯ್ತಲ್ಲ. ಹೌದು. ಮುಂಜಾನೆ 4ನೇ ಜಾವದಲ್ಲಿ ಬಂದಂತಹ ಕನಸು ಪ್ರಾಜ್ಞರು ಹೇಳಿದ ಪ್ರಕಾರವಾಗಿ 4ನೇ ಜಾವದಲ್ಲಿ ಕಂಡಂತಹ ಕನಸು ನಿಜವಾಗುತ್ತದೆ. ನಿಜವಾಗದಿದ್ರೂ ಕೂಡ ಕನಸಲ್ಲಿ ಬಂದವನಾರು ಎನ್ನುವುದನ್ನು ನಾವು ಆಲೋಚಿಸಬೇಕು ತಾನೆ. ಪ್ರತಿನಿತ್ಯವಾಗಿ ಶ್ರೀಹರಿಯನ್ನು ಅನುದಿನವು ಯಾವುದೇ ಸ್ವಾರ್ಥಗಳಿಲ್ಲದೆ ನಾನು ಆರಾಧಿಸುತ್ತಿದ್ದವ ಸತ್ಯ. ಆದರೆ ಇಂದು ನನ್ನ ಕನಸಿನಲ್ಲಿ ಬಂದವ ಶಾಸ್ತಾರ ಸ್ವಾಮಿ ಒಂದು ಆಡಿದಂತಹ ಮಾತು, ಸದ್ಧರ್ಮದ ನೆಲೆಬೀಡಾದಂತಹ ಸತ್ಯ ಧರ್ಮಗಳನ್ನು ಉಳಿಸಿಕೊಂಡಂತಹ ನಿನ್ನ ಶಾಂತಿನಗರವನ್ನು ದೇವರು ಆರಿಸಿಕೊಂಡಿದ್ದಾರೆ. ಮಹಾವಿಷ್ಣು ಸಾನ್ನಿಧ್ಯವನ್ನು ನಿನ್ನಿಂದ ಆಗಬೇಕಾಗಿದೆ. ಇಂತಹ ಯೋಗವೋ ಭಾಗ್ಯವೋ ಯಾರಿಗೆ ಗೊತ್ತು ಸ್ವಾಮಿ? ಹಾಗಾದ್ರೆ ಇಂತಹ ಸಂತೋಷದ ವಿಷಯವನ್ನ ನನ್ನ ಒಡಲಾಳದಲ್ಲಿ ಹಂಚಿಕೊಳ್ಳುವುದರ ಬದಲಾಗಿ ನನ್ನ ಒಡಲು ಅಂತ ಒಂದು ಇದೆಯಲ್ಲ ದೇವಕಿ, ಕೇಳಿದೆಯಾ? ನುಡಿ ಕೇಳಿದೆಯಾ? ಗ್ವಾತಿಯ ಕನಸಿನ ಬಂದು ಬೆದೆಯ ಕನಸಿನಲ್ಲಿ ದೇವವಾರ್ತೆಯ ನೋಡಿದೆಯ? ಕೇಳಿದೆಯ ಬಬ್ಬ ಸತಿ ಕೇಳಿದೆಯ? ಕನಸಿನೊಳ ಶರೀರವಾದ ನುಡಿಯ ಕನಸಿನೊಳ ಅಶರೀರವಾದ ನುಡಿಯ ನಮ್ಮ ಶಾಂತಿನಗರದಲ್ಲಿ ಮಹಾವಿಷ್ಣು ಕ್ಷೇತ್ರವು ನೆಲೆಯಾಗಬೇಕೆಂದು ಅಶರೀರವಾದಿ ಹಿಡಿಸಿಗೆ ಹೋಗುವುದು. ದೇಯ ಮಮದದು ಹೀಗೆ ಕೇಳಿದೆಯ? ಮಮದದಿ ಕೇಳಿದೆಯ? ದೇವಕಿ, ಪೂರ್ವ ಜನ್ಮದ ವಿಶೇಷದ ಫಲವಾಗಿ ಅದೆಷ್ಟೋ ವರ್ಷಗಳ ಹಿಂದೆ ನಿನ್ನ ಕೈ ಹಿಡಿದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟವ ನಾನು. ಸತ್ಯ. ಆಲೋಚನೆ ಮಾಡು, ಅಂದಿನಿಂದ ಇಂದಿನವರೆಗೂ ಯಾವುದೇ ಕುಂದುಕೊರತೆಗಳಾಗಲಿ ನಮ್ಮ ಸಂಸಾರ ಜೀವನದಲ್ಲಿ ಬಂದದ್ದಿಲ್ಲ. ಹಾಗಾದ್ರೆ ಯಾವುದೇ ಒಂದು ಸಣ್ಣ ವಿಷಯವನ್ನು ಕೂಡ ಹೆಂಡತಿಯಲ್ಲಿ ಮುಚ್ಚಿಡಬಾರದು. ಯಾಕೆ? ಮುಂದಕ್ಕೆ ಸಮಸ್ಯೆ ಒದಗಿ ಬರ್ತದೆ. ಹಾಗಂತ ಅಲ್ಲ, ನಂಬಿಕೆ ಎನ್ನುವುದು ಮುಖ್ಯ ಎನ್ನುವ ಉದ್ದೇಶದಿಂದ ನಿನ್ನನ್ನು ಕರೆದವನಿದ್ದೇನೆ. ದೇವಕಿ, ಮುಂಜಾನೆಯ ಜಾವದಲ್ಲಿ ಕಂಡಂತಹ ಕನಸು ಶಾಸ್ತಾರ ದೇವರು ಬಂದು ಮಹಾವಿಷ್ಣು ದೇವರಿಗೆ ನೆಲೆಯಾಗಬೇಕಾಗಿದೆ. ನಿನ್ನದಾದಂತಹ ನೆಲೆವೀಡಾದಂತಹ ಶಾಂತಿನಗರವನ್ನು ಆರಿಸಿಕೊಂಡಿದ್ದೇನೆ. ಆದ್ದರಿಂದ ದೇವಾಲಯವನ್ನು ನಿರ್ಮಿಸು. ನಿನ್ನ ಕಷ್ಟ ನಷ್ಟಗಳಲ್ಲಿ ಪಾಲುದಾರನಾಗಿ ಮಹಾವಿಷ್ಣು ಬರ್ತಾನೆ ಎನ್ನುವಂತಹ ಸಂತಸದ ಸುದ್ದಿಯನ್ನು ಕನಸಿನಲ್ಲಿ ಕೇಳಿಕೊಂಡೆ. ಈ ವಿಚಾರವಾಗಿ ನಿನ್ನಲ್ಲಿ ಹೇಳುವುದಕ್ಕಾಗಿ ಕರೆದಿದ್ದೇನೆ. ಏನೇ ಮುಖಪಾಡಿಸಿಕೊಂಡಿದ್ದೀಯಾ? ಹಿಡಿದ ನುಡಿ ಕೇಳುತ್ತಾ ಸತಿ ದೇವಕಿ ಎಂದಳೋ, ಸತಿ ದೇವಕಿ ಎಂದಳೋ. ಆ ಆ
ಸತಿ ದೇವಕಿ ಎಂದಳತಿ ತೋಷವ ತಾಳುತ್ತ ಸಂತಸವಿಲ್ಲದಿಗ ನಮಗೆ ದಾರಿಯನು ತೋರಿದನು ಶ್ರೀಹರಿಯೋ ಸಂತನವಿಲ್ಲದಿಗ ನಮಗೆ ದಾರಿಯನು ತೋರಿದನು ಶ್ರೀಹರಿಯೋ ಸಂತಸದಲ್ಲಿ ನುಡಿದ ಪಾತಿಯ ಕೇಳ ಆನಂದ ದೇವಿ ಸ್ವಾಮಿ ಸ್ವಾಮಿ ಪ್ರಾತಃ ಕಾಲದಲ್ಲಿ ಎದ್ದು ನಿತ್ಯ ವಿಧಿಗಳನ್ನು ಪೂರೈಸುವವರು ತಾವು. ಆದರೆ ಹಿಂದೂ ಹಾಗಲ್ಲ. ಒಮ್ಮೆಲೆ ದೇವಕಿ ಇತ್ತ ಕಡೆ ಬಾ ಎಂಬುದಾಗಿ ನಿಮ್ಮ ಧ್ವನಿಯನ್ನಾಲಿಸಿ ಈ ಕಡೆಗೆ ಬಂದವಳಿದ್ದೇನೆ. ಅತಿಯಾದ ಸಂತೋಷ, ಅತಿಯಾದ ತೆರನಾದಂತಹ ದುಃಖ, ಇದನ್ನು ಹಂಚಿಕೊಳ್ಳಿಕ್ಕೆ ಯಾರು ಹೇಳು? ಯಾರು? ಮಡದಿ ಮಾತ್ರ. ಸತ್ಯ. ಆದ್ದರಿಂದಲೇ ಹೆಂಡತಿಯಾದವಳು ಗಂಡನಿಗೆ ಮಂತ್ರಿಯ ಸ್ಥಾನವನ್ನು ಇರಿಸಿಕೊಂಡವಳು ಇದ್ದಾಳೆ. ಹಾಗೆ ಇವತ್ತಿನಲ್ಲಿ ಗಂಡ ಮಾಡುವಂತಹ ಕಾರ್ಯದಲ್ಲಿ ತಪ್ಪಿ ನಡೆಯುವಾಗ ಸರಿದಾರಿಗೆ ತರುವಂತಹ ಯೋಗ್ಯತೆ ಉಳ್ಳವಳು ಮಡದಿ. ಹೌದು, ಸರಿ. ಹಾಗೆಂದುಕೊಂಡು ಇಂದು ಹಾಗಲ್ಲ ಸ್ವಾಮಿ. ಮತ್ತೇನಾಯ್ತು? ಈ ಹೊತ್ತಿನಲ್ಲಿ ನಿಮ್ಮ ಅವಸರದ ಕರೆ, ಆ ಕರೆಯಲ್ಲಿ ಒದಗಿ ಬಂದಂತಹ ವಿಚಾರ ಇಷ್ಟೇ ಮನಸ್ಸಿಗೆ ಸಂತೋಷವನ್ನುಂಟು ಮಾಡಿತು ಎಂಬುದಾಗಿ ಹೇಳಬಹುದು. ಆದರೆ ಈ ಮುಖದಲ್ಲಿ ದುಃಖದ ಛಾಯೆ ಯಾಕೆಂದ್ರೆ ಅದೆಷ್ಟೋ ನಿರ್ಧಾರವನ್ನು ಗೈಯುವುದಲ್ಲಿ ನಾವು ಸುಕ್ಷೇತ್ರವನ್ನು ನಿರ್ಮಿಸುವ ಮನವ ಮಾಡಿ ಊರ ಮಂದಿಗಳ ಮನ ಉಳಿಸುತ್ತ ಅತಿ ಬೇಗ ಜ್ಯೋತಿಷರಳಿ ತಿಳಿಸುತ್ತ ನೀವು ವಿಧಾನವನ್ನರಿತು ಮುನ್ನಡೆವ ನಾವು ವಿಷ್ಣು ಕ್ಷೇತ್ರ ನಿರ್ಮಾಣವಾಗುವ ಬಗೆಯ ಸ್ವಾಮಿ. ಪ್ರಾಣಕಾಂತ, ದೇವಕಿ, ಈ ಹೊತ್ತಿನಲ್ಲಿ ಅದೆಷ್ಟೋ ಕಾಲದಿಂದ ನಿಮ್ಮೊಡನೆ ಸಂಸಾರ ಮಾಡಿಕೊಂಡು ಬಂದವಳಿದ್ದೇನೆ. ಆದರೆ ಎನ್ನಾದವಳ ಮನಸ್ಸು ಹೇಗೆ ಗೊತ್ತೇ? ಹೇಗೆ? ಗಂಡನಿಗೆ ಸಂತಾನದ ಭಿಕ್ಷೆಯನ್ನು ನೀಡುವಂತಹ ಉದ್ದೇಶವನ್ನು ಇರಿಸಿಕೊಂಡೇ ಈ ಕಡೆಗಿದ್ದವಳು ನಾನು. ಆದರೆ ಹಿಂದೂ ಹಾಗಲ್ಲ. ನನ್ನ ಪಾಲಿಗೆ ಆ ಯೋಗ ಭಾಗ್ಯ ಕೂಡಿ ಬಂದಿಲ್ಲ ಸ್ವಾಮಿ. ದೇವಕಿ, ಏನು? ನಿನ್ನ ಮನಸ್ಸಿನಾಳದ ಬೇಸರವನ್ನು ನಾನು ಕೂಡ ಅರ್ಥ ಮಾಡಿಕೊಳ್ಳಬಲ್ಲೆ. ಅಪುತ್ರಸ್ಯ ಗತಿರ್ನಾಸ್ತಿ ಎನ್ನುವುದು ಪ್ರಾಜ್ಞರಾಡಿದಂತಹ ಮಾತು ಸತ್ಯ. ಪುತ್ರ ಸಂತತಿ ಇಲ್ಲದವನಿಗೆ ಸ್ವರ್ಗ ಪ್ರಾಪ್ತಿಯಾಗುವುದಿಲ್ಲ ಎನ್ನುವುದು ಸತ್ಯವಾಕ್ಯವೇ ಸರಿ. ಆದರೆ ಸಂತಾನ ಪ್ರಾಪ್ತಿಗೋಸ್ಕರವಾಗಿ ಮಾಡದ ಪೂಜೆಗಳಿಲ್ಲ, ಹೋಗದ ದೇವಸ್ಥಾನಗಳಿಲ್ಲ, ಖಂಡಿತ ಗೈಯದ ಹವನಗಳಿಲ್ಲ. ಆದ್ರೆ ಏನು ಮಾಡುವುದು ಹೇಳು? ಶ್ರೀಕೃಷ್ಣ ಪರಮಾತ್ಮ ಒಂದು ಮಾತನ್ನಂತೂ ಹೇಳಿದ್ದಾನೆ, ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ. ಕರ್ಮವನ್ನು ಮಾಡು, ಫಲದ ಅಪೇಕ್ಷೆಯನ್ನಿಟ್ಟುಕೊಳ್ಳಬೇಡ. ನಿನ್ನ ಗ್ರಹಚಾರಕ್ಕೆ ತಕ್ಕುದಾದಾಗ ಅದರ ಫಲವನ್ನು ಕೊಡ್ತಾನೆ. ಕೊರಡು ಕೊನರುವುದು ಅಂತ ಹೇಳ್ತಾರಲ್ಲ, ಶಿವ ಒಲಿದರೆ ಕೊರಡು ಕೊನರುವುದಯ್ಯ. ಆದ್ರೆ ಏನು ಮಾಡುವುದು ಹೇಳು? ಪ್ರಾಪಂಚಿಕವಾದ ಜನಜೀವನದಲ್ಲಿ ಪುತ್ರ ಸಂತತಿ ಬೇಕು ಬೇಡ ಅಂತ ಹೇಳುವುದಿಲ್ಲ. ಆದರೆ ನಮ್ಮ ಶಾಂತಿನಗರದ ಜನಗಳ ಆ ಮುಖದ ಮಂದಹಾಸದಲ್ಲಿ ಮಕ್ಕಳನ್ನು ಕಾಣುವಂತಹ ಯೋಗವನ್ನು ಪಡೆದಿದ್ದೇವಲ್ಲ, ಅದರಲ್ಲಿ ಸಂತೋಷ ಪಡಬೇಕು. ಹಾಗಲ್ಲ ಸ್ವಾಮಿ, ಹೆಣ್ಣಿನ ಜನ್ಮ ಸಾರ್ಥಕ್ಯತೆಯನ್ನು ಪಡೆಯಬೇಕಿದ್ರೆ ಅವಳು ಒಂದು ಮಗುವಿಗೆ ತಾಯಿ ಆಗ್ಬೇಕಂತೆ. ನನ್ನ ಪಾಲಿಗೆ ಆ ಯೋಗ ಭಾಗ್ಯ ಕೂಡಿ ಬಂದಿಲ್ಲವಾದ್ರೂ ಕೂಡ ನಿಮ್ಮ ಇಂದಿನ ನುಡಿಯನ್ನು ಕೇಳಿ ಮನಸ್ಸಿಗೆ ಸಂತೋಷವಾಗ್ತಾ ಉಂಟು. ಸರಿ, ಹೇಗೆ? ಹಾಗಾದ್ರೆ ಈ ಶಾಂತಿನಗರದಲ್ಲಿ ಮಹಾವಿಷ್ಣುವಿನ ದೇವಾಲಯವನ್ನು ನಿರ್ಮಿಸುವುದರ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಂತ ಕೇಳಬಹುದು? ನೀವು ನಿರ್ಣಯವನ್ನು ತೆಗೆದುಕೊಳ್ಳಬೇಕಾಗ್ತದೆ. ಯಾಕೆ? ದೇವನ ಕಾರ್ಯ ಹಾಗಿದ್ರೆ ಅದರಿಂದ ಫಲ ನಮಗೆ ಸಿಗಬಹುದು ಎನ್ನುವಂತಹ ನಿರೀಕ್ಷೆ ನಮ್ಮದು. ಹಾಗೆಂದುಕೊಂಡು ನೇರವಾಗಿ ನಾನೇ ಹೋಗಿ ಗೋಡೆ ಕಟ್ಟಿ ದೇವಸ್ಥಾನವನ್ನು ಮಾಡಿ? ಖಂಡಿತ ಅಲ್ಲ. ನೇರವಾಗಿ ನಮ್ಮ ಊರ ಜನರನ್ನು ಒಟ್ಟಾಗಿ ಸೇರಿಸಿಕೊಂಡು ಈ ವಿಚಾರವನ್ನು ಅವರಲ್ಲಿ ಪ್ರಸ್ತಾಪ ಮಾಡಿ ಆಮೇಲೆ ಮುಂದಿನ ಕಾರ್ಯ ಆದೀತಲ್ಲ. ಅದಕ್ಕಾಗಿ ಊರ ಜೋಯಿಸರಲ್ಲಿಗೆ ತೆರಳಿ ಅವರಿಂದ ಸಲಹೆಗಳನ್ನು ಪಡೆದು
ದೈವೀ ಕಾರ್ಯದ ಮುಖಾಂತರವಾಗಿ ಹೇಗೆ ಮುಂದುವರಿಸಬಹುದು ಎನ್ನುವುದರ ಬಗ್ಗೆ ಒಂದು ಯೋಚನೆ ಮಾಡಬೇಕು. ಮತ್ತೊಂದು ಕಾರ್ಯ, ಹೇಗೆ ಶಾಸ್ತಾರನ ನುಡಿ ಹೇಗೆ ಹೇಗೆ ಮಹಾವಿಷ್ಣು ನೆಲೆಯಾಗುತ್ತಾನೆ, ಶಾಂತಯ್ಯ ಬಳ್ಳಾಲ ಹೋಗಿ ಪೂಜೆ ಮಾಡಬೇಕು ಅಂತಲ್ಲ. ಹಾಗಾದ್ರೆ ಸನಾತನ ಧರ್ಮದಲ್ಲಿ ಆರಂಭಿಕವಾಗಿ ಬಂದಂತಹ ಬ್ರಾಹ್ಮಣತ್ವ ಅಂದ್ರೆ ಬ್ರಾಹ್ಮಣರು ಕಣ್ಣಿಗೆ ಕಾಣುವ ದೇವರು ಎನ್ನುವುದನ್ನು ನಾವು ಅರಿತುಕೊಂಡವರಲ್ವೇ, ಸತ್ಯ. ಅವರ ಮೂಲಕವೇ ಪೂಜಾ ವಿಧಿವಿಧಾನಗಳನ್ನು ಪೂರೈಸಬೇಕು ಎನ್ನುವಂತಹ ಸತ್ಸಂಕಲ್ಪವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡವನಿದ್ದೇನೆ. ಆದಷ್ಟು ಶೀಘ್ರವಾಗಿ ಊರ ಜೋಯಿಸರಲ್ಲಿಗೆ ತೆರಳೋಣವೇ. ಬಾಯ್. ಬಂದಿಗೆ ವಿಮನದಿಯು ಉಪಚರಿಸುತ್ತಿದ್ದನು ಕಂಡಿಯನ್ನು ಆನಂದದಲ್ಲಿ ಬಂದಿಯ ವಿಪ್ರೋತಂದದಿಯು ಉಪಚರಿಸುತ್ತಿದ್ದನು ಕಂಡಿಗೆ ಕನಸಿನ ಬಗೆಯ ಅತ್ಯಾನಂದದವನು ಓದದಿ ಹರಿದ ನಿತ್ಯವ ರಚಿಸಲು ದಾರಿಗೆ ತಿಳುವರು ಬೇಗೆ ನೋದ. ತಮ್ಮ ಪದಪಾದಾರವಿಂದಳಿಗೆ ಶಾಂತಯ್ಯ ಬಲ್ಲಾಳನ ಪ್ರಣಾಮಗಳು. ಏನು ಒಳ್ಳೆದಾಗ್ಲಿ. ವಿಪ್ರೋತ್ತಮರೇ, ಏನು ಶಾಂತಿನಗರದ ಆಸುಪಾಸು ಹೊರ ವಲಯದಲ್ಲಿ ಒಳ ವಲಯದಲ್ಲಿಯೂ ಕೂಡ ತಮ್ಮದಾದಂತಹ ಕೀರ್ತಿ ಪತಾಕೆಯನ್ನು ಬ್ರಾಹ್ಮಣ್ಯದ ಮೂಲಕ ಎತ್ತಿ ಹಿಡಿದವರು ತಾವು. ಹೌದು. ಆದರೆ ಇಂದು ಬರಲಿಕ್ಕೆ ಸಕಾರಣವೂ ಇದೆ, ಸುಕಾರಣವೂ ಇದೆ. ಏನಂತ ಗೊತ್ತಾಗ್ಲಿ. 4ನೇ ಜಾವದಲ್ಲಿ ಬಿದ್ದಂತಹ ಕನಸು, ಕನಸಿನಲ್ಲಿ ಬಂದ ಶಾಸ್ತಾರ ದೇವ ಮಹಾವಿಷ್ಣು ದೇವಾಲಯವನ್ನು ನಿರ್ಮಿಸು ಎಂಬುದಾಗಿ ಹೇಳಿ ಹೋಗಿದ್ದಾರೆ. ಹಾಗಾದ್ರೆ ಅದನ್ನು ನಿರ್ಮಿಸವರೇ ಏನಾಗಬೇಕು, ಹೇಗೆ ಮಾಡಬಹುದು ಎನ್ನುವುದರ ಬಗ್ಗೆ ಪ್ರಶ್ನಾ ಚಿಂತನೆಗೆ ಬಂದಿದ್ದೇನೆ. ತಾವು ತಿಳಿಸಬಹುದೇ ವಿಪ್ರೋತ್ತಮ? ಈಗ ಬಲ್ಮೆ ಹೇಳುವೆ. ಹೌದು, ಹೇಳ್ತೇನೆ. ಹೇಳಿ. ಶಾಂತನಿರುವುದ ಕೇಳುತ್ತ ವಿಪ್ರರು ಕವಡೆಯಾರಡುತ್ತ ವಿಪ್ರರು ಕವಡೆಯ ಹರಡುತ್ತ ಗುಣಿಸುತ್ತ ಗಣಿತವ ಒಡನಿದ್ದರು ಬಂದಿವುದು ಅವನೌದು ಬಂದಿವುದವನೌದು ಅಂದದಿ ಚಂದದಿ ಹರಿದ ನಿತ್ಯವ ರಚಿಸಬೇಕು ದೊರೆಯೇ. ಅಂದದಿ ಚಂದದಿ ಹರಿದ ನಿತ್ಯವ ರಚಿಸಬೇಕು ದೊರೆಯೇ ದೊರೆಯೇ. ಈಗ ಕೂಡಿಸಿ ಕಳೆದು ಬಾಗಿಸಿ ಗುಣಿಸಿ ಎಲ್ಲಾ ರೀತಿಯಲ್ಲಿ ನೋಡುವಾಗ ರಾಶಿ ಚಕ್ರವನ್ನು ಒಮ್ಮೆ ನೋಡಬೇಕು. ಇದು ವೇಷ. ಯಾವ ವೇಷ? ರಾಶಿಯಲ್ಲಿ ಮೊದಲನೆಯ ರಾಶಿ ವೇಷ ಅಲ್ಲ, ವೇಷ ಅಲ್ಲ. ನಾನು ನಿಮಗೆ ಹೇಳುವಷ್ಟು ದೊಡ್ಡ ಜನ ಅಲ್ಲ. ಅದು ನಿಮ್ಮ ಅದು ಹಲ್ಲು ಸ್ವಲ್ಪ ಮುಂದೆ ಉಂಟು, ವೇಷ. ಹಾಗೆ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಗೆ ಅರ್ಥ ಆಗುತ್ತದೆ. ಒರಿಶುಭ ಒರಿಶುಭ. ಯಾವುದನ್ನು ಒರೆಸಬೇಕು? ಅಲ್ಲ ಅಲ್ಲ ಅಲ್ಲ, ಸರಿ ವೇಷಕ್ಕೆ ಒರೆಸು. ವೃಷಭ. ವೃಷಭ. ಮೀತನ. ಮೀತನ. ಈಗಲೇ ಅಲ್ಲ ಅಲ್ಲ ಅಲ್ಲ, ರಾಶಿಯಲ್ಲಿ ಮಿಥುನ. ಸ್ವಾಮಿ, ಬೇಸರ ಮಾಡಬೇಡಿ. ಏನು? ಇನ್ನೂ 9 ರಾಶಿ ಉಂಟು. ನನಗೆ ತಿದ್ಲಿಕ್ಕೆ ಕಷ್ಟ ಆಗಬಹುದು. ಕರ್ಕೋಟಕ. ಕರ್ಕೋಟಕ ಅದು ತುಂಬಾ ವಿಷದ್ದದು. ಕರ್ಕಾಟಕ. ಕುಂಭ ಮೀನ. ಯಾವುದು? ಕುಂಭ ಮೀನ. ಕುಂಭ ಮೀನ. ಮಕರ. 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 ಮಕರ ರಾಶಿಯಲ್ಲಿ. ಹೌದು, ಮಕರ. ಹೌದು ಹೌದು. ಇದು ಕೂಡಿಸಿ ಕಳೆದು ಗುಣಿಸಿ ಬಾಗಿಸಿ ಎಲ್ಲ ನೋಡುವಾಗ ನನಗೆ ಗೋಚರಿಸಿದ ವಿಷಯ ಒಂದು. ಏನು? ಈ ಶಾಂತಿನಗರದಲ್ಲಿ ಒಂದು ದೇವರು ನೆಲೆಯಾಗಲಿಕ್ಕೆ ಇದ್ದಾರೆ ಮೊದಲೇ. ಹೌದು ಹೌದು ಹೌದು. ಅಂದ್ರೆ
ಶಾಸ್ತಾನ. ಯಾವುದು? ಶಾಸ್ತಾನ. ಶಾಸ್ತಾರ. ಹೌದೌದೌದು. ಹಾ. ಶಾಸ್ತಾರ ಹಾ. ಅಪ್ಪಣೆಯನ್ನು ಪಡೆದು ಇಲ್ಲಿಗೆ ಬಂದಿದ್ದಾನೆ. ಎಲ್ಲಿಂದ? ವೈಕುಂಠದಿಂದ. ವೈಕುಂಠ. ಹೌದು ಹೌದು ಹೌದು. ಈ ಜಾಗದಲ್ಲಿ ಒಂದು ಶ್ರೀಹರಿಯ ಅಂದ್ರೆ ಮಹಾವಿಷ್ಣುವಿನ ಒಂದು ಸ್ಥಾನ ಆಗಬೇಕಂತ ಉಂಟು ಇಲ್ಲಿ ಈ ಊರಲ್ಲಿ. ಹೌದೌದೌದು. ಸರಿ. ಹಾಗಾಗಿ ಆ ಸಾನ್ನಿಧ್ಯವನ್ನು ಮಾಡಿದ ಬಳಿಕ ನಿತ್ಯ ವಿಧಿಗಳನ್ನು ಅಂದ್ರೆ ನಿತ್ಯಾನಿಕ ಎಲ್ಲ ಕರ್ಮ ವಿಧಿ ವಿಧಾನ ಪೂಜೆ ಪುನಸ್ಕಾರ ಎಲ್ಲ 3 ಹೊತ್ತಿನ ದೈನಂದಿನ ಪೂಜೆ. ಹೌದು ಹೌದು. ಉತ್ತಮ ರೀತಿಯಲ್ಲಿ ನಡೆದ್ರೆ ಮುಂದಕ್ಕೆ ಈ ಸಾನ್ನಿಧ್ಯಕ್ಕೆ ಬರುವಂತಹ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತದೆ. ಮುಂದೆ ಸಾನ್ನಿಧ್ಯ ಬೆಳಗುತ್ತದೆ. ಅಷ್ಟಬಂಧ ಬ್ರಹ್ಮ ಕಲಶಾದಿ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಎಲ್ಲಿ ಸಾನ್ನಿಧ್ಯದಲ್ಲಿ ನಡೀಲಿಕ್ಕೆ ಉಂಟು. ಹಾಗಾಗಿ ಊರಿಗೆ ಕ್ಷೇಮ ಆಗ್ತದೆ. ಊರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಕ್ಷೇಮ. ಊರಿನ ಪರ ಊರಿನ ಭಕ್ತಾದಿಗಳಿಗೂ ಕ್ಷೇಮ ಆಗ್ತದೆ. ಸರಿ. ಹಾಗಾದ್ರೆ ಕ್ಷೇತ್ರ ನಿರ್ಮಾಣ ಆಗಬೇಕೌದು. ಹೌದು. ನಿನ್ನಿಂದ ಸಾಧ್ಯ ಉಂಟ ಪೂಜೆ ಪುನಸ್ಕಾರ ಎಲ್ಲ? ಕ್ಷೇತ್ರವನ್ನ ನಿರ್ಮಾಣ ಮಾಡುವಲ್ಲಿ ಧನ ಸಂಪತ್ತನ್ನು ವಿನಿಯೋಗ ಮಾಡಬಹುದು. ನೀನು ಮಾಡಬಹುದು. ಗರ್ಭಗುಡಿಯ ಒಳಗೆ ಹೋಗಿ ದೇವರಿಗೆ ಆರತಿ ಮಾಡ್ಲಿಕ್ಕೆ ನಮಗೆ ಬ್ರಾಹ್ಮಣರೇ ಆಗಬೇಕು, ನಿಮ್ಮಂತವರೇ ಆಗಬೇಡಿ. ಹೌದೌದೌದು. ಹಾಗಾದ್ರೆ ಏನು ಮಾಡೋಣ? ಇದ್ದಾರೆ ಅಗ್ರಹಾರದಲ್ಲಿ ತುಂಬಾ ಮಂದಿ ಬ್ರಾಹ್ಮಣರು. ಅವರನ್ನು ಕರೆಸಿ ಅವರ ಮುಖಾಂತರ ಅಲ್ಲಿ ಏನು ನಡಿಬೇಕು ಅದನ್ನೆಲ್ಲ ವ್ಯವಸ್ಥೆ ನೀನು ಮಾಡಿ ಆ ಬಳಿಕ ಅಲ್ಲಿ ಪೂಜೆ ಪುನಸ್ಕಾರದ ಜವಾಬ್ದಾರಿಯನ್ನು ಎಲ್ಲ ನಾನು ಅವರಿಗೆ ವಹಿಸ್ತೇನೆ. ಸರಿ. ಆದ್ರೆ ಅವರನ್ನು ಕರಿಬೇಕಲ್ಲ, ಹೌದು, ಅವರ ಹತ್ರ ವಿಚಾರ ತಿಳಿಸ್ಬೇಕಲ್ಲ. ಹಾಗಾದ್ರೆ ತಡ ಮಾಡುವುದಲ್ಲ, ಕರಿತೇನೆ ನಾನು. ಎಲ್ಲಿದ್ದಾರೆ ನಮ್ಮವರು ಬ್ರಾಹ್ಮಣರು? ಬನ್ನಿ 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 ಬನ್ನಿ.
ನಡೆಗೊಳ್ಳುವೆ ಸ್ಥಿರಗೊಳಿಪೆವು ನಾವು. ಮುಂದಿನ ಕೆಲಸಗಳ ಬಗ್ಗೆ ಯೋಚಿಸುವಾಗ ನೀವು ಕರೆದರೆಂದು ತಿಳಿಯಿತು. ಹಾಗಾಗಿಯೇ ನಾವುಗಳು ಅವಸರದಿಂದ ಬಂದಿದ್ದೇವೆ. ಏನು ಗುರುಗಳೇ, ಎಲ್ಲಾದರೂ ಯಜ್ಞದ ಕೆಲಸವಿದೆಯೇ ಅಥವಾ ದೊಡ್ಡದಾದ ಪೂಜೆ ಏನಾದರೂ ಇದೆಯೇ ಹೇಳಿ. ಬೇಗನೆ ಕರೆದುವುದಕ್ಕೆ ಗುರುವೇ. ಯಾವುದೇ ಒಂದು ಕೆಲಸವಾಗಬೇಕಾದರೆ ಅದಕ್ಕೆ ಕಾರಣಗಳಿರುವುದು ಸಹಜ. ಹಾಗಾಗಿ ನಾವು ನಮ್ಮ ನಿಯಮಿತವಾದ ಕೆಲಸಕ್ಕೆ ಹೊರಡುವ ಸಂದರ್ಭ ನಿಮ್ಮ ಕೈ ಕೇಳಿಸಿತು. ನೀವು ಮತ್ತು ಶಾಂತ ಬಲ್ಲಾಳರು ಏನೋ ಒಂದು ಕೆಲಸವನ್ನು ಮಾಡಲು ಸಿದ್ಧರಾದ ಹಾಗಿದೆ. ನೀವು ಏನು ಯೋಚನೆ ಮಾಡಿಕೊಂಡಿದ್ದೀರಿ? ನಿಮ್ಮ ಮುಂದಿನ ಯೋಚನೆಗಳೇನು? ಅದಕ್ಕೆ ನಮ್ಮಿಂದ ಏನಾಗಬೇಕೆಂದು ತಿಳಿಸಿ ಗುರುಗಳೇ. ವಿಷಯ ಗೊತ್ತಾಗ್ಲಿಲ್ವ? ಶಾಂತ ಬಲ್ಲಾಳ ಇಲ್ಲಿಗೆ ಬಂದ, ಪ್ರಶ್ನಾಚಿಂತನೆಯನ್ನು ಇಟ್ಟ. ಪ್ರಶ್ನಾಚಿಂತನೆಯಲ್ಲಿ ತಿಳಿದ ಬಂದ ವಿಚಾರ, ಈ ಊರಿನಲ್ಲಿ ಒಂದು ದೊಡ್ಡದಾದಂತಹ ದೇವಾಲಯ ನಿರ್ಮಾಣ ಆಗ್ಲಿಕ್ಕಿದೆ. ಅದಕ್ಕೆ ಪೂಜೆ ಪುನಸ್ಕಾರ ಎಲ್ಲ ನಿಮ್ಮ ಮುಖೇನ ನಡಿಬೇಕು. ಹಾಗಾಗಿ ಅವನಿಗೆ ಸಹಾಯಕರಾಗಿ ನೀವು ಹೋಗಬೇಕು. ಅಲ್ಲಿಯ ವಿಧಿ ವಿಧಾನ ಏನು, ಪೂಜೆಯ ಕರ್ಮ ಏನು ಉಂಟೋ ಅದನ್ನೆಲ್ಲ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಅವನೊಟ್ಟಿಗೆ ಸಹಕಾರಿಯಾಗಿ ನೀವು ಇರ್ಬೇಕಂತ ನಾನು ಕರೆಸಿದ್ದು. ಹಾಗಾಗಿ ತಡ ಮಾಡೋದು ನೀವು ಸರಿಯಲ್ಲ. ತಮ್ಮ ಮನದಾಳದಂತಹ ತಾತ್ವಿಕ ಸಿದ್ಧಾಂತವನ್ನು ಅರಿತುಕೊಂಡವನಿದ್ದೇನೆ. ಯಾಕೆ ದೇವಾಲಯ ನಿರ್ಮಾಣವಾಗಿ ಪೂಜೆ ಪುನಸ್ಕಾರಗಳು ಪ್ರಾರಂಭ ಆಗುವಂತಹ ಹೊತ್ತಿಗೆ ವಯಸ್ಸಿನಲ್ಲಿ ಕಿರಿಯ ಬ್ರಾಹ್ಮಣರೇ ಬೇಕು ಎಂಬುದಾಗಿ ನಿಮ್ಮ ಸಂಕಲ್ಪ. ಆ ಸಂಕಲ್ಪದಂತೆ ಕಿರಿಯರನ್ನೇ ಕರೆಸಿದ್ದೀರಿ. ಕಿರಿಯವರಾದರೂ ಬ್ರಹ್ಮತ್ವದಲ್ಲಿರುವ ಕಾರಣ ಅವರಿಗೂ ಕೂಡ ತಲೆಬಾಗಿ ವಂದಿಸಿದವನಿದ್ದೇನೆ. ಇನ್ನು ತಡ ಮಾಡುವುದಿಲ್ಲ. ಆದಷ್ಟು ಶೀಘ್ರದಲ್ಲಿ ಶಾಂತಿನಗರ ಎಂಬಂತಹ ಕ್ಷೇತ್ರದಲ್ಲಿ ಮಹಾವಿಷ್ಣುವಿನ ಸಾನ್ನಿಧ್ಯವನ್ನ ರಚಿಸಿ ದೇವರಿಗೆ ಬೇಕಾದಂತಹ ಉತ್ಸವಗಳನ್ನ ಗೈದು ಬ್ರಾಹ್ಮಣರಿಂದಲೇ ಪೂಜೆ ಪುನಸ್ಕಾರವನ್ನು ಪ್ರಾರಂಭಿಸ್ತೇನೆ. ಮೊದಲಿಂದಾಗಿ ತಮ್ಮ ಒಂದು ಆಶೀರ್ವಾದ ಇದೆ. ಆಯ್ತು, ಒಳ್ಳೇದಾಗ್ಲಿ. ಹೋಗಿ ಬಾ, ಹೋಗಿ. ಆಶೀರ್ವಾದವನ್ನು ಪಡೆದು ತೆರಳು ಬಂದಂತಹ ನಾವುಗಳು ಶಾಂತಿನಗರದಲ್ಲಿ ಮಹಾವಿಷ್ಣುವಿನ ಆಲಯವನ್ನ ನಿರ್ಮಿಸಿದ್ದಾಯಿತು. ಸದ್ಭಕ್ತಿಯಿಂದ, ಸದ್ಧರ್ಮದಿಂದ, ಸತ್ ಶ್ರದ್ಧೆಯಿಂದ ಯಾವನೇ ಒಬ್ಬ ದೇವನನ್ನು ಪ್ರಾರ್ಥಿಸುತ್ತಾನೋ ದೇವನು ಒಲಿದು ಬರುತ್ತಾನೆ ಎನ್ನುವುದಕ್ಕೆ ನಮ್ಮ ಎದುರಿನಲ್ಲಿ ನೂತನವಾಗಿ ನಿರ್ಮಾಣಗೊಂಡಂತಹ ಈ ದೇವಾಲಯವೇ ಸಾಕ್ಷಿ. ಆದ್ದರಿಂದ ಮುಂದಿನ ವಿಧಿವಿಧಾನಗಳನ್ನು ಆಚರಿಸುವುದರ ಫಲವಾಗಿ ಅಥವಾ ಪೂಜಾದಿ ಕಾರ್ಯಕ್ರಮಗಳನ್ನು ನೆರವೇರಿಸುವುದರ ಫಲವಾಗಿ ತಾವೆಲ್ಲರೂ ಒಟ್ಟಾಗಿ ಸೇರಿಕೊಂಡು ಆ ಭಗವಂತನನ್ನು ಏಕೋ ಮನಸ್ಸಿನಿಂದ ಧ್ಯಾನಿಸಿದಲ್ಲಿ ಶಾಂತಿನಗರ ಎಂಬಂತಹ ಈ ಕ್ಷೇತ್ರಕ್ಕೆ, ಈ ಊರಿನ ಜನತೆಗೆ ಕ್ಷೇಮ ಒದಗಿ ಬರಲಿ ಎನ್ನುವುದಾಗಿ ಪ್ರಾರ್ಥನೆ ಮಾಡುತ್ತಾ ನಿತ್ಯ ವಿಧಿವಿಧಾನಗಳಿಗಾಗಿ ತಾವು ತೆರಳಿರಿ. ನನ್ನದಾದಂತಹ ಚಾವಡಿಯ ಕಾರ್ಯಕ್ಕೆ ತೆರಳುತ್ತೇನೆ.
ಇವರೇನು ಬೈರೇನು ಕೈಯುವನು ಇದ್ದನರು ಪವಗಾರ ಇದ್ದ ಹಿರಿಯೋ ಇದ್ದಲಾಗಿನ ದೂರದು ಉಲ್ಲನು ಮತ್ತನ ಹಾಗೆಯೇನೋ ಪೈರನೋ ಉದ್ಯೋಗಂ ಪುರುಷ ಲಕ್ಷಣಂ ಲೋಕದಲ್ಲೇ ಆಡುವಂತಹ ಮಾತು. ಲೋಕದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬನು ಕೂಡ ಜೀವಿತ ಅವಧಿಯಲ್ಲಿ ದೀರ್ಘಕಾಲ ಬದುಕಬೇಕು ಅಂತ ಇದ್ರೆ ಸಂಪಾದನೆಯನ್ನೇ ಮಾಡಬೇಕು. ಯಾಕೆ? ಹೊಟ್ಟೆ ಅನ್ನುವುದು ಒಂದುಂಟಲ್ಲವೇ, ಅದನ್ನು ಸರಿಯಾಗಿ ತೂಗಿಸಬೇಕು ಅಂತ ಇದ್ರೆ, ಉದರಕ್ಕೆ ಬೇಕಾದದ್ದನ್ನು ಪಡೆಯಬೇಕು ಅಂತ ಇದ್ರೆ ಅದು ಸಂಪಾದನೆಯಿಂದ ಮಾತ್ರ ಸಾಧ್ಯ. ನನ್ನ ಹೆಸರು ಬೈರ. ವರ್ತಮಾನ ಕಾಲದಲ್ಲಿ ಈ ಶಾಂತಿ ನಗರದ ಕಾಡಿನಲ್ಲೇ ವಾಸವಾಗಿರುವವನು. ಬದುಕಿನಲ್ಲಿ ನಾನೂ ಕೂಡ ಎತ್ತರವಾಗಿ ಬೆಳೆಯಬೇಕು ಎನ್ನುವಂತಾದಷ್ಟು ಹಂಬಲವನ್ನ ಇರಿಸಿಕೊಂಡವ. ಆದರೆ ಏನು ಮಾಡುವುದು ಹೇಳಿ, ಅವಕಾಶ ಎನ್ನುವುದು ನಮಗೆ ಸಿಗಲಿಲ್ಲ, ಉದ್ಯೋಗ ಎನ್ನುವುದೇ ಸಿಗಲಿಲ್ಲ. ಹಾಗಂತ ಸುಮ್ಮನೆ ಬಾಳಿದವರು ನಾವಲ್ಲ, ನಮ್ಮದೇ ಸ್ವಯಂ ಉದ್ಯೋಗ. ಹೌದಪ್ಪ, ಯಾರಲ್ಲೆಲ್ಲ ಉಂಟು ಅದನ್ನು ಕಸಿದುಕೊಳ್ಳುವುದು. ಯಾರ ತಲೆ ಒಡೆದು ಸಂಪಾದಿಸಿದವರು ಶ್ರೀಮಂತರು. ಹಾಗಾಗಿ ಅವರ ತಲೆಯನ್ನು ಒಡೆದು ನಮ್ಮ ಜೀವನವನ್ನು ಸಾಗಿಸಿಕೊಳ್ಳುವುದು ಅಹಂಕಾರಿಗಳು ಅವರು. ಹಾಗಾಗಿ ಅಹಂಕಾರದಿಂದಲೇ ಅವರ ಮುಂದೆ ನಡೆಯುವವರು ನಾವು. ಹಲವರು ಹೇಳುವುದುಂಟು, ಬೈರ ತಲೆ ಒಡೆಯುವವ. ಹೌದು, ಯಾಕೆ? ಲೋಕದಲ್ಲಿ ಒಂದು ಮಾತುಂಟು, ಸಾಮಧಾನ ಭೇದ ದಂಡ. ಸಾಮದಲ್ಲಿ ಕೇಳುವುದು ನಾವು, ಭೇದವನ್ನೇ ಕಲ್ಪಿಸುವುದು. ಮತ್ತೊಂದು ದಾನ ಮಾಡುವುದಕ್ಕೆ ನಾವೆಲ್ಲ ಕೇಳುವುದೇ. ಹಾಗಾಗಿ ಕಡೆಗೆ ಉಳಿದಿದ್ದು ದಂಡ. ದಂಡಂ ದಶಗುಣಂ ಭವೆ. ಹಾಗಾಗಿ ದಂಡದ ಮುಖೇನವಾಗಿ ಸಂಪಾದಿಸುವುದು. ಹಾಗಂತ ಕಾನೂನಿನಲ್ಲಿ ಒಬ್ಬನೇ ನಾನು ಅಂತ ಹೇಳಿದ್ರೆ ಅಲ್ಲವಲ್ಲ, ನನ್ನೊಂದಿಗೆ ಅದೆಷ್ಟೋ ಸಂಗಡಿಗರಿದ್ದಾರೆ. ಹಾಗಂತ ಸದಾ ನನ್ನ ಅನುಯಾಯಿಯಾಗಿರುವವ, ಸಕಲ ವಾರ್ತೆಯನ್ನೇ ತಿಳಿಸುವವ ಒಬ್ಬ ಇದ್ದಾನೆ, ನಮ್ಮವನೇ ಗರುಡ. ಹೆಸರು ಒಳ್ಳೆದುಂಟು, ಯಾಕೆ ಬಲ್ಲಿರ? ಗರುಡ ಅಂತ ಹೇಳಿದ್ರೆ ಏನು ಸಾಮಾನ್ಯತೆ ಹೇಳಿ, ಆಕಾಶ ಮಾರ್ಗದಲ್ಲಿ ಅತಿ ಎತ್ತರದ ಸ್ಥಳದಲ್ಲಿ ಹಾರಾಡುತ್ತಾ ಇದ್ರೂ ಕೂಡ ಭೂಮಿಯಲ್ಲಿ ಇರುವಂತಹ ಸಣ್ಣ ಇರುವೆ ಒಂದು ಸಾಮಾನ್ಯ ರೂಪದಲ್ಲೇ ಕಾಣಿಸಿಕೊಳ್ಳುತ್ತದೆ. ಅಂತಹ ದೃಷ್ಟಿ ಚಮತ್ಕಾರವನ್ನು ಇರಿಸಿಕೊಂಡದ್ದು ಗರುಡ. ಹೌದಪ್ಪ, ಇವನಿಗೂ ಅದನ್ನೇ ಹೆಸರನ್ನೇ ಇಟ್ಟಿದ್ದೇನೆ. ಯಾಕೆ ಬಲ್ಲಿರ? ಲೋಕದಲ್ಲಿ ಎಲ್ಲಿ ಹೇಗೆ ಎಷ್ಟು ಏನು ಉಂಟು ಎನ್ನುವ ಹಾಗೆ ತಿಳಿದು ಬರಬೇಕು. ಅದನ್ನು ತಿಳಿಬೇಕು ಅಂತ ಇದ್ರೆ ಸೂಕ್ಷ್ಮವಾಗಿ ನೋಡಬೇಕಲ್ವೇ? ಹಾಗಾಗಿ ನೋಡುವಲ್ಲಿ ಗರುಡನ ಹೆಸರನ್ನೇ ಇರಿಸಿದವರಿದ್ದೇನೆ. ಕಳಿಸಿಕೊಟ್ಟದ್ದು ನಾನು, ಲೋಕ ತಿರುಗಿಕೊಂಡು ಬಾ ಎನ್ನುವ ಹಾಗೆ. ಎಲ್ಲಿ ಹೋದ ಅಂತ ಗೊತ್ತಾಗ್ಲಿದ್ದಿಲ್ಲ ಪುಣ್ಯಾತ್ಮ. ಕರೆಬೇಕಲ್ವಾ? ನೋಡ ಬಂದಿರಬಹುದು. ಓ ಗರುಡ, ಬಾ ಬಾ ಬಾ.
ಅಪ್ಪ ಯಕ್ಷಗಾನದಲ್ಲಿದ್ದಾನ? ಅಪ್ಪ ಯಕ್ಷಗಾನದಲ್ಲ. ಅಪ್ಪ ನೀ ಹುಟ್ಟುವಾಗಲೇ ತೀರಿಕೊಂಡದ್ದಿದೆ. ಅಪ್ಪನನ್ನು ನೋಡಿದ ಹಾಗಿಲ್ಲ ನಿನಗೆ. ಅದು ವಿಷಯ ಅಲ್ಲ. ನಿನ್ನೆ ರಾತ್ರಿ ನಮ್ಮದ ಪಕ್ಕದೂರಿನಲ್ಲಿ ಒಂದು ಯಕ್ಷಗಾನ ಕಾರ್ಯಕ್ರಮ ಇತ್ತು. ಅಲ್ಲಿಗೆ ಯಕ್ಷಗಾನ ಹೋಗ್ಲಿಕ್ಕೆ ನೋಡಿದ್ದ. ಅಲ್ಲಿ ಹೋದ್ರೆ ಸುಮಾರು ನೋಡಿದೆ. ನೋಡಿ ನಿದ್ದೆ ಬರುದಿಲ್ಲ. ಯಾಕೆ ಗೊತ್ತುಂಟ? ಯಾಕೆ? ನೀವು ಕರ್ದದ್ದು ಹೇಗೆ? ಗರುಡ. ನಾನು ಹೋದ ಯಕ್ಷಗಾನ ಕಾರ್ಯಕ್ರಮ ಯಾವುದು? ಯಾವುದು? ಗರುಡೋದ್ಭವ. ನೀವು ಗರುಡ ಅಂತ ಕರೆದ್ರಿ, ನಾನು ಅದೇ ಯೋಚನೆಯಲ್ಲಿ ಮಲಗಿದ್ದೆ. ಈಗ ಗರುಡನನ್ನು ಕರೆದದ್ದಂತ ನೀವು ಆ ಗರುಡನನ್ನು ಕರೆದಂತ ಒಂದು ಪ್ರವೇಶ ಕೊಟ್ಟದ್ದು. ಇನ್ನೊಂದು ಬಣ್ಣದ ವೇಷವ ನಂದಾಗೆ ಮೊದಲೇ ಮುರಿದಿದೆ ಒಂದು ಕೋಲಲ್ಲಿ. ಓದದ್ದು ಹೋಗಲಿ ಪುಣ್ಯಾತ್ಮ. ಓ, ನಿದ್ದೆ ಅಮಲು ಎನ್ನುವುದು ಇನ್ನೂ ನಿನ್ನನ್ನು ಬಿಟ್ಟಿಲ್ಲ ಅಂತ ಗೊತ್ತಾಯ್ತು. ಒಂದು ಪೆಟ್ಟಿನಲ್ಲಿ 2 ದಿನದ ನಿದ್ದೆ ಆಯ್ತು. ಹೌದೇನು? ಹೌದೌದು. ನೀನು ಹೋದದ್ದು ಕಾಲಮಿತಿಯ ಪೂರ್ಣ ರಾತ್ರಿಯ? ನಮ್ದು ಪೂರ್ಣವೇ. ಅಧಿಕ ಪ್ರಸಂಗಿ. ನಿನ್ನನ್ನು ರಾತ್ರಿ ಕಳಿಸುವುದು ಯಾವುದು? ಯಾವ್ದ ಗೂಢಚಾರಿ ಕೆಲಸಕ್ಕೆ ಅಲ್ಲ, ಆಟ ಬೆಳಿಗ್ಗೆವರೆಗೆ. ನೀನು ಕೆಲಸವನ್ನು ಬಿಟ್ಟು ನಿನ್ನದು ಕಾರ್ಯಕ್ರಮ ನೋಡುವಂತ ಕೆಲಸ ಅಲ್ಲ. ಕಾರ್ಯಕ್ರಮ ಅದು ಬೆಳಿಗ್ಗೆವರೆಗೆ. ಆದ್ರೆ ನಾನು ನೋಡಿದ್ದು ಕಾಲಮಿತಿ. ಯಾಕಂದ್ರೆ ಗರುಡ ಬರುದನ್ನು ಮಾತ್ರ ನೋಡಿದ, ಅಲ್ಲೇ ಮಲಗಿದ್ದೆ. ಮಲಗುವವನಿಗೆ ಕೆಲಸ ಕೊಡುವುದಾದ್ರೂ ಯಾಕೆ? ಅಲ್ಲ, ನಾನು ಗುಣಂತವ ಇರ್ಬೇಕ ಹೇಳು. ಇರ್ಬೇಕು. ಹೀಗೆ ನಾನು ಹೀಗೆ ಬರ್ಲಿಕ್ಕೆ ಸಹ ಕಾರಣ ಉಂಟು. ಸ್ವಾಮಿ ನಿಷ್ಠೆ ಇರಬೇಕು ನಾವು ವ್ಯಕ್ತಿಯಾದವನಿಗೆ. ಸ್ವಾಮಿ ನಾಳ್ದು ಮಲೆಗೆ ಹೋಗ್ತಾರ? ಆ ಸ್ವಾಮಿಯ ಯಾವುದು? ಅಲ್ಲ, ಸ್ವಾಮಿ ನಿಷ್ಠೆ. ನಾನು ಮಲೆಗೆ ಹೋದ್ರೆ ನಿಮ್ಮನ್ನ ಯಾರು ನೋಡುದು? ನಿನ್ನದು ಸ್ವಾಮಿ ಯಾವುದು? ಅಲ್ಲ, ಸ್ವಾಮಿ ನೀವೆಲ್ಲ ಸ್ವಾಮಿ ಶರಣವಯ್ಯಪ್ಪ. ಆ ಸ್ವಾಮಿ ಶರಣವಯ್ಯಪ್ಪ. ಜ್ಯೋತಿ ಕಾಡಿದ ಜ್ಯೋತಿ ಬಂತು. ಜ್ಯೋತಿ ಬಂತು 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 ಗೊತ್ತಾಯ್ತು. ಬಂದದ್ದಲ್ಲ, ಅಯ್ಯೋ ಅಲ್ಲಿಗೆ ಸಿಡಿಲು ಬಡಿಬೇಕು. ಅಲ್ಲ, ಹಿಂದೆಯಿಂದ ಮುಂದೆಯಿಂದ ಎಲ್ಲ ಕಡೆಯಿಂದ ಬರ್ತಾ ಉಂಟು. ಅಯ್ಯಪ್ಪ, ಸ್ವಾಮಿ ಅಂತ ಹೇಳಿದ್ರೆ ಯಾರು? ನಿನಗೆ ಉದ್ಯೋಗ ಕೊಟ್ಟವನು ಯಾರು? ದಣಿ. ಯಾವ ದಣಿ? ಓ, ಈಗ ನೀವು ಈ ಸ್ವಾಮಿದ್ದು ಮಾತಾಡಿದ? ಅಯ್ಯಪ್ಪ, ನಾ ಕೆಲಸ ಕೊಟ್ಟದಕ್ಕೆ ನಿಷ್ಠೆ ಇಲ್ವಾ? ನಿಷ್ಠೆ ಉಂಟು. ಕೆಲಸವನ್ನು ಬಿಟ್ಟು ಎಲ್ಲಿ ಆ ಕಾರ್ಯಕ್ರಮವನ್ನೇ ನೋಡಿ ನಿನ್ನ ಮನೋರಂಜನೆಯನ್ನು ವೃದ್ಧಿಸುವುದ ನೀನು? ಈಗ ನಾನು ಕಾರ್ಯಕ್ರಮ ನೋಡ್ಲಿಕ್ಕೆ ಹೋದದ್ದಲ್ಲ ಒಡೆಯ. ಹಾಗಾದ್ರೆ ಕೆಲಸ ಮಾಡಿದ್ಯಾ ಹೇಳು. ಕೆಲಸ ಮಾಡಿದ್ದೇನೆ ಪುಣ್ಯಾತ್ಮ. ಓ, ನಾವು ಮಾತ್ರ ಇರುವುದಲ್ಲ, ಹೌದು, ನಮ್ಮಲ್ಲಿ ಹಲವು ಮಂದಿ ಇದ್ದಾರೆ. ಯಾರಿಗಾದ್ರೂ ಗತಿ ಉಂಟ ಹೇಳು? ಯಾಕೆ ಗತಿ ಇಲ್ಲಪ್ಪ. ಗತಿ ಇಲ್ಲ. ಗತಿ ಇಲ್ಲದವರನ್ನೇ ಸೇರಿಸಿಕೊಂಡದ್ದು. ನಿನ್ನನ್ನು ಸೇರಿಸಿಕೊಳ್ಳುವುದಕ್ಕೆ ಕಾರಣ ಯಾವುದು? ಯಾವುದು? ನಿನಗೆ ಗತಿ ಇಲ್ಲ. ಹೌದು. ಮತಿಯೂ ಇಲ್ಲ. ಅದು ಇಲ್ವಾ? ಗತಿ ಮತಿ ಎರಡೂ ಇಲ್ಲದ್ದು ಕಾರಣದಿಂದಲೇ ನೀ ಹಾಗೆ ಹೀಗೆ ತಿರುಗುವುದು ಬೇಡ. ಸ್ವಲ್ಪ ಕೆಲಸ ಮಾಡಬೇಕು, ನನಗೆ ತಂದು ಕೊಡಬೇಕು, ಅದರಲ್ಲಿ ಸ್ವಲ್ಪ ನಿನಗೆ ಕೊಡಬೇಕು ಅಂತ ನಾನು ತೀರ್ಮಾನಿಸಿದ್ದೆ. ಹೌದೌದೌದು. ಸುಮ್ಮನೆ ಕೊಡುವುದಲ್ಲ, ಅದೌದು, ನೀ ಸಂಪಾದಿಸಿದ್ರಲ್ಲಿ ಕೊಡುವುದು. ಹಾಗಾದ್ರೆ ಸಂಪಾದನೆ ಮಾರ್ಗವಾಗಿ ಎಲ್ಲಿ ಏನನ್ನು ನೀನು ಕಂಡೆ, ಏನು ವಿಷಯ ಉಂಟು ಅಂತಾಗಬೇಕು. ಬುದ್ಧಿ ವಿಷಯ ಸುಮಾರುಂಟು. ಹೌದೇನು? ನಾನು ಇಲ್ಲಿಗೆ ಬರುವಕ್ಕಿಂತ ಮುಂಚೆ ನೀವು ಕರ್ದ ರಭಸಕ್ಕೆ ಒಂದೇ ಬಾರಿ ಬಂದದ್ದೇ. ಇಲ್ಲಿಗೆ ಬರುವ ಬದಲು ಮತ್ತೊಂದು ಕಡೆಗೆ ಹೋದದ್ದು ನಾನು. ಇದೇ ರೀತಿ ಚಿತ್ರಣ, ಇದೇ ರೀತಿ ಎಲ್ಲ ಇದೇ ರೀತಿ ಇತ್ತು. ಈಗ ಗೊತ್ತಾಯ್ತು. ಕೆಲವರು ಹೇಗೆ ಅಂತ ಹೇಳಿದ್ರೆ ಸಂಪಾದನೆ ಅಧಿಕ ಆಗಬೇಕು ಅಂತ ಹೇಗೆ ಎರಡೆರಡು ಕಾರ್ಯಕ್ರಮವನ್ನು ವಹಿಸು. ಅಲ್ಲ ಬುದ್ಧಿ, ಇಲ್ಲಿ ಅರ್ಧ ಇಲ್ಲಿ ಅರ್ಧ ಹಾಗೆಲ್ಲ ಇದೆಲ್ಲ ವಿಷಯ ಉಂಟು. ಇಲ್ಲಿ ನನ್ನೊಂದಿಗೆ ಸೇವೆಯನ್ನು ಮಾಡುವುದು, ಬೇರೆ ಕಡೆ ಹೋಗಿ ಬೇರೆಯವರೊಂದಿಗೆ ಅಲ್ಲ. ನಾನು ನಮ್ಮ ಅರಮನೆ ಅಂತ ಸೀದಾ ಹೋಗಿ ಇಳ್ದದ್ದು. ಇಳಿದು ನೋಡ್ತೇನೆ ಎಲ್ಲ ಒಂದೇ ರೀತಿ ಉಂಟು. ಹಾಗಾದ್ರೆ ಬೇರೆಯವರ ಸೇವೆಗೆಲ್ಲ ನಮ್ಮ ಸೇವೆಗೆ ಹೋದವ. ನಮ್ಮ ಸೇವೆಗೆ ಹೋದವ ನಾನು ಮತ್ತೆ ನನ್ನ ಇನ್ನೊಬ್ಬ ಇದ್ದಾನಲ್ಲ ಸಹಪಾಠಿ. ಇನ್ನು ತಡ ಮಾಡುದು ಯಾಕೆ? ಸಂಜೆ ಹೊತ್ತಾಯ್ತು, ಊಟ ಮಾಡುವಂತ ಬಟ್ಟಲಿಗೆ ಕೈ ಹಿಡಿತೇನೆ. ಒಬ್ಬ ದಪ್ಪ ಮೀಸೆಗೆ ಇಂತಾ ಇದ್ದಾನೆ. ಯಾಕೆ? ಎಂತದ? ಯಾಕೆ ಅದು? ನಾನು ಹೇಳಿದೆ ಸಂಜೆ ಆಯ್ತಲ್ಲ ಊಟ. ನೀವು ಎಲ್ಲಿಗೆ ಬಂದದ್ದು? ಎಲ್ಲಿಗೆ? ನಾನು ಬೈರರವರ ಮನೆಗೆ, ಅರಮನೆಗೆ ಅಂತ ಹೇಳಿದೆ. ಕಾದೇ ನಮ್ಮ ಅರಮನೆ ಅಲ್ವಾ, ನಾನು ನಮ್ಮ ಅರಮನೆ ಅಂತೇನೆ ಹೇಳುದದು. ಅವನು ಒಂದೇ ಪೆಟ್ಟು ಬಿಟ್ಟದ್ದಲ್ಲ. ಯಾಕೆ? ಅದು ಬೈರನಲ್ಲಿಗೆ ಬಂದದ್ದಲ್ಲಂತೆ. ಮತ್ತೆ ನಾನು ಗುರುವಪ್ಪನ ಮನೆಗೆ ಹೋದದ್ದು. ಅಧಿಕ ಪ್ರಸಂಗಿ. ಹೌದು. ನೀನು ಕನಸಲ್ಲಿ ಯಾವುದನ್ನೆಲ್ಲ ಕಾಣ್ತಿ ಅಂತ ಗೊತ್ತಾಗುದು. ಅದು ನಿದ್ದೆ ಕಣ್ಣಲ್ಲಿ ಹೋದದ್ದು. ನಮ್ಮದು ಅರಮನೆ ಏನು? ಚಕ್ಕೆ ಕಾಡಿನಲ್ಲಿ ಗುಹೆಯಲ್ಲಿ ಎಲ್ಲ ಅಡಗಿಕೊಂಡಿರುವವರು. ನೀವು ಸ್ವಾಮಿ ಅಂದ ಮೇಲೆ ನಮ್ಮ ಅರಮನೆ ಅಂತಾನೆ ಹೇಳ್ಕೊಂಡು ಬರುದು. ನೀವು ಕಾಡಲ್ಲಿರುವ ಅಂತ ಹೇಳಿ ಆಗ್ತದ? ಊಟವೊಂದನ್ನು ಬಿಟ್ಟು ನಿನ್ನದು ಕಾರ್ಯಕ್ರಮವನ್ನು ಬಿಟ್ಟು ಸಂಪಾದನೆಗೆ ಏನನ್ನು ಮಾಡಿದ್ದೆ ಅಂತ ಹೇಳು ಮೊದಲು. ಅದು ವಿಷಯ ಉಂಟು ಒಡೆಯ. ಏನು? ಊರೂರು ಸುತ್ತುತ್ತೇನೆ, ಎಲ್ಲ ಬೇರೆ ಬೇರೆ ವೇಷ ಮಾಡಿ ಸುತ್ತುತ್ತೇನೆ.
ಈಗ ವೇಷ ಮಾಡಿದ್ರಲ್ಲಿ ಪ್ರಯೋಜನ ಆಯ್ತಾ? ಪ್ರಯೋಜನ ಉಂಟು. ಹಾ, ನಿಮ್ಮ ಬಗ್ಗೆ ಎಂತ ಹೊಗಳುದು ಗೊತ್ತುಂಟಾ? ತಿರುಗಾಟದಲ್ಲಿ ಸಂಪಾದನೆ ಉಂಟಾ? ಈ ಸರಿ ಸ್ವಲ್ಪ ಕಡಿಮೆ. ಹಾ, ಗಮ್ಮತ್ತು ಉಂಟು ಅದ್ರಲ್ಲಿ. ಹೇಗೆ? ಏನು ಗೊತ್ತುಂಟಾ? ನಿಮ್ಮನ್ನು ಹೊಗಳುದು ನಿಮ್ಗೆ ನೀವು ಸರಿ ಇಲ್ಲ ಅಂತೆ, ನಿಮ್ಗೆ ಸರಿ ಇಲ್ಲ ಅಂತೆ. ಪುಣ್ಯಾತ್ಮ, ಪ್ರಪಂಚದಲ್ಲಿ ಯಾರಿಗೆ ಸರಿ ಉಂಟು ಹೇಳು? ಯಾರಿಗೆ ಉಂಟು? ಸರಿ ಇಲ್ಲಪ್ಪ. ಸರಿ ಇರುವವರು ಅಂತ ಇದ್ರೆ ಯಾರು? ಯಾರು? ಹುಚ್ಚರು ಮಾತ್ರ. ಅದು ಹೇಗೆ? ಅದು ಹಾಗೆ. ಬುದ್ಧಿ ಮಾತ್ರ ಸರಿ ಇರುವುದಿಲ್ಲ. ಹೌದೌದು. ಹೇಗಂತ? ತಿನ್ನುವುದನ್ನು ತಿನ್ನದೇ ಇರ್ತಾರ ಹೇಳು? ಇಲ್ಲ. ಊಟ ಮಾಡುವುದನ್ನು ಊಟ ಮಾಡದೇ ಇರ್ತಾರ? ಅದು ಹೌದು. ಸರಿಯಾಗಿ ತಿನ್ನುವುದು, ಸರಿಯಾಗಿ ಊಟ ಮಾಡುವುದು. ಹೌದೌದು. ಆದ್ರೆ ಬುದ್ಧಿ ಸರಿ ಇರುವವರು ಏನು ಮಾಡುವುದು? ಏನ್ ಮಾಡ್ತಾರೆ? ಸಂಪಾದನೆಯನ್ನು ಉಳಿಸಬೇಕು ಅಂತ ಹೇಳುವುದು, ಊಟದಲ್ಲಿ ವ್ಯಯವನ್ನು ಕಡಿಮೆ ಮಾಡುವುದು. ಅಲ್ಲ, ಅವರಿಗೆ ಸರಿ ಉಂಟಾ? ಅವರಿಗೆ ಸರಿ ಇಲ್ಲ. ತಿನ್ನುವಲ್ಲಿ ಕೊರತೆ ಮಾಡಬಾರದು. ಹೌದು. ಮತ್ತೊಂದು ನಿದ್ದೆ. ನಿದ್ದೆಯನ್ನು ಯಾವತ್ತಿಗೂ ಬಿಡಬಾರದು ಪುಣ್ಯಾತ್ಮ. ಅದು ಈ ಕಾರ್ಯಕ್ರಮ ಉಂಟಂತ ಕೆಲವರೆಲ್ಲ ನಿದ್ದೆ ಬಿಡುವುದು. ನಿದ್ದೆ ಬಿಡುದು ಯಾರ್ಯಾರ ಕಾರ್ಯಕ್ರಮಕ್ಕೆ ಹೋಗುದು, ಸಂಪಾದನೆ ಆಗುತ್ತದೆ ಅಂತ. ಹೌದು ಅಲ್ವೋ? ಸಂಪಾದನೆ ಇವತ್ತಲ್ಲದಿದ್ರೆ ನಾಳೆ ಮಾಡಬಹುದು. ಆದ್ರೆ ಸರಿಯಾದಂತಹ ನಿದ್ದೆ, ಸರಿಯಾದಂತಹ ಊಟ ಒಬ್ಬ ವ್ಯಕ್ತಿಯಾದವರಿಗೆ ಸಿಕ್ಕಿತು ಅಂತ ಇದ್ರೆ ಅವ ಆರೋಗ್ಯದಲ್ಲಿ ಇರ್ತಾನೆ. ಹೌದು. ಹುಚ್ಚರಾದ್ರೆ ಏನು ಏನು ಅದರಲ್ಲಿ ಕೊರತೆ ಉಂಟು ಊಟ ಮಾಡುವುದು? ಅವರಿಗೆ ಎಂತ ಅಂತಾನೆ ಗೊತ್ತಿಲ್ಲ. ಹಾಗೆ ಈಗ ನಿಮ್ಗೆ ಆ ರೀತಿ ಸರಿ ಇಲ್ಲ ಅಂತ ಹೇಳಿದ್ದಲ್ಲ, ಮತ್ತೆ ನಿಮ್ಗೆ ಸರಿ ಸಮಾನನೇ ಯಾರಿಲ್ಲ ಅಂತ. ಘಟಾನುಘಟಿ ಜೋಡಿ ಇಲ್ಲ. ಎಂತದ್ದಿಲ್ಲ? ಜೋಡಿಲ್ಲ. ಜೋಡು ಜೋಡು ನಿನ್ನ ಅಪ್ಪನದಿಲ್ಲ. ಅದಕ್ಕೆ ಸಹ ನಂಗೆ ಬೈಯುದ? ಮತ್ತೆಂತದ್ದು? ನೀವ್ ಹೇಳಿದಲ್ಲ ಜೋಡಿಲ್ಲ ಅಂತ. ಜೋಡಿ ಅದೇ ಡಿ ಬಿಟ್ಟು ಆಯ್ತು. ಡಿ ಡಿ ಜೋಡಿ. ಸರಿ ಆಯ್ತು, ಸರಿ ಆಯ್ತು. ಡಿ ಬಿಟ್ಟು ಅದನ್ನ ಅಷ್ಟೇ. ಜೋಡಿ ಇಲ್ಲ. ಜೋಡಿ ಇಲ್ಲ ಅಂತೆ. ಆಮೇಲೆ ವಿಶೇಷವಾದ ಸುದ್ದಿ. ಹಾಗಾದ್ರೆ ನನ್ನನ್ನು ಹೊಗಳುವುದಾ? ಕಾಂಡ ಬಟ್ಟೆ ಹೊಗಳುವುದು. ಹೊಗಳುವುದ ತೆಗಳುವುದ? ಹೊಗಳುವುದು. ಯಾಕೆ? ಜಯಘೋಷ. ಗೋರ್ಮಂಡ ನಾಯಕನಿಗೆ ಜಯವಾಗ್ಲಿ, ಜಯವಾಗ್ಲಿ, ಜೈ ಜೈ. ಇಲ್ಲಿ ಬಾರ. ಕಳ್ಳರಿಗೆ ಯಾರಾದ್ರೂ ಹೊಗಳ್ತಾರೆ ಹೇಳು? ಹೊಗಳ್ತಾರೆ. ಯಾರು? ಯಾಕೆ ಹೊಗಳುವುದು? ಯಾಕೆ? ಈಗ ನೀವು ಹೋದ್ರಿ, ಅಲ್ಲಿ ತಲೆ ಹೊಡೆದು ತಂದ್ರಿ, ಇನ್ನೊಮ್ಮೆ ಹಿಂದೆಯಿಂದ ತೆಗಳಿದ್ರೆ ನಾನೊಬ್ಬ ಇದ್ದೇನಂತ ಗೊತ್ತುಂಟು. ವಿಷಯ ಗೊತ್ತಾದ್ರೂ ಮತ್ತೆ ನೀವು ಹೋಗಿ ಡಿಮ್. ಅದಕ್ಕೆ ಭಯ. ಭಯ. ವ್ಯಕ್ತಿಯಾದವನಿಗೆ ಮುಖ ಪರಿಚಯ ಇಲ್ಲದೆ ಅದಿವರು ನಾವಲ್ಲ. ಯಾಕೆ ಗೊತ್ತುಂಟಾ? ಮೊನ್ನೆ ಹಾಗೆ ನಿಮ್ಮನ್ನು ತೆಗಳ್ತಾ ಇದ್ರ, ನಾನು ಬಂದು ಹೇಳಿದೆ, ನೀವು ಏನು ಮಾಡಿದ್ರಿ? ಮನೆಗೆ ಹೋಗಿ ಎಲ್ಲ ಚಲ್ಲಬಿಲ್ಲಿ ಮಾಡಿದ್ರಿ. ಆ ಭಯ ಈಗ ಕೂಡ ಕಾಡ್ತಾ ಉಂಟು. ನಾವು ಕಳ್ಳತನ ಮಾಡುವುದಲ್ಲ, ನಾವು ತಲೆ ಬಡಿಯುವುದು. ಅಲ್ಲೇನೆ ಬಡಿಯುವುದು, ನೇರ ನೇರ ಹೋಗಿ ಕೇಳುವುದು. ಹಾಗಾಗಿ ನಮ್ಮ ಮೇಲೆ ಭಯ. ಭಯ. ಎಲ್ಲಿಯಾದ್ರೂ ನಮ್ಮನ್ನು ತೆಗಳಿದವೆಂದಾದ್ರೆ ಮತ್ತೊಮ್ಮೆ ಹೋಗಿ ಬಡಿದು ಏನಾದ್ರೂ ಸಂಪಾದಿಸಿಕೊಂಡು ಬರ್ತೇವೆ ಎನ್ನುವಂತ ಭಯ. ಹಾಗಾಗಿ ಹೊಗಳುವುದು. ನಮ್ಮಲ್ಲಿಗೆ ಬರಬಾರದು, ನಮ್ಮನ್ನು ಒಳ್ಳೆಯ ರೀತಿಯಲ್ಲಿ ನೋಡಬೇಕು ಎನ್ನುವಂತಹ ಕಾರಣದಿಂದ. ಈಗ ನಿಮ್ಮೊಂದಿಗೆ ನನ್ನ ಹೆಸರು ಕೂಡ ಭಯಂಕರ ಮೇಲೆ ಹೋಗಿದೆ. ಓಹೋ. ಈಗ ನೀವ್ಯಾರು? ಭೈರ. ನನ್ನ ಹೆಸರೇನು? ಹೇಗೆ? ಗರುಡ. ಈಗ ನಿಮ್ಮನ್ನು ಭೈರ ಅಂತ ಕಮ್ಮಿ ಕರೆಯುವುದು. ನೀವು ಬುದ್ಧಿಯಲ್ಲಿ ಮಾಂತ್ರಿಕ, ಶಕ್ತಿಯಲ್ಲಿ ಬಲಿ. ಹಾಗಾಗಿ ನಿಮ್ಗೆ ಬಾಹುಬಲಿ ಅಂತ ಕರೀತಾ ಇದ್ದಾರೆ. ನಿಮ್ಮೊಂದಿಗೆ ನನ್ನ ಹೆಸರು ಬಾಹುಬಲಿಯೊಂದಿಗೆ ಗರುಡ. ಹಾಗಾಗಿ ನನ್ನ ತುಂಬಾ ಪ್ರಚಾರ ಉಂಟು. ಕೆಲವೊಮ್ಮೆ ಹಾಗೆ ಹೂವಿನೊಂದಿಗೆ ದಾರಕ್ಕೂ ಬೆಲೆ ಬರುವುದು. ಹೌದೌದು. ಈಗ ನನ್ನೊಂದಿಗೆ ಸೇರಿ ನಿನಗೆ ಬೆಲೆ ಬಂತು. ಬಾಹುಬಲಿಯೊಂದಿಗೆ ಗರುಡ. ಈ ಬೆಲೆ ಸಾಕಾಗ್ಲಿಕ್ಕಿಲ್ಲ, ಸಂಪಾದನೆ ಬೆಲೆ ಬೇಕು ಅಂತ ಹೇಳುವುದು ನಾನು. ಹೌದೌದು. ಈಗ ಸಂಪಾದನೆ ಇಷ್ಟಲ್ಲ, ಇನ್ನೊಂದು ವಿಷಯ ಉಂಟು. ಹೇಗೆ? ಏನು ಗೊತ್ತುಂಟಾ? ನಾನು ಹೀಗೆ ಹೋಗ್ತಾ ಇರುವಾಗ ನಮ್ಮದೆಲ್ಲ ಸಣ್ಣ ಸಣ್ಣ ಸಂಪಾದನೆ ಅಲ್ಲ, ನಾನು ಒಂದು ದೊಡ್ಡ ಭಂಡಾರಕ್ಕೆ ಕೈ ಹಾಕಿದ್ದೀನಿ. ದೊಡ್ಡ ಭಂಡಾರ. ಭಂಡಾರ? ಯಾವ ಭಂಡಾರವು? ಯಾವುದು ಗೊತ್ತುಂಟಾ? ನಾನು ಹಾಗೆ ಹೋಗುವಾಗ ನನಗೆ ಈ ಸರಿ ಒಂದು ಯೋಚನೆ ಬಂತು. ಹೇಗೆ? ಈಗ ಕೈ ಹಾಕಿದ್ರೆ ದೊಡ್ಡ ವಿಷಯಕ್ಕೆ ಕೈ ಹಾಕಬೇಕು. ಯಾವ ರೀತಿ? ಈ ಸಣ್ಣ ಸಣ್ಣ ವಿಷಯಕ್ಕೆ ಕೈ ಹಾಕಿ ಏನು ಪ್ರಯೋಜನ? ಅದಕ್ಕೆ ಕದಿಯುವುದಾದ್ರೆ ಒಂದಾರ ಮನೆ, ಒಂದ ದೊಡ್ಡ ದೊಡ್ಡ ಶಾಲೆ. ಎಂತದು
ಶಾಲೆಯಲ್ಲಿ ಏನಿರ್ತದೆ ಹೇಳು? ಈಗ ಶಾಲೆಯಲ್ಲಿ ಏನಿರ್ತದೆ? ಪಠ್ಯ ಪುಸ್ತಕಗಳು, ಲೇಖನಿಗಳು, ಇದನ್ನು ಬಿಟ್ಟು ಬೇರೆ ಏನುಂಟು ಹೇಳು? ನಿಮ್ಗೆ ವಿಷಯ ಗೊತ್ತಿಲ್ಲ, ನೀವಿರುವುದು ಇಲ್ಲಿ. ಶಾಲೆಯಲ್ಲಿ ಎಂತ ಆಗ್ತದೆ ಗೊತ್ತುಂಟಾ? ಏನು? ಮಕ್ಕಳೇ, ನಿಮಗಿವತ್ತು ಪ್ರವಾಸವಿದೆ, ಒಬ್ಬೊಬ್ಬರು 500 ತನ್ನಿ. ಮಕ್ಕಳೇ, ನಿಮಗೆ ಇವತ್ತು ಪಾಠ ಪುಸ್ತಕ ಬರ್ತದೆ, 300 ರೂಪಾಯಿ ತನ್ನಿ. ಮಕ್ಕಳೇ, ನಿಮಗಿವತ್ತು ಲಾಡು ವಿತರಣೆ 200 ರೂಪಾಯಿ ತನ್ನಿ. ಇವರು ಕೊಡುವ 3 ರೂಪಾಯಿ ಲಾಡಿಗೆ ಇವರು 200 ರೂಪಾಯಿ ತಗೊಳ್ತಾರೆ. ಹಾಗೆ ನಮ್ಮ ಶಾಲೆಯಲ್ಲಿ ಭಂಡಾರ ಮೇಲೆ ಮೇಲೆ ಹೋಗ್ತಾ ಇರ್ತದೆ, ನಮ್ಗೆ ಗೊತ್ತಿಲ್ಲ. ಹಾಗಾದ್ರೆ ಈಗಿನ ಕಾರ್ಯಕ್ರಮ ಹೇಗಂತ ಹೇಳಿದ್ರಿ, ಈ ತರಗತಿಯಲ್ಲಿ ಹೌದು ನಾವು ಕೊಡುವಂತಹ ದೇಣಿಗೆ ವೆಚ್ಚ ಏನುಂಟು ಅಷ್ಟು ಸಂಪಾದನೆ ಆಗುವುದಿಲ್ಲ. ಅದಾಗುದಿಲ್ಲ. ವಿದ್ಯೆ ಒಂದನ್ನು ಬಿಟ್ಟು ಮತ್ತೆ ಎಲ್ಲ ಸಿಗುತ್ತದೆ. ಹೌದು, ವಿದ್ಯೆಯೋ ಅದು ಬೇರೆಯವರಲ್ಲಿ ಕಲಿಬೇಕು. ಹೌದು, ಮತ್ತೆ ಹಾಗೆ ಬೇಕಾದಂತ ಸಮವಸ್ತ್ರ ಅದನ್ನೆಲ್ಲ ಶಾಲೆಯಲ್ಲಿ ವಿತರಿಸುವುದು. ಹಾಗಾಗಿ ಸಂಪಾದನೆ ಅಲ್ಲಿ ಅಧಿಕ. ಹೌದು ಒಡೆಯ, ಅಷ್ಟು ಮಾತ್ರ ಅಲ್ಲ, ನಿನಗೆ ಸಮಯ ಹೋದದ್ದು ಗೊತ್ತಾಗುವುದಿಲ್ಲ ಅಂತ ಕಾಣ್ತಾರೆ. ಇನ್ನೊಂದು ವಿಷಯ ಉಂಟು. ಏನು? ನಾನು ಹಾಗೆ ಹೋಗುವಾಗ ಏನಂದ್ರೆ ಲಾಲಿತೈ ಬೈರಕ್ಕೆ ದೊರೆಯೇ ಸೌಭಾಗ್ಯದ ಸಿರಿ ನಾಲಿತೋ ಬೈರಾಗ್ಯ ದೊರೆಗೆ ತೆರೆಯ ಶಾಂತಿ ನಗರದಿ ನೀರೋಳು ತೆರೆಯ ಶಾಂತಿ ನಗರದ ಬರ ನೀರೋಳು ಹರಿದೇವಾಲಯ ರಚಿಸುತ್ತ ಬೆರೆವರು ಹರಿದೇವಾಲಯ ರಚಿಸುತ್ತ ಬೆರೆವರು ದೊರೆಯೇ ಸೌಭಾಗ್ಯದ ಸಿರಿಯೇ ಇನ್ನೊಂದು ಬೇತಾಳವ ಮುಗೀತಾ ಬಡ್ಡೆ ಮುಗೀತಾ ಮತ್ತೆಂತದ್ದು ಇದು ಮೋಸ. ಎಂತದ್ದಕ್ಕೆ ಅವರಿಗೆಲ್ಲ ಇಷ್ಟು ತಗೊಡುದು, ಅವ್ರು ಯಾರ ಬರುದು, ಅವ್ರಿಗೆ ಇಷ್ಟು ಕಾರ್ಯಕ್ರಮ ಅವರದಲ್ಲ, ನಮ್ಗೆ ಇಷ್ಟ. ಎಲ್ಲದಕ್ಕೂ ಒಂದು ತಾಳ ಮತ್ತೆ ಲಯ ಅಂತ ಉಂಟು. ಹೌದಾ? ಎಲ್ಲಿ ನಿಲ್ಲಿಸಬೇಕು ಅಲ್ಲಿ ನಿಲ್ಲಿಸಬೇಕು. ಈಗ ನಂದು ಸುತ್ತು ಜಾಸ್ತಿ ಆದದ್ದು. ಈಗ ನಂದು ತಪ್ಪಿತಾ? ಸುತ್ತು ಜಾಸ್ತಿ ಆದದ್ದು ಅಂತ ಹೇಳಿದ್ದು. ಹೌದೇನು? ಅಲ್ಲ, ಏನು ಕಂಡೆ ವಿಷಯ ಉಂಟು. ನಾನು ಹಾಗೆ ಮುಂದೆ ಹೋಗುವಾಗ ಉಂಟಲ್ಲ, ಒಂದು ದೇವಸ್ಥಾನ ಶಾಂತಿನಗರ ಅಂತೆ, ಹೆಸರಿಗೆ ಮಾತ್ರ ಶಾಂತಿ. ಎಷ್ಟು ಜನ ಬರುವುದು ಆ ದೇವಸ್ಥಾನಕ್ಕೆ. ಮಹಾವಿಷ್ಣು ದೇವಸ್ಥಾನ. ಅಲ್ಲಿ ಶಾಂತಿ ಇಲ್ವೋ? ಗಲಭೆಯೋ? ಗಲಭೆಲ್ಲ, ಜನಸಂದಣಿ. ಅಷ್ಟು ಜನಗಳು ಗಲಭೆ. ಅಲ್ಲಿದ್ದು ಮಹಿಮೆ ಕೇಳಿದ್ರೆ ಮಕ್ಕಳಿಲ್ಲದವರಿಗೆ ಮಕ್ಕಳಾಗುವುದಂತೆ. ಅದು ನಮಗೆ ಬೇಡ. ಅದು ಬೇಡ. ಮನೆ ಇಲ್ಲದವರಿಗೆ ಮನೆ ನಮಗೆ ಬೇಡ. ಸಂಪತ್ತು ಅವರಿಗೆ ಸಂಪತ್ತು ಅದು ಬೇಕು. ಅಷ್ಟು ಮಾತ್ರ. ನಾವು ಹೋಗಿ ಅಲ್ಲಿ ಪೂಜೆ ಸಲ್ಲಿಸುವುದಾ? ಚಕ್ಕೆ ನಮಗೆಲ್ಲ ಪೂಜೆ ಎಲ್ಲ ಬೇಕಾ? ಅಲ್ಲ, ಸಂಪತ್ತು ಬೇಕಂತ ಪೂಜೆ ಮಾಡುವುದಾ? ಅದಲ್ಲ, ವಿಷಯ ಬೇರೆ ಉಂಟು. ಏನ್ ಗೊತ್ತುಂಟ, ಇದೆಲ್ಲ ಸಿಕ್ಕಿಸಿದ್ದಲ್ಲ ಗೂಢಾಚಾರ. ಇನ್ನು ವೇಷಕ್ಕೆ ಇದು ಒಂದು ಅಲ್ಲ. ಹೌದು, ಎಲ್ಲೆಲ್ಲಿ ಹೋಗುವಾಗ ವೇಷವನ್ನು ಮಾಡಿಕೊಂಡು ಹೋಗುವುದು ಇದು ಬೇಕು. ಈ ವೇಷ ಬರುವಾಗ ಕಳಚಿ ಬರ್ಲಿಕ್ಕೆ ಆಗುದಿಲ್ಲ. ಅಲ್ಲ, ನಿಮ್ಮ ಗೂಢಾಚಾರ ಅಲ್ಲ. ಈಗ ನಿಮ್ಗಿದು ಬೇಡವಾ? ಅಷ್ಟೇ ಹೋಯ್ತು. ನಿಮ್ಗೆ ಅಂದ್ರೆ ಎಂತ ವೇಷ ನನ್ನದು? ನಾನು ನಿಮ್ಮೊಂದಿಗೆ ನಿಮ್ಗೆ ಗುರ್ತ ಸಿಗುದಿಲ್ಲ ಅಂತ ಹಾಕೊಂಡು ಬರುದು. ನೀವು ಬರುವಾಗ್ಲೇ ಬೆನ್ನಿಗೆ ಬಿಟ್ರಿ. ಕೇವಲ ಒಂದು ಮೀಸೆಯನ್ನು ಕಟ್ಟಿಕೊಂಡು ಬಂದ್ರೆ ಗುರ್ತ ಸಿಗುವುದಿಲ್ಲ ಅಂತ ನಾನು ಅಂದಾಜು ಮಾಡಿದ್ದು. ಪ್ರಯೋಜನ ಇಲ್ಲ. ನಿಮ್ಮ ಮುಂದೆ ಎಲ್ಲ ಹೋಯ್ತು. ನಿನ್ನ ಸ್ವರವನ್ನು ಕೇಳುವಾಗಲೇ ಗೊತ್ತಾಗುತ್ತೆ. ಕಾಯಿಲೆ ಅದು ಒಡ. ಅದಿರ್ಲಿ, ಅಲ್ಲಿ ಅಷ್ಟು ಸಂಪತ್ತು ಎಷ್ಟು ಬರ್ತದ ಗೊತ್ತುಂಟಾ? ಎಷ್ಟು ಸಂಪತ್ತು ಹೇಳಿದ್ರೆ
ಅಲ್ಲಿ ರಂಗ ಪೂಜೆ ಅಂತೆ, ಹೂವಿನ ಪೂಜೆ, ಆ ಅಲಂಕಾರ ಈ ಅಲಂಕಾರ, ದವಸ ಧಾನ್ಯ ಬರ್ತದೆ, ಇಷ್ಟಿಷ್ಟು ಬಂಗಾರ. ಅಲ್ಲಿ ಹುಂಡಿ ನೋಡಿದೀರಾ? ಪುಣ್ಯಾತ್ಮ, ಅಲ್ಲಿ ಹುಂಡಿ ಇರ್ಬೋದು, ದವಸ ಧಾನ್ಯ ಇರ್ಬೋದು, ಯಾವುದಾದ್ರೂ ಒಂದು ಇರ್ಲಿ ಅಪ್ಪ, ನಮಗೆಂತ ಲಾಭ ಹೇಳು? ವಿಷಯ ಉಂಟು. ಅದರ ಹುಂಡಿಯನ್ನು ಅಲಗಾಡಿಸ್ಲಿಕ್ಕೆ ಆಗುದಿಲ್ಲ, ಅಷ್ಟು ದೊಡ್ಡದು, ಅಷ್ಟು ಭಾರ ಉಂಟು. ಈಗ ನಾವು ಹೋಗಿ ಕಾಣಿಕೆಯನ್ನು ಹಾಕುವುದ ಹುಂಡಿಗೆ? ಕಾಣಿಕೆ ಯಾಕೆ ಹಾಕುದು ಒಡೆಯ? ಮತ್ತೆ ನಾವು ಏನು ಮಾಡುವ ಗೊತ್ತುಂಟಾ? ಮೊನ್ನೆ ಹೋಗುವಾಗ ಕೇವಲ ಅಲ್ಲಿಯ ಬರುವ ಹಣ ಲೆಕ್ಕ ಮಾಡ್ಲಿಕ್ಕೆ 5,000 ಜನ ಅಷ್ಟು ಬರ್ತದೆ. ಹಾಗಾದ್ರೆ ಆ ಕ್ಷೇತ್ರದ ಮಹಿಮೆ ಎಷ್ಟಿರ್ಬೋದು? ನಮ್ಗೆ ಮಹಿಮೆ ಬೇಡ, ಅದು ಬೇಕು, ಲಕ್ಷ್ಮೀ ಬಾರಮ್ಮ. ಹೌದಲ್ಲ, ಲಕ್ಷ್ಮೀ ಬಾರಮ್ಮ ಬೇಕು. ಈಗ ಒಂದಂತ ಅರ್ಥ ಆಯ್ತು. ಇಷ್ಟರವರೆಗೆ ನಾವು ಎಲ್ಲಿಯೂ ಕೂಡ ದೇವಸ್ಥಾನಕ್ಕೆ ಗಲಭೆಯನ್ನು ಕೊಟ್ಟದ್ದಲ್ಲ. ಅದೌದು. ಹಾಗಂತ ಇವತ್ತು ಕೊಡ್ಬೇಕು ಯಾಕೆ? ಯಾಕೆ? ದೇವರಿಗೆ ಬೇಕಾ ಹೇಳು? ದೇವರಿಗೆ ಬೇಡ. ಬೇಡಪ್ಪ, ದೇವರಿಗೆ ಭಕ್ತಿ ಇದ್ರೆ ಸಾಕು ಅಲ್ವೇ? ಹೌದು. ಹೇಳುವುದೇ ಹೇಗೆ? ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ ಪ್ರವೇಶ. ಅದು ನಂಗೆ ಗೊತ್ತಿಲ್ಲ. ಯಾವುದು ಬೇಕಾ? ಪತ್ರವೋ ಪುಷ್ಪವೋ ಫಲವೋ, ತೋಯ ಅಂದ್ರೆ ನೀರು, ಇದನ್ನು ಕೊಟ್ರೆ ಸಾಕು, ಅದು ದೇವರಿಗೆ ಸಮರ್ಪಿತವಾದ ಹಾಗೆ. ಹೌದೌದು. ಹಣ ಬೇಕು ಅಂತ ಕೇಳುದಿಲ್ಲ. ಹಾಗಂತ ಈಗ ಕೆಲವು ಕಡೆಯಲ್ಲಿ ಹಾಗೆ ಬ್ರಾಹ್ಮಣರು ಹೇಳುವುದುಂಟು, ಸುವರ್ಣ ಪುಷ್ಪಂ ಸಮರ್ಪಯಾಮಿ ಅಂತ. ಅದು ಕೂಡ ಗೊತ್ತಿಲ್ಲ. ಬಂಗಾರದ ಪುಷ್ಪ ಕೊಡುವುದಂತ ಕೊಡ್ತಾರ? ಇಲ್ಲ, ಕೊಡುದಿಲ್ಲ, ಬಾಯಲ್ಲಿ ಮಾತ್ರ. ತುಳಸಿ ಹೂವು ಹಾಕುವುದು. ಹೌದು. ಅಲ್ಲಿಗೆ ದೇವರು ಬಂದು ಹೇಳಿದ್ರ ನಮಗೆ ಕೊಡ್ಲಿಲ್ಲ ಯಾಕೆ ಅಂತ. ಹೌದು. ಹಾಗಾಗಿ ದೇವರು ಬಂದು ಏನು ಹೇಳುವುದಿಲ್ಲ. ಈಗ ನಾವು ಕದಿದೆವು ಅಂತ ಇದ್ರು ಕೂಡ ದೇವರು ಬಂದು ಕೇಳ್ತಾರ? ಇಲ್ಲಪ್ಪ, ನನ್ನದ್ದು ಯಾಕೆ ನೀನು ತೆಗಿದೆ? ಈಗ ಏನು ವಿಷಯ ಉಂಟಿದ್ರಲ್ಲಿ? ಇವರೆಲ್ಲ ಏನು ಮಾಡ್ತಾರೆ, ಕೆಲವರು ಕೈ ಮುಗಿತಾರೆ, ದೇವರಿಗೆ ದೇಣಿಗೆ ಅಂತ ತೆಗಿತಾರೆ. ನಾವೇನು ಮಾಡುದು? ನಾವು ಕೂಡ ಹೋಗುದು, ದೇವರೇ ನಮ್ಗೆ ಗತಿ ಇಲ್ಲ, ನಿಮ್ಮ ಹತ್ರ ತುಂಬಾ ಉಂಟು, ಸ್ವಲ್ಪ ತಗೊಂಡು ಹೋಗ್ತೇನೆ, ಹಿಡ್ಕೊಂಡು ಹೋಗುದು. ದೇವರಿಲ್ಲ, ಎಲ್ಲರೂ ಕೂಡ ಬದುಕುವುದು ಅದಕ್ಕೆ. ಹಾಗೆ ಯಾವುದನ್ನಾದ್ರೂ ಪಡೆದುಕೊಳ್ಳಬೇಕು ಅಂತ. ಲೋಕದಲ್ಲಿ ಕೆಲವರು ಪುತ್ರ ಸಂತತಿ ಇಲ್ಲ ಅಂತ ಇದ್ರೆ ದೇವರಲ್ಲಿ ಹೋಗುದು ಪುತ್ರ ಸಂತತಿಯನ್ನು ಕೇಳುವುದು. ನೆಮ್ಮದಿ ಇಲ್ಲ ಅಂತ ಇದ್ರೆ ನೆಮ್ಮದಿಯನ್ನು ಕೇಳುವುದು. ನಮ್ಮಲ್ಲಿ ಯಾವುದಿಲ್ಲ, ಸಂಪತ್ತಿಲ್ಲ, ಹಾಗಾಗಿ ಸಂಪತ್ತನ್ನು ಕೇಳುವುದು. ದೇವರು ಕೊಡುವುದಿಲ್ಲ, ನಾವೇ ತೆಗೆದುಕೊಳ್ಳುವುದು. ಹಾಗಂತ ನಾವೇ ಹೋಗುವುದು. ಸಮಯ ಹೋದದ್ದು ಗೊತ್ತಾಗುದಿಲ್ಲ. ನಾವು ಮಾತಾಡಿ ನಮ್ಗೆ ಸಮಯ ಗೊತ್ತಾಗುದಿಲ್ಲ. ಹಾಗಂತ ನಾವಿಬ್ಬರೇ ಹೋಗುದು. ಇಬ್ಬರ ಅಂತ ಇದ್ರೆ ಜನ ಸೇರಿ ಯಾರು ಬಡಿದಾರು. ನಮ್ಮಲ್ಲಿ ಜನ ಉಂಟು ಅಪ್ಪ, ಜನ ಉಂಟು. ಜನವನ್ನು ಸೇರಿಸಿದ್ದು ಯಾಕೆ? ಇಂಥದ್ದೆಲ್ಲಕ್ಕೆಲ್ಲ ಉಪಯೋಗ ಬರಲಿ ಅಂತ ತಡ ಮಾಡುವುದಲ್ಲ. ನಮ್ಮವರು ಎಲ್ಲಿದ್ದಾರೆ? ಬರ್ಲಿ ಸಭೆಗೆ.
ಆ ಸಂದರ್ಭದಲ್ಲಿ ನಿಮ್ಮೊಂದಿಗೆ ಸೇರಿಕೊಂಡು ನಮ್ಮನ್ನು ಸಾಕಿದ್ದೀರಿ. ಆ ನೆನಪನ್ನು ಯಾವತ್ತೂ ಮರೆಯುವ ಹಾಗಿಲ್ಲ. ಹಾಗಾಗಿ ನಿಮ್ಮಲ್ಲಿ ಕೇಳುತ್ತಿದ್ದೇನೆ, ನಮ್ಮನ್ನು ಯಾಕೆ ಕರೆದಿದ್ದೀರಿ? ನಮ್ಮಿಂದ ಏನಾಗಬೇಕು? ಈ ಕಾಲಕ್ಕೆ ತಂದಂತಹ ವಿಚಾರ ಶಾಂತಿನಗರದಲ್ಲಿರುವಂತಹ ದೇವಸ್ಥಾನ, ಅಲ್ಲಿ ಬರುವಂತಹ ದೇಣಿಗೆ ಅದನ್ನೆಲ್ಲ ಪಡೆಯಬೇಕು ಎನ್ನುವಂತಹ ಹಂಬಲ. ಅದಕ್ಕಾಗಿ ಹೋಗುವಲ್ಲಿ ಈಗಲೇ ನಾವು ಹೋಗಿ ಆ ದೇವಾಲಯದಲ್ಲಿದ್ದ ಧನವನ್ನೆಲ್ಲ ಎಳೆದು ತರುತ್ತೇವೆ. ಹೋಗಲೇ ನಮ್ಮವರೇ, ಈ ಕಾಲಕ್ಕೆ ನಾನು ಹೇಳುವುದು ಒಂದೇ, ಕದ್ದು ತರುವುದಲ್ಲ, ನಾವು ಎಳೆದು ತರುವುದು. ಯಾರಾದ್ರೂ ಎದುರು ಬಂದರು ಅಂತ ಇದ್ರೆ ಸುಮ್ಮನಿರುವುದಲ್ಲ, ನಾಲ್ಕು ಬಡಿಯುವುದೇ. ಆ ಮೂಲಕವಾಗಿ ವ್ಯವಸ್ಥೆಯಲ್ಲ ನೀವು ಮಾಡಬೇಕು. ನಾನು ಮಾಡ್ತೇನೆ. ತಡ ಮಾಡುವುದಲ್ಲ. ಎಲ್ಲರೂ ಸೊಂಟಕ್ಕೆ ಕೈ ಹಿಡ್ಕೊಂಡಿದ್ದಾರೆ. ಈ ಕಾಲಕ್ಕೆ ದೇವಸ್ಥಾನದ ಗರ್ಭಗುಡಿಯನ್ನು ಪ್ರವೇಶಿಸಬೇಕು ಎನ್ನುವಂತಹ ನಿಲುವಿನಿಂದ
ನಮ್ಮವರನ್ನೆಲ್ಲ ಕೂಡಿಕೊಂಡು ಬಂದ್ರೆ ಇವರು ತಡೆದು ನಿಲ್ಲಿದ್ದಾರೆ. ಹೌದು, ಅಡ್ಡ ಈಗ ನಿಂತಿದ್ದಾರೆ. ಇವರೇನು ದ್ವಾರಪಾಲಕರ ಅಲ್ಲ, ಅವರಿಗೆ ಹೇಳಿಕೊಟ್ಟದ್ದು ಈಗ ನಿಂತ್ಕೊಳ್ಬೇಕಂತ. ಹೀಗೆ ನಿಂತ್ಕೊಳ್ಬೇಕು. ಮತ್ತೊಂದು ಹೇಳ್ಬೇಕಾ, ಇವರು ಬ್ರಾಹ್ಮಣರು. ಹೌದು, ಊಟಕ್ಕೆ ಸರಿಯಾದಂತೆ ಮೆಣಸಿನಕಾಯಿ ಹಾಕುವುದಿಲ್ಲ. ಇವರಿಗೆ ಕೋಪ ಅನ್ನೋದು ಹುಟ್ಟಿಕೊಳ್ಳುವುದಕ್ಕುಂಟಾ? ಅವ್ರು ಬಜಿ ಪಾಪ ಬೆಲ್ಲ ತಿನ್ನುವವರು, ಅವರಿಗೆ ಸಾಮರ್ಥ್ಯ ಉಂಟಾ? ಅವರಿಗೆ ಎಲ್ಲಿ ಉಂಟು? ನಾವು ಹೇಗೆ? ಅವ್ರು ನೋಡ್ಲಿಕ್ಕೆ ಮಾತ್ರ. ಖಾರ ತಿನ್ನುವವರು, ನಮ್ಮಲ್ಲಿ ಸಾಮರ್ಥ್ಯ. ನಾವು ನೋಡ್ಲಿಕ್ಕೆ ಹೀಗೆ ಆದ್ರು ಕಂಡವ ಅಲ್ವಾ? ಹಾಗಾದ್ರೆ ಇವರನ್ನು ಹೀಗೆ ಬಿಡುವುದಾ? ಹೀಗೆ ಬಿಡುದಲ್ಲ, ನೋಡೋಣ. ಹೀಗೆ ಮಾಡುದು ಬಿಡುದೆ. ನೋಡ, ಲೋಕದಲ್ಲಿ ಹೇಳ್ತಾರೆ, ಏನ್ ಹೇಳುದು? ಪಂಚಮಹಾ ಪಾಪ ಉಂಟಂತೆ. ಶಿಶು ಹತ್ಯ, ಬ್ರಾಹ್ಮಣ ಹತ್ಯ, ಸರ್ಪಹತ್ಯ, ಗೋಹತ್ಯ, ಸ್ತ್ರೀ ಹತ್ಯ, ಇದೆಲ್ಲ ಪಾಪದಲ್ಲಿ. ಇದೆಲ್ಲ ಪಾಪ. ಇವರನ್ನು ಕೊಲ್ಲುವುದು ಕೂಡ ಪಾಪ. ಈಗೆಂತ ಮಾಡುದು? ಹಾಗಾಗಿ ಕೊಲ್ಲುವುದು ಬೇಡ, ಕೊಲ್ಲುವುದು ಬೇಡ. ಇವರು ಬದುಕಿಕೊಳ್ಳಿ ಇರ್ಲಿ ಅಲ್ವಾ? ಹಾಗಂತ ನಮ್ಮ ಕೆಲಸಕ್ಕೆ ಅಡ್ಡ ಬರಬಾರ್ದು. ಅದು ಅಲ್ವೇ? ನ್ಯಾಯಕ್ಕೆ ನ್ಯಾಯ. ಹಾಗೆ ಹಾವನ್ನು ಕೊಳ್ಳಲಿಕ್ಕೆ ಹೋಗುವುದಿಲ್ಲ. ಹೌದು, ಅದು ಕಡಿಯಿತು ಅಂತ ಇದ್ರೆ ನಾವು ಯಾಕಂದ್ರೆ ನಾವು ಬದುಕಬೇಕಲ್ಲ ಅಲ್ವೇ? ಈ ಕಾಲಕ್ಕೆ ನಾವು ಬದುಕಬೇಕಂತ ಇದ್ರೆ ಪಾಪ ಆದ್ರೆ ಪರವಾಗಿಲ್ಲ, ಅದು ಮತ್ತೆ ನೋಡುವ. ಇವರಾಗೆ ಬರುವವರಲ್ಲ, ತಲೆ ಕಡಿಯುವುದಕ್ಕೆ ಇವರಾಗೆ ಮುಂದೆ ಬರುವುದು ಅಂತಿದ್ರೆ ತಲೆ ಕಡಿಯುವುದಕ್ಕೆ ನಮಗೆ ಮತ್ತೆ ನಾವು 11 ರೂಪಾಯಿ ಹೀಗೆ ಮಾಡುದು ಆಗ್ತದೆ, ಮುಗಿದಲ್ಲಿ ಅಲ್ವೇ? ಪಾಪ ವಿನಾಶ ಬೇರೆ ದಾರಿ ಉಂಟು. ಅದಕ್ಕಾಗಿ ಒಮ್ಮೆ ಉದ್ದೇಶಿಸಿ ಮಾತಾಡು, ಸ್ವಲ್ಪ ಮಾತಾಡುವ. ಓ ಬ್ರಾಹ್ಮಣ ಕುಮಾರರೇ, ಬನ್ನಿ, ಸ್ವಲ್ಪ ಎದುರು ಬನ್ನಿ. ಬನ್ನಿ, ಅಲ್ಲಿ ಕೇಳುವುದಿಲ್ಲ. ಹೋಗ್ಲಿ ಹೋಗ್ಲಿ. ಬಂದದ್ದು ಯಾರು ಗೊತ್ತುಂಟು? ಗೊತ್ತುಂಟು. ಅವನೊಟ್ಟಿಗೆ ಗರುಡ ಬಂದದ್ದು ಯಾವುದಕ್ಕೆ ಗೊತ್ತುಂಟು? ಒಳಗೆ ಉಂಟಲ್ಲ ಭಂಡಾರ. ಇದು ದವಸಧಾನ್ಯ ತರಕಾರಿ ಅಲ್ಲ, ಭಂಡಾರ. ಅದನ್ನು ಕೊಂಡು ಹೋಗುವುದಕ್ಕೆ ಬಂದದ್ದು. ನೀವು ಅಡ್ಡ ಬರ್ತೀರಿ ಅಂತ ಇದ್ರೆ ತಲೆ ಕಡಿದವು. ಹಾಗಾಗಿ ಹೇಳುವುದು, ನಡಿ 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 ನಡಿ, ನಿಮ್ಗೆ ಪ್ರಾಣ ಭಿಕ್ಷೆ ಶುರುವಿಗೆ. ಎಲ್ಲರೂ ದೇವರ ಭಕ್ತಿಯಲ್ಲಿ ನಿರತರಾಗಿರುವಾಗ ಹೇಳದೆ ಕೇಳದೆ ಒಳಗೆ ನುಗ್ಗುತ್ತಾ ಇದೆಯಲ್ಲ. ಎಂತದ್ದು ನಿನ್ನದು? ಅವರಿಗೆ ಕಾಪಿ ಕೊಡ್ಲಿಲ್ಲ. ಎಲ್ಲ ಕಾಪಿ ಕೊಡ್ತಿ ಯಾರಲ್ಲಿ? ಅದಕ್ಕೆ ಪಾಪ ಅವ್ರಿಗೊಂದು ಕಾಪಿ ಕೊಡುವ. ಆಗದ್ದು ನಿತ್ಯ ಇನ್ನೂ ಬಿಡ್ಲಿಲ್ಲ ಅಂತ ಕಾಣ್ತದೆ. ಮತ್ತೆ ಎಂತಾಯ್ತು? ಪಾಪಿ ಪಾಪಿ ನಿನಗೆ ಹೇಳಿದ್ದು. ಈಗ ನನಗೆ ಪಾಪಿ ಹೇಳಿ ನನ್ಗ ಆಯ್ತು, ಇಡ್ಲಿ. ಅದಕ್ಕೆ ಸೀದಾ ನುಗ್ಗುತ್ತಾ ಇದ್ದೀರಲ್ಲ. ಹೌದು, ಎಲ್ಲರೂ ದೇವರ ಭಕ್ತಿಯಲ್ಲಿ ಇರುವುದು ಕಾಣೋದಿಲ್ವಾ ನಿಮಗೆ? ಇದು ದೇವರ ಭಕ್ತಿಯ? ಇವ್ರಲ್ಲಿ ಇಬ್ರಲ್ಲಿ ಹೀಗೆ ಹೀಗೆ ಆಗ್ತಾ ಇದ್ದಾರೆ. ಅದು ದೇವರ ಭಕ್ತಿಯ? ಎಂತ ಮಾತಾಡ್ತಿದ್ದಾರೆ? ಎಲ್ಲರಂತೆ ದೇವರ ಪ್ರಸಾದ ಸ್ವೀಕರಿಸಿ ಇಲ್ಲಿಂದ ತೆರಳಿ. ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೋಗಿ. ಓ ಬ್ರಾಹ್ಮಣ ಕುಮಾರ, ನೀನಲ್ಲಿ ಸ್ವಲ್ಪ ಮಾತು. ದೇವಸ್ಥಾನದಲ್ಲಿ ಭಕ್ತಿ ಬೇಕು ಅಂತ ಇಲ್ಲ, ಮನೆಯಲ್ಲಿ ಕುಳಿತರೂ ಕೂಡ ಭಕ್ತಿ ಸಿಗ್ತದೆ. ಕೆಲವರು ಭಕ್ತಿಯನ್ನು ಪಡಿಬೇಕು ಅಂತ ಹೇಳಿ ದೇವಸ್ಥಾನಕ್ಕೆ ಬರುವುದಿಲ್ಲ, ಕಾನನಕ್ಕೆ ಹೋಗಿ ತಪಸ್ಸನ್ನು ಮಾಡಿ ದೇವರನ್ನು ಒಲಿಸಿದ್ದು ಅದೆಷ್ಟೋ ಪ್ರಸಂಗ ಉಂಟು. ಹಾಗಾಗಿ ನಿಮ್ಮ ಮಾತಿಗೆ ಒಪ್ಪಿಕೊಳ್ಳುವವರಲ್ಲ. ನಡಿ ನಡಿ ನಡಿ. ಭೂಮಿಗೆ ಸ್ವಚ್ಛಗೊಳಿಸಿದ ಶಾಂತಿನವ ನಾವು ಯಾರಿಗೂ ಅನ್ಯಾಯವನ್ನು ಮಾಡಿದವರಲ್ಲ. ದೇವರನ್ನು ಶ್ರದ್ಧೆ ಭಕ್ತಿಯಿಂದ ಪೂಜಿಸಿಕೊಂಡು ಬಂದಿದ್ದೇವೆ, ಇನ್ನು ಕೂಡ ಪೂಜಿಸ್ತಾನೆ ಇರ್ತೇವೆ. ನೀನು ಇಲ್ಲಿ ಬಂದದ್ದು ತಪ್ಪು. ಒಳ್ಳೆ ಮಾತಿನಲ್ಲಿ ಹೇಳಿದರೆ ನೀನು ಕೇಳುವುದಿಲ್ಲ, ಹಾಗಾಗಿ ಹೇಳ್ತಾ ಇದ್ದೇವೆ. ನಾವು ಇಷ್ಟು ಸಮಯ ದೇವರನ್ನು ಶ್ರದ್ಧೆ ಭಕ್ತಿಯಿಂದ ಪೂಜಿಸಿದ್ದೇ ಆಗಿದ್ದಲ್ಲಿ ದೇವರೇ ನಿಮಗೆ ತಕ್ಕ ಶಾಸ್ತಿ ಮಾಡ್ತಾನೆ. ದೇವರು ಅವರಲ್ಲಿ ಸ್ಥಾಪನೆಗೆ ಹೀಗೆ ಕುತ್ಕೊಂಡಿದ್ದಾರೆ. ನಿಮ್ಮ ದೇವರು ದೇವರು ಶಾಪವನ್ನು ಕೊಡುವುದು. ಅವರು ಬರ್ಲಿಕ್ಕೆ ಉಂಟು. ಇವರು ಹೇಳುವುದಂತೆ ದೇವರಿಗೆ ಏನು ಕೆಲಸ ಇಲ್ವಾ? ಹೌದು, ಸುಮ್ಮನೆ ಕುತ್ಕೊಂಡದ್ದ. ನೀವೆಂತದ್ದು 3 ಮೂರ್ತಿಗಳು, ಬ್ರಹ್ಮ ವಿಷ್ಣು ಮಹೇಶ್ವರ. ಬ್ರಹ್ಮ ಸೃಷ್ಟಿ ಕಾರ್ಯವನ್ನು ಮಾಡುವುದು ಬಿಟ್ಟು ನೀವು ಹೇಳಿದ್ದನ್ನು ಕೇಳುವುದಕ್ಕೆ ಬರುವವನ? ಅಲ್ಲ, ವಿಷ್ಣು ಪಾಲನೆ ಕಾರ್ಯವನ್ನು ಮಾಡುವುದು ಬಿಟ್ಟು ನಮಗೆ ಶಾಪ ಕೊಡುವುದಕ್ಕೆ ಬರುವವನ? ಅಥವಾ ಲಯ ಕಾರ್ಯ ಈಶ್ವರ. ಬೇರೆಯವರನ್ನೇ ಕೊಲ್ಲಿಕ್ಕೆ ತುಂಬಾ ಇದ್ದಾರೆ ಪುಣ್ಯ. ಅವರಿಗೆ ಇದೇ ಇಲ್ಲ, ಸಮಯವಿಲ್ಲ. ಹೌದು, ಈಗ ನಮ್ಮನ್ನು ಕೊಲ್ಲುವುದಕ್ಕೆ ಬರುವುದ? ನಮ್ಮದು ಆಯುಷ ಮುಗಿಯುವುದಿಲ್ಲ. ಹಾಗಾಗಿ ನಿಮ್ಮ ಮಾತಿಗೆ ನಾವು ಕೇಳುವವರಲ್ಲ. ಹಾಗಂತ ಇವರಿಗೆ ಬಾಯಿ ಮಾತು ಹೇಳಿ ಸರಿಯಾದಂತಹ ಪಾಠವನ್ನು ಕಲಿಸಿ ಮಾಡಬೇಕು. ನಮ್ಮವರಿಂದ ಸ್ವಲ್ಪ ಪಾಠ ಕಲಿಸಿ ನೋಡು. ಕಳಿಸ್ಬೇಕು ಅಂತಿಲ್ಲ, ದೇವರೇ ನಿಮ್ಮನ್ನು ನೋಡಿಕೊಳ್ತಾ ಇದ್ದಾರೆ. ಬದುಕುವ ಲಕ್ಷಣ ಅಂತ ಒಳ್ಳೆ ಬುದ್ಧಿ.
ಬದುಕುವ ಲಕ್ಷಣ ಅಲ್ಲ, ಇವರಾದ್ರೂ ಸ್ವಲ್ಪ ಆದ್ರೂ ಮಾತಾಡ್ತಾರೆ. ಪಾಪ ಇವರನ್ನು ನೋಡೋ ಕಾಳಿ, ಅದರಲ್ಲೇ ಸ್ವಲ್ಪ ನಡುಕ ಉಂಟಾಯ್ತು. ಇಲ್ಲಿ ಬಂದು ನೋಡ್ತೇನೆ ಅಂತೆ ಲಾಜನ ಕೂಡ ಪುಷ್ಕವೇ. ಹಾಗಲ್ವೋ, ಇವಳು ಮಾತಾಡಿದ್ರೆ ನಾವು ಹೆದರಿ ಹೋಡಿಯೇ ಎನ್ನುವಂತ ಯೋಚನೆ ಸ್ವಲ್ಪ ಸ್ವರ ಬಂದದ್ದು ಕೆಲವರಿಗೆ ಧೈರ್ಯ, ಅದಕ್ಕೆ ಇದು ನಡೆಯುವುದಿಲ್ಲ ಅಂತ ಇತ್ತ ನೋಡುವುದಂತ ಹೇಳ್ತಾರೆ. ನಡಿ ನಡಿ, ನಾವು ಊರು ಬಿಟ್ಟು ಹೋಗೋಣ. ದೇವರೇ ಇವರಿಗೆ ತಕ್ಕ ಶಾಸ್ತಿ ಮಾಡ್ತಾರೆ. ದೇವರಂತೆ ದೇವರಂತೆ ದೇವ ಎಲ್ಲಿದ್ದಾರೆ? ನಮಗೆ ದೇವ ಅಂತ ಹೇಳಿದ್ರೆ ಯಾವುದು? ಯಾವುದು? ನಮ್ಮ ಕೆಲಸವೇ ನಮಗೆ ದೇವು. ಅದೇ ದೇವರು. ಯಾವ ಕೆಲಸ ಅಲ್ಲವಾದ್ರಿ ದೇವರು ಹೇಳ್ತಾರೆ ಕೆಲಸದಲ್ಲಿ ನಿಮ್ಮದು ದೇವರನ್ನು ನೋಡಿ ಅಂತ. ನಾವು ಈ ಕೆಲಸದಲ್ಲಿ ದೇವರು ನೋಡ್ತೇವೆ. ನಮ್ಮ ಕೆಲಸ ಯಾವುದು? ಇನ್ನೊಬ್ಬರ ತಲೆ ಬಡಿಯುವುದು, ಸೆಳೆಯುವುದು. ಇದುವೇ ನಮ್ಮ ಕೆಲಸ, ಇದುವೇ ನಮಗೆ ದೇವರು. ಹಾಗಾಗಿ ತಡ ಮಾಡುವುದಲ್ಲ, ಗಂಟು ಮೂಟೆ ಕಟ್ಟಿಕೊಳ್ಳಬೇಕು. ಪ್ರಶಾಂತವಾದಂತಹ ಸಾಗರದಲ್ಲಿ ಒಮ್ಮೆಂದೊಮ್ಮೆಲೆ ಆರ್ಭಟದ ಅಲೆಗಳು. ಎಲ್ಲರೂ ಸದ್ಭಕ್ತಿಯಿಂದ ದೇವರನ್ನು ತಮ್ಮ ಮನಃಶಾಂತಿಗೋಸ್ಕರ ಪ್ರಾರ್ಥಿಸ್ತಾ ಇದ್ರೆ ದೇವಾಲಯಕ್ಕೆ ದಾಳಿ ಮಾಡುವಂತಹ ಭಂಡತನ ಈ ದರೋಡೆಕೋರನ್ನು ತೋರಿತುಂಟಾದ್ರೆ ಇವರಿಗೆ ತಕ್ಕುದಾದಂತಹ ಶಾಸ್ತಿಯನ್ನು ಮಾಡಲೇಬೇಕು. ಎಲ್ಲಿದ್ದಾರೆ ಸೇನಾಪಡೆಗಳು?
ನಾವು ನಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾಗ ನಿಮ್ಮ ದೀರ್ಘವಾದ ದನಿ ಬಂತು. ಏತಕ್ಕೆ ಕರೆದಿರಿ? ಕರೆದ ಕಾರಣವೇನು? ಕೇಳಿರಂದಯ ಬಡರು ಉಗಳೇ ಕೇಳಿರಿ. ಈಗ ನಮ್ಮ ಊರಿನ ಮಾನ ಪ್ರಾಣವನ್ನು ಕಾಪಾಡಲು ಪಣಡ ತೊಡುವಂತಹ ಓ ವೀರ ಸೈನಿಕರೇ, ಚಿತ್ತ ಬಿಟ್ಟು ಆಲಿಸಬೇಕು. ನಾವು ನಿರ್ಮಾಣ ಮಾಡಿದಂತಹ ಶಾಂತಿನಗರದ ಮಹಾವಿಷ್ಣು ದೇವಾಲಯಕ್ಕೆ ದರೋಡೆಕೋರರ ದಾಳಿಯಾಗಿದೆ. ಅಲ್ಲಿರುವಂತಹ ಚಿನ್ನಾಭರಣವನ್ನು ದೋಚಿಕೊಂಡು ಬ್ರಾಹ್ಮಣರಿಗೆ ಪೀಡನೆಯನ್ನು ಮಾಡಿಕೊಂಡು ಅವರು ಗಂಟು ಮೂಟೆಯನ್ನು ಕಟ್ಟಿಕೊಂಡು ಊರಿನ ಹೆಬ್ಬಾಗಿಲಿಂದ ಹೊರಟಿದ್ದಾರೆ. ಅವರನ್ನ ತಡೀಬೇಕು, ಅವರಿಗೆ ಶಿಕ್ಷೆಯನ್ನ ನೀಡಬೇಕು. ಏನು ಹೇಳ್ತೀರಾ ನೀವು? ನಮ್ಮ ದೇವಸ್ಥಾನನ ಲೂಟಿಗೈದಿದ್ದಾರೆ. ಶಿವ ಶಿವ, ನೀವು ಯೋಚಿಸಬೇಡಿ. ಅವರು ಅಲ್ಲಿಂದ ಹೊರಡುವ ಮೊದಲು ಅವರು ಮಾಡಿದ ಅನ್ಯಾಯಕ್ಕೆ ತಕ್ಕ ಶಾಸ್ತಿಯನ್ನು ಮಾಡುತ್ತೇವೆ. ಕಳುಹಿಸಿಕೊಡಿ ನಮ್ಮ ದೇವಾಲಯವನ್ನು ದುಷ್ಟರು ನಾಶಗೈದರೆ ನೀವು ಇಷ್ಟು ಹೇಳಿದ್ದು ಸಾಕು. ನಾವು ಅಲ್ಲಿಗೆ ತೆರಳಿ ದುಷ್ಟರೊಂದಿಗೆ ಯುದ್ಧವನ್ನು ಮಾಡುತ್ತೇವೆ. ಸೈನಿಕರೇ, ನಿಮ್ಮ ಬಲದ ಮೇಲೆ ಸಂಶಯವಿಲ್ಲ. ಕತ್ತಿಯನ್ನು ಒರೆಯಲ್ಲೇ ಇಟ್ಟರೆ ಏನಾಗುತ್ತದೆ? ತುಕ್ಕು ಹಿಡಿತದೆ. ಆವಾಗ ಅದನ್ನು ಹರಿತಕ್ಕೆ ಒಳಪಡಿಸಬೇಕು. ನಿಮ್ಮದಾದಂತಹ ಶೌರ್ಯ ಪರೀಕ್ಷೆಗೆ ಇದೊಂದು ವೇದಿಕೆ. ತೆರಳಿ ಬನ್ನಿ. ನಮ್ಮವರ ಶ್ರಮದ ಫಲರೂಪವಾಗಿ ಆದಂತಹ ದೇವಾಲಯವನ್ನು ಒಡೆದರೆ ಇನ್ನು ಮುಂದೆ ನಿಮಗೆ ಉಳಿಗಾಲವಿಲ್ಲ. ಒಳ್ಳೆಯ ಮಾತಿನಿಂದ ಹೇಳುತ್ತಾ ಇದ್ದೇನೆ. ಈ ಊರಿಂದ ತೆರಳಿದರೆ ಸರಿ, ಇಲ್ಲವಾದರೆ ಕೊಂದು ಕಳೆದು. ಕೈ
ನಿನ್ನಲು ಎಳೆದು ಎಳೆದುವೆನು ಅದೇ ನೋಡು. ನಮ್ಮ ದೇವಸ್ಥಾನವನ್ನು ಲೂಟಿಗೈದೀರಾ ನೀವು? ನಿಮ್ಮ ತಪ್ಪನ್ನು ನಾವು ಕ್ಷಮಿಸಿ ನಿಮ್ಮನ್ನು ಕಳುಹಿಸಿಕೊಡುತ್ತೇವೆ ಎಂದುಕೊಂಡಿದ್ದೀರಾ? ಮಾಡಿದ ತಪ್ಪಿಗೆ ತಕ್ಕ ಶಾಸ್ತಿಯನ್ನು ಮಾಡುತ್ತೇವೆ. ಒಂದು ವೇಳೆ ನೀವು ಕದ್ದ ಲೂಟಿಯನ್ನು ಇಲ್ಲಿ ಬಿಟ್ಟು ಹೋದರೆ ಸರಿ, ಇಲ್ಲದಿದ್ದರೆ ನಿಮ್ಮ ಶಿರವನ್ನು ಛೇದಿಸಿ ಬಿಡುತ್ತೇವೆ. ಯಾರೋ ನೀನು? ನಾವು ಈ ದೇವಾಲಯದಲ್ಲಿದ್ದ ಧನವನ್ನೆಲ್ಲ ಎಳೆದುಕೊಂಡು ಹೋಗುತ್ತಿರುವ ಸಂದರ್ಭದಲ್ಲಿ ಬಂದು ಅಡ್ಡ ಕಟ್ಟುತ್ತಿರುವೆಯಲ್ಲ, ಇದು ನಿನಗೆ ತಕ್ಕುದಾದ ಕೆಲಸವಲ್ಲ. ಬೇಕಿದ್ದರೆ ನಿನಗೂ ಸ್ವಲ್ಪ ಕೊಡುತ್ತೇವೆ, ಕಚ್ಚಗಿಟ್ಟುಕೋ. ಇಲ್ಲವಾದರೆ ನಿನ್ನ ತಲೆ ಉರುಳಿದ ಬಿಟ್ಟು ಹೋಗು ನಜರವಾ. ನಿನ್ನ ಶಿರವ ಕೈವೆ ಈಗಲೇ ನಿನ್ನ ಕೈವೆ ನಿನ್ನ ಕೈವೆ ಈಗಲೇ. ಒಂದು ಹೆಜ್ಜೆ ಮುಂದಿಟ್ಟರೆ ಜತನ. ಬೆಕ್ಕಿಲ್ಲದ ರಣಾಂಗಣದಲ್ಲಿ ಇಲಿಯೊಂದು ರಾಜಾರೋಷವಾಗಿ ಹೇಳಿತಂತೆ, ಈ ಕ್ರೀಡಾಂಗಣಕ್ಕೆ ನಾನೇ ರಾಜ ಎಂಬುದಾಗಿ. ಹೌದೇನೋ? ಬೆಕ್ಕು ಅಡಗಿಕೊಂಡು ತನ್ನ ಹಸಿವೆಗಾಗಿ ಇಲಿಯನ್ನು ಕಾಯ್ತಾ ಇದೆ ಎಂಬುದನ್ನು ಮರಿಬೇಡ. ಅಯ್ಯ, ನಿನ್ನಂತಹ ದುರಾತ್ಮರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಚೌಷಷ್ಠಿ ವಿದ್ಯೆಗಳಲ್ಲಿ ಕಳ್ಳತನದ ವಿದ್ಯೆಯೂ ಒಂದು ಸರಿ, ಆದರೆ ಯಾವ ಭಾಗಕ್ಕೆ ಯಾವ ಮೂಲಕ್ಕೆ ಯಾವಾಗ ಎನ್ನುವುದನ್ನು ಅರ್ಥೈಸಿಕೊಳ್ಳಬೇಕು. ಆಲೋಚನೆ ಮಾಡು. ಗಟ್ಟು ಮುಟ್ಟಾದಂತಹ ಸದೃಢವಾದಂತಹ ಶರೀರ, ನಿಮಗೆ ಮೈ ಬಗ್ಗೆ ದುಡಿಲಿಕ್ಕೆ ಸಂಕಟ ಪಾಪಿಗಳೇ. ಯಾರ್ಯಾರ ದೇವಸ್ಥಾನಕ್ಕೆ ಕೊಳ್ಳೆ ಹೊಡೆದು ನಿಮ್ಮದಾದಂತಹ ಹೆಂಡತಿ ಮಕ್ಕಳಿಗೆ ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೆ ನಿಮ್ಮ ಚಟವನ್ನು ಹೀಗೆ ಬಿಡುವನಲ್ಲ, ನಿಮ್ಮನ್ನು ಚಟಕ್ಕೇರಿಸಲು ಆದರೆ ಈ ಕಾಲಕ್ಕೆ ನಾವು ಮಾಡುವಂತಹ ಕಾರ್ಯಕ್ಕೆ ಅಡಚಣೆಯನ್ನುಂಟು ಮಾಡ್ತಾ ಇದ್ದೀಯ. ಅಡಚಣೆ ಅಲ್ಲ, ತಡೆ. ಹೌದೇನೋ? ನೀವು ಕ್ಷತ್ರಿಯರು, ನಿಮ್ಮದ್ದು ಸಾಮರ್ಥ್ಯ ಏನು ಎನ್ನುವ ಹಾಗೆ ನೀವು ರಣಕಣದಲ್ಲಿ ತೋರಿಸಿಕೊಳ್ಳುವ. ಹೌದೇನೋ? ನೀವು ಸಂಪಾದನೆ ಹೇಗೆ ಅಂತ ಕೇಳಿದ್ರೆ ಕೆಲವೊಮ್ಮೆ ದಿಗ್ವಿಜಯಕ್ಕಾಗಿ ಹೋಗುವುದು, ಬಲದ ಮುಖ್ಯವಾಗಿ ಯಾವುದನ್ನಾದ್ರೂ ಸಂಪಾದಿಸಿಕೊಳ್ಳುವುದಕ್ಕೆ ಹೋಗುವುದು. ಹಾಗಾದ್ರೆ ಬಲದ ಮುಖ್ಯವಾಗಿ ಪಡೆದದ್ದನ್ನು ಅನುಭವಿಸುವಂತ ಅಧಿಕಾರ ನಿಮ್ಮಲ್ಲಿ ಉಂಟು ಅಂತ ಆಯ್ತು. ಹಾಗಾಗಿ ಇದೋ ಬಲದ ಮುಖಾಯನವಾಗಿ ನಾನು ಪಡೆಯುತ್ತೇನೆ. ಅದಕ್ಕೆ ಒಂದು ಸಲಹೆ ಕೊಡ್ತೇನೆ. ಹೇಗೆ?
ಒಂದು ಕೇವಲವಾದಂತಹ ನಿರ್ಜರವಾದಂತಹ ಪ್ರಾಂತ್ಯವನ್ನು ಸೇರಿಕೊ. ಅಲ್ಲಿ ಘೋರವಾದ ಒಂದು ಕಾಂತಾರ ಇರ್ತದೆ. ಆ ಮರಗಳನ್ನೆಲ್ಲ ಕಡಿ ಒಂದು ದೊಡ್ಡದಾದಂತಹ ಅರಮನೆಯನ್ನು, ಭವ್ಯವಾದ ಬಂಗಲೆಯನ್ನು ನಿರ್ಮಿಸಿದ ಮುಖಾಂತರವಾಗಿ ನಿನ್ನದಾದಂತಹ ಪುರಕ್ಕೆ ಒಂದು ಹೆಸರಿಡು. ಅಲ್ಲಿಗೆ ರಾಜ ಅಂತ ಕೂತುಕೋ. ಆದ ಮೇಲೆ ದಿಗ್ವಿಜಯಕ್ಕೆ ಆಗ ಒಪ್ಪಿಕೊಳ್ತೇನೆ. ಆ ಯೋಚನೆ ಮಾಡಿ ಮುಂದುವರಿಯುವುದು ಯಾಕೆ ಬಲ್ಲಯ್ಯ? ನೀ ಹೇಳಿದೆ ಕಾಂತಾರವನ್ನು ಸೇರಬೇಕು, ಅರಮನೆಯನ್ನು ಕಟ್ಟಬೇಕು. ಅರಮನೆಯನ್ನು ಕಟ್ಟಬೇಕಂತ ಇದ್ರೆ ವೆಚ್ಚಕ್ಕೆ ಹೊನ್ನು ಬೇಡುವ? ವೆಚ್ಚಕ್ಕೆ ಹೊನ್ನು ಬೇಕು ಅಂತ ಆದ್ರೆ ಇಷ್ಟು ಸದೃಢವಾಗಿದೆ ಅಲ್ಲ, ನಿಮಗೆ ಬೆನ್ನು ಬಗ್ಗೆ ದುಡಿಲಿಕ್ಕೆ ಸಂಕಟವನ್ನು. ಓ ಪುಣ್ಯಾತ್ಮ, ಅರಮನೆಯನ್ನು ಕಟ್ಟುವಷ್ಟು ನಾವು ಸಂಪಾದಿಸುವುದಕ್ಕೆ ಹೋದ್ರೆ ನಮ್ಮ ಜೀವನ ಪೂರ್ತಿ ಎಲ್ಲ ದುಡಿಯುವುದೇ ಆಯ್ತು ಅಲ್ವಾ? ಎಲ್ಲರಾಗಿ ನಾವಿದ್ರೆ ನಮ್ಗೆ ಅವ್ರಿಗೆ ವ್ಯತ್ಯಾಸ. ಅರಮನೆಯನ್ನು ಕಟ್ಟುವುದು ಯಾವಾಗ? ನಾವು ಸುಖವನ್ನು ಅನುಭವಿಸುವುದು ಯಾವಾಗ? ಸುಖವನ್ನು ಬೇಗವಾಗಿ ಅನುಭವಿಸಬೇಕು ಅಂತ ಇದ್ರೆ ಆದಷ್ಟು ಹೊನ್ನನ್ನು ಅಧಿಕವಾಗಿ ಸಂಪಾದಿಸಬೇಕು ಅಂತ. ಬೇಗ ಸಿಕ್ಕಿದಂತಹ ಸುಖ ಅತಿ ಬೇಗದ ದುಃಖಕ್ಕೆ ಕಾರಣ ಆಗ್ತದೆ, ನೆನಪಿಟ್ಟುಕೋ. ಒಂದು ಹೇಳ್ಬೇಕಾ? ಏನು ಸುಖ ದುಃಖ ಏನುಂಟು ಅದು ಹೇಳಲಿಕ್ಕೆ ಆಗುದಿಲ್ಲ ಪುಣ್ಯಾತ್ಮ. ಅವರವರ ಯೋಗ ಭಾಗ್ಯಕ್ಕೆ ಸೇರಿಕೊಳ್ಳುತ್ತದೆ. ಸರಿ, ನಮ್ಮದು ಯೋಗ ಭಾಗ್ಯ ಏನುಂಟು ಎನ್ನುವ ಹಾಗೆ ನಾವು ನಿರೀಕ್ಷೆಯನ್ನು ಮಾಡುವುದಿಲ್ಲ. ಬಂದದ್ದು ಬರ್ಲಿ, ನಾವು ನಡೆಯುವುದೇ ದಾರಿ. ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಒಪ್ಪಿಕೊಳ್ತೀಯ? ಹೌದಾ ನಿನಗೆ? ಇದು ಪಂಚಾಮೃತ ಅಲ್ಲ, ನಿನ್ನ ಪಾಲಿಗೆ ವಿಷ. ಅದೇನು ಜಾಗೃತಿ? ವಿಷ ನಿನಗೆ ನಾನು, ನನಗೆ ನೀನು. ಅಧರ್ಮದಿಂದ ನಡೆಯುತ್ತಿರುವಂತ ಅಯೋಗ್ಯನೇ ಹೌದೇನು? ಅಯೋಗ್ಯ ಅಂತ ಇದು ನೋಡ್ಲಿಲ್ಲ. ಇಲ್ಲ, ಇದು ನೋಡ್ಲಿಲ್ಲ. ಇಲ್ಲಿ ಬಾ. ಭೂಲೋಕದಲ್ಲಿ ಕಣ್ಣಿಗೆ ಕಾಣುವ ದೇವರು ಯಾರು ಅಂತ ಕೇಳಿದ್ರೆ ಅದು ಬ್ರಾಹ್ಮಣರು. ಆ ಬ್ರಾಹ್ಮಣರನ್ನು ಹೊಡೆದೊಡಿಸಿದ್ಯಾ? ಏನು? ಒಬ್ಬರೊಬ್ರು ಒಂದೊಂದು ಹೇಳ್ತಾರೆ, ನಮಗೆ ಯಾವುದಂತ ಗೊತ್ತಿಲ್ಲ. ಕೆಲವರು ಹೇಳ್ತಾರೆ ತಂದೆ ತಾಯಿಯ ದೇವರು ಅಂತ, ನೀನಂತವ್ರು ಹೇಳ್ತಾರೆ ಬ್ರಾಹ್ಮಣ ದೇವರು. ಕಣ್ಣಿಗೆ ಇನ್ನು ಕೆಲವರು ಹೇಳ್ತಾರೆ ಅತಿಥಿ ದೇವೋಭವ. ಎಲ್ಲ ದೇವೋಭವ ಆದ್ರೆ ಹೇಗೆ? ಹಾಗಾದ್ರೆ ನಾವು ಏನು? ನಾವು ಗೊಂಬೆಗಳ? ನಮಗೆ ನಾವೇ ದೇವರು, ನಮಗೆ ಮರ್ಯಾದೆ ಇಲ್ವಾ? ಹಾಗಂತೇಳಿ ನಿಮಗೆ ನೀವೇ ದೇವರು ಅನಾಚಾರವನ್ನ ಮಾಡಿದ್ದೀರಾ. ಅಷ್ಟು ಮಾತ್ರವಲ್ಲ, ದೇವಾಲಯವನ್ನು ಧ್ವಂಸ ಮಾಡುವುದಕ್ಕೆ ಹೊರಟಿದ್ದೀರಿ ನೀವು, ಅದು ತಪ್ಪು. ಅಷ್ಟು ಮಾತ್ರವಲ್ಲ, ಧರ್ಮದಿಂದ ನಡೆಯುತ್ತಿರುವಂತಹ ಬಳ್ಳಾಲನೆ ಮೇಲೆ ದಂಡೆತ್ತಿ ಬಂದಿದ್ದೀರಿ. ದಂಡೆತ್ತಿ ಬಂದದ್ದಲ್ಲ, ಹೌದು. ನಾವು ಹೋಗುವ ಕಾಲಕ್ಕೆ ಅವ ಅಡ್ಡ ಬಂದ. ಅಡ್ಡ ಬಂದದ್ದ? ಅವನು ದಂಡಿಸುವುದಕ್ಕೆ ಮುಂದಾಗಿದ್ದೀರಿ. ಈಗ ಹಾಗಾಗಿ ಆನೆ ರಥದಲ್ಲಿ ನಡೆಯುತ್ತಾ ಹೋಗ್ತಾ ಇದ್ರೆ, ರಾಜಮಾರ್ಗದಲ್ಲಿ ನಡೆಯುತ್ತಾ ಹೋಗಬೇಕಾದ್ರೆ ಒಂದು ಇರುವ ಆನೆಯ ಕಾಲಡಿಗೆ ಬಂದ್ರೆ ಅದು ಸಾಯುವುದಂತೂ ಸಾಮಾನ್ಯ ಅಲ್ವಾ? ಈಗ ನಾವು ಆನೆಗಳು ಇರುವೆ ಹಾಗೆ ಬಂದದ್ದವ ಸಾಯಲಿಕ್ಕೆ. ಅವ ಸಾಯಲಿಕ್ಕೆ ಬಂದದ. ಹಾಗಾಗಿ ಎಲ್ಲಿ ನಿಮ್ಮನ್ನು ಪ್ರಶ್ನೆ ಮಾಡುವುದಕ್ಕೆ ಬಂದವ ನಾನು. ಹಾಗಂದ ನಾನು ಯಾರೆಂಬುದನ್ನು ನೀನು ಕೇಳಬೇಡ, ಒಳ್ಳೆಯ ಮಾತಿನಿಂದ ಹೇಳ್ತಾ ಇದ್ದೇನೆ. ಹಾಗಾದ್ರೆ ಇವ ಯಾರು ಅಂತ ಇವನಿಗೆ ಗೊತ್ತಿಲ್ಲ. ನನಗೆ ಗೊತ್ತುಂಟು, ನಿಮಗೆ ಹೇಳುವುದಿಲ್ಲ. ಬಂದದ್ದು ತಪ್ಪಾಯ್ತು. ಒಂದು ಅವನ ಕಾಲಿಗೆ ಎರಗಿದೆ ಅಂತ ಆದರೆ ಇನ್ನ ಜೀವ ಉಳಿಸಿ ಏನು ಇಲ್ಲ.
ಭಕ್ತಿವಾದ ಕೆಡುವುದಕ್ಕೆ ಬಂದ ನಾವು ಜನ ಅಲ್ಲ, ಭಕ್ತಿವಾದ ಹೇಳುವುದಕ್ಕೆ ಬಂದವನಿಗೆ ನಿನ್ನ ತಲೆಗೆ ಆಗುವ ರಣಗಣದಿ ಬಳಗದ ಕೆಟ್ಟನು ಶಾಂತಲ್ಲ ತಂತೈದಿದನು ಸಾತಾರನಾಗ ತುಂಬಿದ ಆನಂದದಲ್ಲಿ ಭಕ್ತಿ ಗುಣವಾಯಿತು ಸಾಂತನ್ನ ನಡೆಯೋಡಿ ಸಂತವಿಸೋಗೆ ಸಾತಾರನ ಕಂಡು ವಿನಯದಿಂದ ಬರಿದಾದಂತಹ ಮರುಭೂಮಿಯಲ್ಲಿ ಬಾಯಾರಿ ಬಳಲಿದವನಿಗೆ ಒಂದು ಗುಟುಕು ಜಲ ಹೇಗೆ ಸಿಗುತ್ತದೋ ಅದೇ ರೀತಿಯಲ್ಲಿ ರಣಾಂಗಣದಲ್ಲಿ ತಾವು ಬಂದು ಮಾನ ಪ್ರಾಣವನ್ನ ಉಳಿಸಿದವರಿದ್ದೀರಿ. ಸ್ವಾಮಿ, ನೀವು ಯಾರು? ಈ ರಣಾಂಗಣದ ಮಧ್ಯಕ್ಕೆ ಬರಲು ಕಾರಣವೇನು? ಅಥವಾ ಆ ದರೋಡೆಕೋರರಲ್ಲಿ ಯುದ್ಧ ಮಾಡಲು ಕಾರಣವೇನು? ನಿಮ್ಮಿಂದ ಈ ಜೀವ ಉಳಿಯಿತು ಎನ್ನುವುದಕ್ಕೆ ಸಂತೋಷಕ್ಕಿಂತ ನನ್ನದಾದಂತಹ ದೇವಸ್ಥಾನದಲ್ಲಿರುವಂತಹ ಆ ನಗ ನಾಣ್ಯಗಳನ್ನು ದೋಚಿದ್ದಾನೆ ಎನ್ನುವಂತಹ ಬೇಸರ ಇಮ್ಮಡಿಯಾಗಿ ಪರಿವರ್ತನೆಯಾಗುತ್ತಾ ಇದೆ. ಆದ್ದರಿಂದ ಸ್ವಾಮಿ, ತಾವು ಯಾರು? ಎಲ್ಲಿಂದ ಬಂದಿದ್ದೀರಿ? ಶ್ರೀ ಭಗವಿಷ್ಣುಗ ಪಾದದಡಿಯಿಂದ ಬಂದೆ ನಾನು, ಪಾದದಡಿಯಿಂದ ಬಂದೆ ನಾನು. ಅಪ್ಪಣೆಯಾಗಿ ನಿಮ್ಮ ಊರಿನಲ್ಲಿ ನೆಲೆಯಾಗಬೇಕು ಇರುವುದು, ನಿಮ್ಮ ಊರಿನಲ್ಲಿ ನೆಲೆಯಾಗಬೇಕೆಂದು ವಿಷ್ಣು ಸಾನ್ನಿಧ್ಯವ ಬಂದಿರೋ. ನಾನು ಯಾರು ಎಂಬುದಾಗಿ ನೀನು ಕೇಳುತ್ತಾ ಇದ್ದೀಯ. ನಾನು ಯಾರು ಅಂತ ಹೇಳುವಂತ ಪರಿಸ್ಥಿತಿಯಲ್ಲಿಲ್ಲ. ಹಾಗಂತ ನಾನು ಯಾರು ಎಂಬುದನ್ನು ನೀನು ಕೇಳುವುದೂ ಬೇಡ ಅಲ್ವಾ? ಹಾಗಾಗಿ ನಿನಗೆ ಕಷ್ಟ ಬಂದಾಗ ಇಲ್ಲಿಗೆ ಬಂದಿದ್ದೇನೆ, ನಿನ್ನ ಕಷ್ಟವನ್ನ ಪರಿಹರಿಸಿದ್ದೇನೆ. ಸ್ವಾಮಿ, ಧರ್ಮ ಸೂಕ್ಷ್ಮದ ಮಾತನ್ನು ನನ್ನೆದುರಿಗೆ ಇಡುತ್ತಾ ಇದ್ದೀರಿ. ನಾನು ಯಾರು ಎಂಬುದಾಗಿ ಬೇಡ, ನನ್ನ ಹೆಸರು ಬೇಡ, ಆದ್ರೆ ನಿನ್ನ ಕಷ್ಟವನ್ನು ಪರಿಹಾರ ಮಾಡಿದ್ದೇನೆ. ಅದರಲ್ಲಿ ಅಡಕವಾಗಿರುವಂತಹ ಧರ್ಮ ಸೂಕ್ಷ್ಮವನ್ನು ನೀವೇ ಗಮನಿಸಿ. ಪಾಪಿ ಪಾಪೇನ ಹನ್ಯತೆ ಎನ್ನುವುದು ಪ್ರಾಜ್ಞರಾಡಿದ ಮಾತು. ಆದರೆ ಒಮ್ಮೆಗೆ ಪಾಪ ನಡೆಯುತ್ತದೆ ತಾನೆ. ದರೋಡೆಕೋರರು ಬಂದು ಬ್ರಾಹ್ಮಣರನ್ನು ಹಿಂಸೆ ಮಾಡಿದ್ದು ತಪ್ಪಲ್ವೇ? ಅದು ತಪ್ಪು. ಹಾಗಾದ್ರೆ ಅವನಿಗೆ ಪಾಪದ ಕೂಪವಾಗಿ ಆ ಪಾಪದ ಲೇಪ ಅವನಿಗೆ ಮೈಗೆ ಅಂಟಿ ಅವನು ಅನುಭವಿಸಿದ ಬೇಕಾದಂತಹ ಕರ್ಮವನ್ನು ಅನುಭವಿಸ್ತಾನೆ ಯಾವಾಗ? ಆ ದಿನ ಬಂದಾಗ. ಆದರೆ ಏನು ತಿಳಿಯದಂತಹ, ಯಾವುದನ್ನು ಬಯಸದಂತಹ, ನಿಸ್ವಾರ್ಥಿಯಾಗಿ ಸೇವೆಯನ್ನು ಗೈದಂತಹ ಬ್ರಾಹ್ಮಣರಿಗೆ ಅಂತಹ ಉಪಟಳವನ್ನು ಕೊಟ್ಟಿದ್ರೆ ಅವರು ಮಾಡಿದಂತಹ ತಪ್ಪಾದ್ರೂ ಏನು? ಇನ್ನು ಮುಂದಕ್ಕೆ ಈ ಕ್ಷೇತ್ರ ಬೆಳಗಲು ಹೇಗೆ ಬೆಳಗುತ್ತದೆ ಅದನ್ನಾದ್ರೂ ತಿಳಿಸ್ತೀರಾ ಸ್ವಾಮಿ? ಅದಕ್ಕಾಗಿ ಹೇಳುದು, ಯಾರು ನ್ಯಾಯದಲ್ಲಿ ಇದ್ದಾರೋ, ಯಾರು ಧರ್ಮದಲ್ಲಿ ಇದ್ದಾರೋ ಅವರಿಗೆ ಆ ಧರ್ಮವೇ ಬಂದವರನ್ನು ರಕ್ಷಣೆ ಮಾಡುತ್ತದೆ ಎಂಬುದಾಗಿ. ಹಾಗಾಗಿ ನೀನು ಧರ್ಮದ ದಾರಿಯಲ್ಲಿ ನಡೆದಿದ್ಯಾ, ಹಾಗಾಗಿ ನಿನಗೆ ಕಷ್ಟ ಬಂದಾಗ ಧರ್ಮವೇ ನಿನ್ನನ್ನು ರಕ್ಷಿಸಿದೆ. ಹಾಗಾದ್ರೆ ಮಹಾವಿಷ್ಣು ಎಂಬಂತಹ ಕ್ಷೇತ್ರದಲ್ಲಿ ನೆಲೆಯಾದಂತಹ ಸಿರಿಯನ್ನು ಧರಿಸಿದ ಶ್ರೀಧರ ಇರುವಾಗ ಯಾವ ಸಂಕಟವೂ ಇಲ್ಲ ಎಂಬುದು ಸತ್ಯ ಅಲ್ವಾ? ಆಗ್ಲಿ ಸ್ವಾಮಿ. ಆದ್ದರಿಂದ ಇನ್ನು ಮುಂದಕ್ಕೆ ಈ ಕ್ಷೇತ್ರದಲ್ಲಿ ಅವನನ್ನೇ ನೆಲೆಯುತ್ತಾ ಕಾಲ ಕಳೆದ
ಶಿಕ್ಷೆಗಳು ಮದವೆಂದು ನಿನ್ನೆ ಬರೆದೊಳಗೆ ಭೂಲೋಕದಲ್ಲಿ ಕ್ಷೇತ್ರ ನಿರ್ಮಾಣ ಆಗಬೇಕು ಅನ್ನುವ ಕಾರಣಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿದರೆ ನನ್ನ ಕ್ಷೇತ್ರಕ್ಕೆ ಅಪಚಾರವಾಯಿತೆ. ಬ್ರಾಹ್ಮಣರನ್ನು ಹೊಡೆದಿರುತ್ತೇನೆ. ಆ ಮೂಲಕ ಬ್ರಾಹ್ಮಣರು ನೆಲಕ್ಕೆ ಕರವನ್ನು ಪಡೆದು ಆ ಮೂಲಕ ಇಲ್ಲಿನ ಕ್ಷೇತ್ರವನ್ನು ಯಾರು ಹಾಳು ಮಾಡಿದರು ಅವರ ನಿರ್ನಾಮ ಹೋಗುವುದೇ. ಪುರಪ್ರವೇಶ ಮಾಡಲಾರೆ ಎಂಬ ಹಾಗೆ ಅವರು ಬಿಟ್ಟು ಹೋಗಿದ್ದಾರಲ್ಲ. ಇಂತಹ ಸ್ಥಿತಿಯನ್ನು ಕಂಡು ಸುಮ್ಮನಿದ್ರೆ ನನ್ನದಾದಂತಹ ವ್ಯಕ್ತಿತ್ವಕ್ಕೆ ಅರ್ಥವೇ ಇರುವುದಿಲ್ಲ, ನನ್ನ ದೇವತ್ವಕ್ಕೆ ಬೆಲೆ ಇರುವುದಿಲ್ಲ ಎನ್ನುವ ಕಾರಣದಿಂದ ಅಂತವರಿಗೆ ಸರಿಯಾದಂತಹ ಶಾಸ್ತಿಯನ್ನು ಮಾಡಬೇಕಿದ್ರೆ ಇದಕ್ಕೆ ಸರ್ವಶಕ್ತಳು ರಕ್ತೇಶ್ವರಿಯೇ ಸರಿ. ಆದ ಕಾರಣ ಎಲ್ಲಿದ್ದಾಳೆ ರಕ್ತೇಶ್ವರಿ, ಬರ್ಲಿ ಕಡೆಗೆ. ಯಾತಗೆ ಬೇಳು ಇನ್ನೋಚನೆ ಯಾತಗೆ ಬೇಳು ಯೋಜನೆಯೇನೋ ಹೇಳು ಎನ್ನಲಿ ನಿನ್ನ ಯೋಜನೆಯೇನು ನಿನ್ನಲ್ಲಿ ಹೇಳು ನಿನ್ನ ಯೋಜನೆಯೇನು ಹೇಳು ಎನ್ನೋಳು ತಪ್ಪಾದಿ ನಡೆಸಿ ಕೊಡುವೆ ನಾನು ತಪ್ಪದೆ ನಡೆಸಿ ಕೊಡುವೆನು ನಾನು ಹರಿಗೆ ಕೊಡುವೆನು ಹೇಳುವ ಬೇಗ ಏತಗೆ ಕರಿದೆಗೆ ಹರಿಗೆ ಏನು ಕಾರಣ ಹೇಳೋ
ಶುಭವಾಗಲಿ ಎದ್ದೇಳು. ನನ್ನನ್ನು ಕರೆಸಿದ ಕಾರಣವೇನು? ಯಾವುದೋ ಒಂದು ಚಿಂತೆಯಲ್ಲಿದ್ದ ಹಾಗೆ ಕಾಣುತ್ತಾ ಇದೆ. ಕರೆಸಿದ ಕಾರಣವೇನೆಂದು ತಿಳಿಸುವೆಯಾ? ರಕ್ತೇಶ್ವರಿ ತುರುಳೆ ಭೈರವನಂತೆಯ ತರಳನೆ ಕೆಳುತ್ತ ನುಡಿಗ ಭೈರವನಂತೆಯ ದುರುಳ ಭೈರವನುದೇ ದರ್ಪವ ಬೆರೆದಿ ಬಂದಿವುದೆಂಬರೋಗವ ದರ್ಪವ ಬೆರೆದಿ ಬಂದಿವುದೆಂಬರೋಗವ ಸಿಕ್ತಿ ಸಿಬೋದು ನಿದಿರದ ತಲುಟೆ ತರುಳ ಗೆಳೆದ ನುಡಿಯ ಬೇಗು ನಡೆಬಳುವುದೇ ದೇವ ಯಾವತ್ತು ಏನೇ ಇರಲಿ ಹೇಗೆ ಇರಲಿ ಸಮಯಕ್ಕೆ ಬಾರದೇ ಇದ್ರು ಬೇಕಾದಾಗ ಬರ್ತೀಯಲ್ಲ, ಅದು ಸಂತೋಷ ಆಗುವುದು. ಯಾಕೆ? ಮಹತ್ತರವಾದಂತಹ ಕಾರ್ಯವನ್ನು ಒಪ್ಪಿಕೊಂಡಂತಹ ನೀನು ನಿನ್ನದಾದಂತಹ ಕಾರ್ಯಕ್ಷೇತ್ರದಲ್ಲಿ ನಿನ್ನನ್ನು ತೊಡಗಿಸಿಕೊಳ್ಳಬೇಕಿದ್ರೆ ಸಮಯದ ಅವಕಾಶ ಬೇಕಾಗುತ್ತದೆ ಎನ್ನುವ ಲಕ್ಷ್ಯ ನನಗೂ ಉಂಟು. ಆದದ್ದರಿಂದ ನಾನು ಯಾಕೆ ಬಂದೆ? ಯಾಕೆ? ನಿಮ್ಮ ಮೇಲಿರುವಂತಹ ಭಕ್ತಿ ಬರಬೇಕು, ನಿಮ್ಮ ಮೇಲಿರುವಂತಹ ಶ್ರದ್ಧೆ ಬರಬೇಕು. ನೀವು ಒಂದು ನನ್ನ ದೇವರ ಸಮಾನರು. ಆದ್ದರಿಂದ ನೀವು ಕರೆಸಿದ ತಕ್ಷಣ ಬರಬೇಕಾದದ್ದು ನನ್ನ ಧರ್ಮ ಅಲ್ಲವೇ? ಅದರಿಂದಲೂ ಮೂಲ ಕಾರಣ ಇದೆ. ಏನು? ನಿನ್ನ ಹುಟ್ಟು ಹೇಗಾಯಿತು? ಆಧಾರಿಕಾಮಕನಾದಂತಹ ದಾನವ ಎಲ್ಲರನ್ನೂ ಬಿಡಿಸುತ್ತಾ ಇರುವಂತಹ ಕಾಲಘಟ್ಟದಲ್ಲಿ ನನ್ನ ಅಕ್ಷಿಗಳಿಂದ ಇಳಿದಂತಹ ಅಶ್ರುಧಾರೆಯಿಂದಲೇ ಹುಟ್ಟಿ ಬಂದವಳು ನೀನು ಎನ್ನುವ ಕಾರಣದಿಂದ ರಕ್ತೇಶ್ವರಿ ಎನ್ನುವಂತಹ ಶಕ್ತಿ ನನಗೆ ಅತಿ ಪ್ರಿಯವಾದುದು. ಯಾವತ್ತು ನನ್ನಿಂದ ಯಾವುದಾದ್ರೂ ಒಂದು ಕಾರ್ಯವನ್ನು ಸಾಧಿಸುವುದಕ್ಕಾಗುವುದಿಲ್ಲ ಅಂತಾದಾಗ ನಿಮ್ಮನ್ನೇ ನಾನು ಕರೆಯುತ್ತೇನೆ. ಯಾಕೆ? ಅಂದು ಕಷ್ಟ ಕಾಲದಲ್ಲಿ ನನಗೆ ಇಷ್ಟವಾಗಿ ಒದಗಿ ಬಂದಿದ್ದೀರಿ, ನನ್ನದಂತಹ ಕಷ್ಟವನ್ನು ಪರಿಹಾರ ಮಾಡಿಕೊಟ್ಟಿದ್ದೀರಿ ಎನ್ನುವ ಭರವಸೆಯ ಭಾವ. ಆದ್ದರಿಂದ ಈ ಭರವಸೆ ಯಾವತ್ತು ಶಾಶ್ವತವಾಗಿ ಇರ್ತದೆ, ನೆನಪಿರಲಿ. ಆದ್ದರಿಂದಲೇ ಕೂಗಿ ಕರೆದೆ. ಕರೆದ ಕ್ಷಣ ಓಡೋಡಿ ಬಂದಂತಹ ನೀನು ಕೇಳುತ್ತಾ ಇರುವ ಮಾತಾದ್ರೂ ಏನು? ಜನಕಾರನಿಂದ ಏನಾಗಬೇಕು? ಇದು ಬೇಕು. ಹೆತ್ತವರಿಗೆ ಮಕ್ಕಳಿದ್ದರಷ್ಟೇ ಏನಂತೆ, ಇದ್ದಂತಹ ಮಕ್ಕಳು ಏನಾಗಬೇಕು ಅನ್ನುವಂತಹ ಉಚ್ಚಾರವನ್ನು ಉಚ್ಚರಿಸಿದಾಗ ಮನಸ್ಸಿಗೆ ಆನಂದ ಆಗುತ್ತದೆ. ನಾನು ಸಾಕಿ ಬೆಳೆಸಿದಂತಹ ಮಗು ತನ್ನಿಂದ ಎತ್ತರಕ್ಕೆ ಬೆಳೆದು ನಿಂತಾಗ ಇಂತಹ ಮಾತನ್ನಾಡುತ್ತದಲ್ಲ ಎನ್ನುವ ಸಂತೋಷದಿಂದ ಆತನಿಗೆ ಹೆಮ್ಮೆ ಅನ್ನಿಸ್ತದೆ. ಮಕ್ಕಳನ್ನು ಸಾಕುವುದು ಬೆಳೆಸುವುದು ದೊಡ್ಡದಲ್ಲ, ತನಗೆ ಬೇಕಾದಂತೆ ಅವರನ್ನು ವಿದ್ಯೆಯನ್ನು ಕೊಟ್ಟು ಸಲಹುವುದು ದೊಡ್ಡದು. ಆದದ್ದರಿಂದಲೇ ಮಕ್ಕಳಿಗೆ ಬರೀ ಬೆಳೆಸುವುದು ಮಾತ್ರ ಅಲ್ಲ, ಅವರಿಗೆ ಸಂಸ್ಕಾರವನ್ನು ಕೊಡಬೇಕು ಅಂತ ನಾವು ಹೇಳುತ್ತೇವೆ. ಅಂತಹ ಸಂಸ್ಕಾರಯುತರಾಗಿ ಬದುಕಿದಂತಹ ಬೆಳೆದಂತಹ ನೀನು ಈ ಪ್ರಶ್ನೆಯನ್ನು ಕೇಳುತ್ತಿ ಅಂತಾದರೆ ಉತ್ತರಿಸಬೇಕಾದ ಅನಿವಾರ್ಯತೆ ನನಗೂ ಉಂಟು ಮಗಳೇ. ಆದ ಕಾರಣ ಹೇಳುತ್ತೇನೆ, ಭೂಲೋಕದ ಶಾಂತಿನಗರ ಎನ್ನುವಂತಹ ಪುರ ಶಾಂತ ರೀತಿಯಿಂದಲೇ ಇರಬೇಕು ಅನ್ನುವ ಕಾರಣಕ್ಕಾಗಿ ನನ್ನ ಆಲಯ ನಿರ್ಮಾಣಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ನಾನು ಮಾಡಿಸಿಕೊಟ್ಟೆ. ಪರಿಣಾಮವಾಗಿ ಎಷ್ಟೋ ಮಂದಿ ಭಾವುಕ ಮಂದಿಗಳು ಆ ಆಲಯಕ್ಕೆ ಬಂದು ತನ್ನ ಇಷ್ಟಾರ್ಥವನ್ನು ಈಡೇರಿಸಿಕೊಳ್ಳುವುದಕ್ಕೆ ಪೂರಕವಾದಂತಹ ವ್ಯವಸ್ಥೆಯನ್ನು ಮಾಡಿಸಿಕೊಂಡರು. ಕುಮಾರಿ, ಸಂತೋಷವಾಯಿತು. ನಿಷ್ಠಾದರೂ ನನ್ನನ್ನು ನಂಬುವಂತಹ, ನನ್ನನ್ನು ಇಷ್ಟಪಡುವಂತಹ ಮಂದಿಗಳು ಇದ್ದಾರಲ್ಲ, ಅವರ ಬಾಳು ಹಸನಾಗಲಿ ಎಂಬ ಹಾಗೆ ಹಾರೈಸುತ್ತಾ ಹರಸುತ್ತಾ ನಾನಿದ್ದೆ. ಆದರೆ ಕಾಲ ಕಳೆದ ಹಾಗೆ ಭೂಲೋಕದಲ್ಲಿ ನೀನೀಗಲೇ ಅರ್ಥ ಮಾಡಿಕೊಂಡಿದ್ದಿ, ಧರ್ಮ ಎನ್ನುವುದು ಒಂದು ಪಾದ ಮಾತ್ರ ಊರಿರುವುದು, 3 ಪಾದಗಳು ಅಧರ್ಮದ ಕಾರ್ಯವನ್ನು ಮಾಡುತ್ತಾ ಇದೆ. ಆ ಕಾರಣಕ್ಕೆ ಬೇಕಾಗಿ ಆ ದುಷ್ಟನೊಬ್ಬ ಬೈರನಾಮಕನಿಂದ ಅವನು ಹುಟ್ಟಿಕೊಂಡು ಆ ಮೂಲಕ ಆಲಯವನ್ನು ಕಡೆ ಆ ಮೂಲಕ ಅಲ್ಲಿರುವಂತಹ ಸಂಪತ್ತನ್ನೆಲ್ಲ ದೋಚಿಕೊಂಡು ಹೋದ. ಬೇಸರದ ಬೇಗುದಿಂದ ಮನಸ್ಸು ಬೇಯಿತು. ಆದರೂ ಸಮಾಧಾನ ಪಟ್ಟೆ. ಪರಿಣಾಮ ಏನಾಯಿತು ಗೊತ್ತಾ? ಕಾಯ ಮಾಚ ಮನಸ ತ್ರೈಕರಣ ಪೂರಕವಾಗಿ ನನ್ನನ್ನು ಆರಾಧಿಸುತ್ತಾ ಬಂದಂತಹ ಬ್ರಾಹ್ಮಣ ಜನಸ್ತೋಮ ಇದೋ ತಾಯಿ ಎಂಬ ಹಾಗೆ ಯಾರ ಮೇಲೆ ಕಾಲಿಟ್ಟು ನಾವು ನಡೆಯುತ್ತೇವೆ ಅಂತಹ ಭೂತಾಯಿಗೆ ತನ್ನ ಕರವನ್ನು ಬಡಿದು ಒಂದು ಮಾತನ್ನು ಹೇಳಿದರು. ಅನ್ಯಾಯ ಮಾಡಿದಂತಹ ನಿನಗೆ ಸರಿಯಾದಂತಹ ಶಿಕ್ಷೆ ಆಗುವವರೆಗೆ ಈ ಪುರವನ್ನು ನಾವು ಪ್ರವೇಶ ಹೀಗೆಂದು ಊರು ಬಿಟ್ಟು ಹೋದ.
ನನ್ನ ಆಲಯ ನಿರ್ಮಾಣವಾದ ಪರಿಣಾಮವಾಗಿ ಬ್ರಾಹ್ಮಣರು ಊರು ಬಿಟ್ಟು ಹೋಗುವ ಹಾಗಾಯಿತು. ಹಾಗಿದ್ರೆ ಧರ್ಮಕ್ಕೆ ಬೆಲೆ ಇಲ್ಲವೇ? ಅನ್ಯಾಯ ಮೇರೆ ಮೀರಿ ನಡೀತಾ ಇದೆಯೇ? ಹೀಗೆಲ್ಲ ಆಗುತ್ತದೆ ಅಂತಾದ್ರೆ ಇದನ್ನು ತಡೆಯುವುದಕ್ಕೆ, ಇದನ್ನು ನಿಲ್ಲಿಸುವುದಕ್ಕೆ ಸಮರ್ಥರು ಯಾರು ಎಂಬ ಹಾಗೆ ಲೆಕ್ಕಾಚಾರವನ್ನು ಹಾಕಿದ್ರೆ ನನ್ನ ಕಣ್ಣಿಗೆ ಗೋಚರವಾದದ್ದು ನೀನು ಮಗಳೇ. ಆದ ಕಾರಣ ಹೇಳ್ತಾ ಇದ್ದೇನೆ, ಇದೋ ಧರ್ಮ ಹಾಳಾಗುತ್ತಾ ಇದೆ, ಅಧರ್ಮ ಮೇರೆ ಮೀರಿ ನಡೀತಾ ಇದೆ. ಇದಕ್ಕೊಂದು ಉರುವನ್ನು ತೊಡಿಸಲೇಬೇಕು. ಶಾಂತಿನಗರ ಎಂಬ ಪುರದಲ್ಲಿ ಬೈರೆ ಎಂಬ ದುಷ್ಟ ಮೆರೆಯುತ್ತಿದ್ದಾನೆ. ಪರಿಣಾಮವಾಗಿ ಅಶಾಂತಿ ನೆಲೆಯಾಗಿದೆ. ಅಧರ್ಮದಿಂದ ಮೆರೆಯುತ್ತಿದ್ದಾನೆ. ಬ್ರಾಹ್ಮಣರನ್ನು ಹಿಂಸಿಸುತ್ತಿದ್ದಾನೆ. ಬಿಡು ಚಿಂತೆಯನ್ನು, ನಿನ್ನ ಅಪ್ಪಣೆ ಒಂದಿದ್ದರೆ ಸಾಕು. ಆತನನ್ನು ಕುಮಾರಿ, ಕೋಪದ ಕೈಯಲ್ಲಿ ಯಾವತ್ತು ಬುದ್ಧಿಯನ್ನು ಕೊಡಕೂಡದು. ನೀನೇನೇ ಹೇಳಿದೆ, ಆತನನ್ನು ವಧಿಸಿಕೊಡ್ತೇನೆ. ಭೂಲೋಕದಲ್ಲಿ ಹುಟ್ಟಿ ಬೆಳೆದಂತ ಒಬ್ಬ ಮಾನವನನ್ನು ಕೊಲ್ಲುವುದಕ್ಕೆ, ಗೆಲ್ಲುವುದಕ್ಕೆ ನೀನು ಕರಪ್ರಹಾರ ಮಾಡಬೇಕೇ ಹೇಳು. ಅಷ್ಟು ಮಾಡಿತು ಅಂತಾದ್ರೆ ನಿನ್ನ ವ್ಯಕ್ತಿತ್ವ, ನಿನ್ನ ಶಕ್ತಿ ಕುಂಠಿತವಾಗುತ್ತದೆ. ಹಾಗಾಗಕೂಡದು. ಅವರಿಗೆ ಸರಿಯಾದಂತಹ ಶಾಸ್ತಿಯನ್ನಾಗಬೇಕು. ಜೀವಮಾನ ಪರ್ಯಂತರ ತಾನು ಮಾಡಿದ ಪಾಪವನ್ನು ನೆನಪಿಸುತ್ತಾ 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 ಅಧಮತನವನ್ನು ಕಂಡುಕೊಳ್ಬೇಕು. ಅವನನ್ನು ಕಂಡು ಉಳಿದವರು ಅರ್ಥ ಮಾಡಿಕೊಳ್ಬೇಕು. ಇಕೋ ಅನ್ಯಾಯ ಮಾಡಿದಂತಹ ಇವನಿಗೆ ಆದಂತಹ ಶಿಕ್ಷೆ ನೋಡಿ ಇನ್ನು ಯಾರು ಹಾಗೆ ಮಾಡಬೇಡಿ ಎಂಬ ಹಾಗೆ ಅವನನ್ನು ತೋರಿಸಿ ಆಡುವಂತಹ ಸ್ಥಿತಿ ನಿರ್ಮಾಣ ಆಗಬೇಕು. ಅದಕ್ಕೆ ಬೇಕಾಗಿ ಅವನನ್ನು ಹಿಂಸಿಸು ಅಂತ ಹೇಳುವುದಿಲ್ಲ, ಅವನನ್ನು ಕೊಲ್ಲು ಅಂತ ಹೇಳುವುದಿಲ್ಲ, ಅವನನ್ನು ಕೊಂದು ಕಳೆ ಎಂಬ. ಆದ್ರೆ ಒಂದು ಮಾತು ಹೇಳುತ್ತೇನೆ, ಅವನು ಉಳಿದವರಿಗೆ ಪಾಠವಾಗಿ ಕಾಣಿಸಿಕೊಳ್ಳಬೇಕು ಲೋಕಮುಖದಲ್ಲಿ. ತನ್ನ ಮೂಲಕ ಲೋಕದ ಜನತೆ ಧರ್ಮವನ್ನು ಮೆಟ್ಟಿದ ಸರಿಯಾದಂತ ಉತ್ತರ ಸಿಗುವ ಹಾಗಾಗಬೇಕು. ಏನು ಬೇಕಿದ್ರೂ ಮಾಡಿಕೊ, ನಿನಗೆ ಸ್ವಾತಂತ್ರ್ಯ ಕೊಟ್ಟಿದ್ದೇನೆ. ಆದ್ರೆ ಅಳಿಸಬೇಡ, ಉಳಿಸುವ ಮೂಲಕ ಉಳಿದವರು ನೋಡುವ ಹಾಗೆ ಮಾಡು. ಹೋಗಿ ಬಾ, ನಿನಗೆ ಶುಭವಾಗಿ. ತಾನೊಂದು ಬಗೆದರೆ ದೈವ ಬೇರೊಂದು ಬಗೆಯಿತು ಅಂತ ಹೇಳ್ತಾರೆ ಪ್ರಾಜ್ಞರು. ಅದೇ ಪರಿಸ್ಥಿತಿ ನಂಗಾಯ್ತು ಅಂತ ನಾನು ಭಾವಿಸುವುದು. ಈಗ ಹೀಗೆ ಹೇಳುವುದಕ್ಕೆ ಕಾರಣ ಎಂತ? ಹೌದೇನು ಬೈರ? ಸಂಪಾದನೆ ಮಾಡಬೇಕು, ದೇವಸ್ಥಾನದ ಸುರ ಸಂಪತ್ತನ್ನೆಲ್ಲ ತರಬೇಕು ಅಂತ ಭಾವಿಸಿತ್ತು. ಹೌದು, ದೇವಲೋಕದಲ್ಲಿ ಸುರಲೋಕದ ಸಂಪತ್ತು ಉಂಟು ಅಂತ ಭಾವಿಸಿತ್ತು. ಅಲ್ಲಿ ಹೋದ್ರೆ ಕೇಡು ಮಡಗಿತ್ತದೆ, ಗೊತ್ತೇ ಆಗ್ಲಿಲ್ಲ. ಎಲ್ಲಿಂದಲೋ ಒಬ್ಬ ಬಂದ, ಹೊಡೆದು ಬಾರಿಸಿ ಪೆಟ್ಟು ತಿಂದಾಗ ನಾವು ಯೋಚಿಸಿದ್ದು ಇಲ್ಲಿಗೆ ಪ್ರಸಂಗ ಮುಗಿಯಿತು. ಪ್ರಸಂಗ ಇನ್ನೂ ಮುಗಿಲಿಕ್ಕೆ ಕೇಳುವುದಿಲ್ಲ. ಮತ್ತೊಬ್ಬ ಅಲ್ಲಿಗೆ ಬಂದ. ನಾವೇ ಪೆಟ್ಟು ತಿನ್ನುವ ಪರಿಸ್ಥಿತಿ ಬಂತಲ್ಲ. ಬೇಸರ ಅದಲ್ವ? ಪೆಟ್ಟು ತಿಂದರೂ ಪರವಾಗಿಲ್ಲ, ನಾವು ಅಲ್ಲಿಂದ ಹೊರಗಡೆ ತಂದೆವಲ್ಲ, ಅದೆಲ್ಲ ಕೈಗೆ ಸಿಕ್ಕದೆ ಹೋಯ್ತಲ್ಲ ಅಂತ ತಲೆಬಿಸಿ. ಈಗ ಯಾರು ಹೇಳಿದ್ದು ಕೈಗೆ ಸಿಗ್ಲಿಲ್ಲ ಅಂತ? ಮತ್ತೆ ಒಡೆಯ, ಇಷ್ಟು ಸಮಯ ನಿಮ್ಮೊಂದಿಗೆ ನಾನು ಉಪ್ಪು ತಿಂದವ, ಉಪ್ಪು ತಿಂದ ಮನೆಗೆ ದ್ರೋಹ ಬಗೆಲಿಕ್ಕೆ ಉಂಟ? ಇಷ್ಟು ದುಡ್ದವ ನಿಮ್ಗೆ ಮೋಸ ಮಾಡ್ಲಿಕ್ಕೆ ಆಗ್ಲಿಕ್ಕೆ ಉಂಟ? ಯಾಕೋ ಈ ಮಾತು? ನಾವು ಖಾಲಿ ಒಂದಂತ ನೀವು ತಲೆಯಲ್ಲಿ ಇಟ್ಕೊಂಡದ್ದ? ನೀವು ಹಾಗಾದ್ರೆ ನಾನಾಗಲ್ಲ. ಗರುಡನ ಚಮತ್ಕಾರವೇ ಬೇರೆ. ಗರುಡ ಗಮನ ಒಳಗೆ ಇಟ್ಟದು ಓಡಿಸಿದೆ, ಗಮನ ಅಲ್ಲೇ ಇತ್ತು. ಅಲ್ಲಿ ಕೈಯಲ್ಲಿಟ್ಟದು ಬಿಡ್ಲೇ ಇಲ್ಲ. ಗರುಡ ಪೆಟ್ಟು ತಿಂದ್ರೆ ಏನಂತೆ, ಸಿಗಬೇಕಾದದ್ದು ಸಿಕ್ಕಿತಲ್ಲ, ಸಿಕ್ಕಿತ್ತು. ಮತ್ತೆಂತದ್ದು ತಲೆಬಿಸಿ? ಮತ್ತೆಂತ ಇಲ್ಲ ತಲೆಬಿಸಿ, ಎಲ್ಲ ಸುಖ 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 ಸುಖ. ಭೈರವನ ಹಸ್ತಗೆ ಕೈ ನೀಡಿದವ. ಸ್ವಲ್ಪ ಕಾಲುತ್ತೋ
ಪಾಪಿ ಮಗನೇ, ಯಾರಾದ್ರೂ ಮಾತಾಡ್ದ? ಯಾರು ಮಾರ ನಿಮಗೆ ಹೇಳಿದ್ದು ಈಗ ಸರಿ ಈಗ ಸರಿ ಹುಚ್ಚು ಹಿಡಿಯುತ್ತೆ ಹೇಗೆ? ಯಾರು ಅಪ್ಪನ ಮರಗದ ನೀವು ದೇವಸ್ಥಾನಕ್ಕೆ ಹೋಗುದು? ಕಾಲೇ ಮಾಡ್ತೇವೆ ನಿನ್ನದು. ಇದಕ್ಕೆ ಬಗ್ಗುದಿಲ್ಲ. ಮುಂದೆ ಬಾರ. ಒಂದು ಮಾತು ಹೇಳ್ತಾ ಇದ್ರೆ ಬೆಕ್ಕಿನ ಹಾಗೆ ಬಾಲ ಮುದುಡಿಕೊಂಡು ಮೂಲೆಯಲ್ಲಿ ಇರ್ತಿದ್ದ. ಪಾಪಿ ಮಗ, ನನ್ನಪ್ಪ ನಿಮ್ಮ ತಾತ ದೇವಸ್ಥಾನಕ್ಕೆ ಬರುದಲ್ಲದ ನನ್ನ ಬಂಗಾರಕ್ಕೆ ಕೈ ಹಾಕ್ತೀರಾ? ಮರ್ಯಾದಿಂದ ಬಂದು ಕಾಲಿಗೆ ಬಿದ್ದರೆ ಬಿಡ್ತೇನೆ. ಗರುಡ ಈಗ ಗೊತ್ತಾಯ್ತು. ಆಗ ಕಲಿಬೇಕಾದ್ರೆ ಪ್ರಸಂಗದಿಂದ ಬಿಟ್ಟು ಹೋದ. ಗರುಡನ ಹಾಗೆ ಬಂದ, ಎಲ್ಲಿಯೋ ಆಟ ನೋಡಿದ ಮಹಿಮೆ. ಇದು ಹಾಗೆ, ಇದು ಎಲ್ಲಿಯತ್ತೋ ಒಂದು ಆಟದ ಪರಿಣಾಮ ಆಗಿರ್ಬೇಕು. ಈಗ ಇದು ಯಾವುದು ಬಂದದ್ದು? ಹೆಸರು ಕೇಳಿದ್ರೆ ರಕ್ತ ಗರಿ ಸಾಯ್ತಿ ಮಗನೇ. ಯಾವುದು? ಇದು ಪ್ರಸಂಗ ಯಾವುದು ಗೊತ್ತಾಯ್ತಾ? ಇನ್ನೊಂದು ದೇವಿ ರಕ್ತ ಬೀಜನನ್ನು ಕೊಲ್ಲುವುದಕ್ಕೆ ರಕ್ತೇಶ್ವರಿ ಬಂದದ್ದು. ಅಲ್ಲಿದ್ದು ರಕ್ತೇಶ್ವರಿ ಅಲ್ಲಿಗೆ ನಿದ್ದೆ ಹೋದ. ಈಗ ಅದೇ ರಕ್ತೇಶ್ವರಿ ಕನಸಲ್ಲಿ ಬಂದದ್ದು. ಒಳ್ಳೆದುಂಟು. ಮೇಯಿ ಮುಟ್ಟಿದ್ರೆ ಜಾಗ್ರತೆ. ಈಗ ಬಂಗಾರ ಕೊಡದಿಲ್ವಾ? ಇವನಿಗೆ ಹೀಗೆ ಹೇಳಿದ್ರೆ ಆಗುದಿಲ್ಲ. ನಾನು ಇಷ್ಟರವರೆಗೆ ನಮ್ಮವ ಎನ್ನುವ ಹಾಗೆ ಸಲಿಗೆಯಿಂದಲೇ ಮಾತಾಡಿದ್ದು. ಇನ್ನು ಜೋರೆ ಮಾತಾಡುದಿಲ್ಲ. ಬೈರ ನಾನು, ಗರುಡ ನೀನು. ನೆನಪಿಟ್ಟುಕೋ, ನಿನ್ನ ಒಡೆಯ ನಾನು, ನೀನು ಜೀತದಾಳು. ನೆನಪಿಟ್ಟುಕೋ. ಈಗ ಯಾರಲ್ಲಿ ಹೇಗೆ ಮಾತಾಡ್ಬೇಕಂತ ಗೊತ್ತಿಲ್ವಾ? ನೀನು ಒಡೆಯ, ಹೌದು. ನಾನು ಜೀತದಾಳು, ಹೌದು. ನಿನಗೆ ಯಾರಂತ ಗೊತ್ತಾಗ್ಬೇಕಾ? ಬಳಿಯನೊಂದು ಬೀಳುತ್ತ ಹುಚ್ಚನಾದ ಸಮಯದೊಳಗೆ ಭೈರವ ತಾಳಲಾರದೆ ನೊಂದು ಬೀಳುತ್ತ ಹುಚ್ಚನಾದನು ಭೈರವನು ಹುಚ್ಚನಾದನು ಭೈರವ ಕೇಳಿ ಕೇಳಿ ಊರ ಜನರು ಎನ್ನ ಮಾತನೋ ಕೇಳಿ ಕೇಳಿ ಊರ ಜನರು ಎನ್ನ ಮಾತನೋ ನಿಜ ವಿಚಾರ ನುಡಿವೆ ನಾನು ಸತ್ಯದಿಂದಲೇ ನುಡಿ ವಿಚಾರ ನಾನು ಸತ್ಯದಿಂದಲೇ ಭ್ರಾಂತ್ಯರೀಗ ಎಲ್ಲ ನೀವು ಬದಿಗೆ ಸರಿರಿ ಭ್ರಾಂತ್ಯರೀವೋ ಇಲ್ಲದರಿಗೆ ಬದಿಗೆ ಸರಿಯಿರಿ ಇಲ್ಲವಾದರಿದು ನಿಮ್ಮ ತೊಕ್ಕ ಮುರಿವೆನೋ ನಿಮ್ಮ ತೊಕ್ಕ ಮುರಿವೆನೋ ನಾ ಹುಚ್ಚನಾದಿರೋ ನಾ ಹುಚ್ಚನಾದಿರೋ ಕೇಳಿ ಜನರೇ ಊರ ಜನರೇ ಎನ್ನ ಮಾತನೋ ಎನ್ನ ಮಾತನೋ ದೂರ ಬರೆಯ ಹುಚ್ಚನಾದೆನು ಹುಚ್ಚನಾದೆನು ನಾನು ಹುಚ್ಚನಾದೆನು ತಕ್ಕದಿಮಿ ತಕ್ಕದಮಿ ತಕ್ಕ ಜನುದೈ ತಕ್ಕದಿಮಿ ತಕ್ಕದಮಿ ತಕ್ಕ ಜನುದೈ ತಕ್ಕದಿಮಿ ದೈ ತಕ್ಕ ಜನುದೈ ತಕ್ಕ ಜನುದೈ ತದ್ದಿನ ತಕ್ಕದಿನ ತಕ್ಕ ಜನು ಜಗ ಜನು ಜಗ ಜನುದೈ
ಹುಚ್ಚನದೆನುಂಡ ಹುಚ್ಚನದೆನುಂಡ ನಿನ್ನಿಂದ ಹುಚ್ಚನಾದಿ ನಾನೇ ನಾನು ಹುಚ್ಚನದೆನಿಂದ ನೀನು ಜನಿದೆನೋ ನಿಜವಿದೆ ನಿದೆ ಎನ್ನ ಮರುಳಾದಿರು ಹುಚ್ಚನಾದೆನೋ ಅದು ಪಂಗಡ ಬೇರೆ. ಏನು ಮಾರ ಅವತ್ತು ನೋಡಿ ನಂಗೆ ಕೂಡ ಅಭ್ಯಾಸ ಆಯ್ತು. ಏನಾಯ್ತು? ಅಲ್ಲ, ನಾನು ಒಡೆಯನ ಹತ್ರ ಮಾತಾಡ್ತಿದ್ದೆ, ಒಮ್ಮೆಲೆ ನನಗೆ ಸಿಡಿಲು ಬಡ್ದಾಗ ಆಯ್ತು. ಇನ್ನು ಎಚ್ಚರ ಆಗುವಾಗ ವಿಷಯ ಬೇರೆ. ಹೌದು, ಎಂತ ಮಾಡುದು? ನನಗೆ ಊಟ ಕೊಟ್ಟ ದನಿಗಳು ಏನೋ ಸಮಸ್ಯೆ ಆಗಿರ್ಬೇಕು. ಹೌದೌದು, ಏನಾದ್ರೊಂದು ವ್ಯವಸ್ಥೆ ಆಗ್ಬೇಕಲ್ಲ. ಹೌದು, ಅವರೊಟ್ಟಿಗೆ ಇರ್ಬೇಕು. ಏನಾಗ್ತದೆ ನೋಡು. ಜಯ ಜಯ ವಿಠಲ ಪಾಂಡುರಂಗ, ಜಯ ಜಯ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ. ಭಜನೆಯ ಮಾಡಿದರು, ಭಜನೆಯ ಮಾಡಿದರು, ಭಜಗರು ಭಜನೆಯ ಮಾಡಿದರು. ಶ್ರೀರಾಮ ಜಯ ರಾಮ, ಜಯ 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 ರಾಮ, ಜಯ 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 ರಾಮ. ಜಯ ಜಯ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ, ಜಯ ಜಯ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ. ಇದು ಮಾಡುದ ಮುಂದೆ ಬರುವುದೇ ಶಾಂತಿನಗರ ಭರಣಿಯು, ಮುಂದೆ ನಡೆಯಲು ಸಾಧ್ಯವಾಗದಿ ನಿಂದಿರಲು ಮರದ ಯೋಜನೆಯ ಯಾತಗಿಲ್ಲೆನುತ ನಡೆದುವು ಪ್ರಮುಖರೆಡೆಗೆ ಒಡೆದರು ಪ್ರಮುಖರೆಡೆಗೆ. ಏನು ನಮಗೆ ಭಜನೆ ಮಾಡಲಾಗುತ್ತಿಲ್ಲವಲ್ಲ? ನೀನೊಮ್ಮೆ ಪ್ರಯತ್ನಿಸು. ನನಗೂ ಕೂಡ ಭಜನೆ ಮಾಡಲಾಗುತ್ತಿಲ್ಲವಲ್ಲ. ಹಾಗಾದರೆ ಇಲ್ಲಿ ಏನೋ ಒಂದು ಸಮಸ್ಯೆ ಇದೆ. ಇದರ ಕುರಿತಾಗಿ ಒಡೆಯನ ಬಳಿ ಚರ್ಚಿಸೋಣ. ಕಂಡು ಆರಾಧದಿಂದ ಯಜಮಾನ ಮನ್ನಿದುದಲವರ ಇದೇನಿದು ಅಚ್ಚರಿಯು ಬಂದಿರಿ. ನೀವೆಂದಿರುದ ಬೆದಗೊಂಡವನು, ನೀವೆಂದಿರುದ ಬೆದಗೊಂಡವನು. ನಿಮ್ಮನ್ನು ಕಂಡಾವಾಗಲೇ ಭಜಕರು ಅಂತ ನನಗೆ ಅರ್ಥ ಆಗುತ್ತದೆ. ನೀವು ಬಂದಂತಹ ವಿಧಾನವನ್ನು ಕಂಡಾಗ ಆಶ್ಚರ್ಯ ಕಾಣಿಸ್ತದೆ. ಭಗವಂತನ ಆರಾಧನೆಯನ್ನು ಮಾಡುತ್ತಾ ಬರುವವರಿಗೆ ಯಾವತ್ತೂ ಆವೇಶ ಇರುವುದಿಲ್ಲ.
ಏನು ಗಡಿಬಿಡಿಯಿಂದ ಓಡ್ತಾ ಬಂದಿರಲ್ಲ, ಯಾಕೆ ಬಂದಿರಿ? ಏನಾಯ್ತು ತಿಳಿಸ್ತೀರಾ? ಏನಾಯ್ತು? ಏನಪ್ಪಿ ಹೇಳಲಿ ನಿಮ್ಮಲೇ ಭಜಕರು ನಾವು ಭಜನೆಯ ಕೈಯುತ್ತಲಿ ಪರನೀರುಳ್ ಮುಂದೆ ಸಾಗಲಾಗಿದೆ ಎಂದು ಯೋಚಿಸುತ್ತಾಗ ಬಂದೆವು ನಿಮ್ಮ ಪಾದದಡಿಗೆ. ಕಾಯಬೇಕು ದೊರೆಯೇ ದೊರೆಯ ಮೊದಲಾಗಿ ನಿಮಗೆ ಪ್ರಣಾಮಗಳು. ದೇವರು ಒಳ್ಳೆಯದು ಮಾಡಿ ಎಲ್ಲರಿಗೂ. ಇಲ್ಲಿ ನಮಗೆ ಭಜನೆ ಹೇಳಲು ಸಾಧ್ಯವಾಗುತ್ತಿಲ್ಲ. ಯಾಕೆ? ಭಜನೆಯ ರಥ ಕೂಡ ನಿಂತು ಹೋಗಿದೆ. ಇದಕ್ಕೆ ಕಾರಣವೇನೆಂದು ನಮಗೆ ತಿಳಿದಿಲ್ಲ. ಇಲ್ಲಿಗೆ ಬರುವಾಗ ಭಜನೆ ಹೇಳುವುದಕ್ಕಾಗಲಿಲ್ಲ. ನೀವು ಬರುವಾಗ ನಿಮ್ಮ ಹಿಂದಿನಿಂದ ಬಂದಂತಹ ರಥವೂ ಮುಂದುವರಿಯುವುದಿಲ್ಲ. ಹಾಗಿದ್ರೆ ಏನೋ ಒಂದು ಯೋಜಿಸುದ ಯಜಮಾನರಿದರು ಭರಿದೆ ಭಯಪಡಬೇಡಿ ವಿವರವ ಅರಿವೆನ್ನ ಎಂದೆನೋತ ಕರೆದಿದನು ಜ್ಯೋತಿಷ್ಯಶಾಸ್ತ್ರ ಪುನೀತರನು ಸಭೆಗೆ ಭಯಪಡಬೇಡಿ. ಭಯಭೀತರಾಗಿದ್ದೀರಿ. ಯಾರಿಗಾದರೂ ಭಯವಾಗುವುದು ಸಹಜವೇ ಸರಿ. ಯಾಕಂದ್ರೆ ಭಜನೆ ಹೇಳುತ್ತಾ ಬಂದಿರಿ, ದಾರಿಯಲ್ಲಿ ಭಜನೆ ನಿಂತಿತು, ಮುಂದೆ ಹೇಳುವುದಕ್ಕೆ ನಿಮಗೆ ಸ್ವರ ಬರುವುದಿಲ್ಲ, ಅಕ್ಷರ ಬರುವುದಿಲ್ಲ ಅಂತಂದ್ರೆ ಅರ್ಥ ಏನು? ಏನೋ ಒಂದು ತಡೆ ಉಂಟಾಗಿದೆ ಅಂತ ಅರ್ಥ. ಆದ ಕಾರಣ ಯಾರಲ್ಲಿಗೆ ಹೋಗೋಣ ಅಂತ ಯೋಚನೆ ಮಾಡಿದಾಗ ನಿಮಗೆ ಕಾಣಿಸಿದ್ದು ನನ್ನ ಬಳಿಗೆ ಬಂದಿದ್ದೀರಿ ಅಂತಾದರೆ ಸಮಸ್ಯೆಗೊಂದು ಪರಿಹಾರವನ್ನು ಕಂಡುಕೊಳ್ಳಬೇಕು ಅನ್ನುವ ಮನೋಭಾವ ನನಗುಂಟು. ಆದದ್ರಿಂದ ಯೋಚನೆ ಮಾಡಬೇಕು. ನಾವೊಂದು ಕೆಲಸ ಮಾಡುವ, ಯಾಕೆ ಎನ್ನುವುದನ್ನು ಕಂಡುಕೊಳ್ಳಬೇಕೋ ಬೇಡವೋ? ಸಮಸ್ಯೆ ಬರುವುದು ಸಹಜ. ಸಮಸ್ಯೆಯ ಪರಿಹಾರಗಳಿಗೆ ನಾವು ದಾರಿಯನ್ನು ಕಂಡುಕೊಳ್ಳಬೇಕು, ಅದು ನಮ್ಮ ಜಾಣತನ. ಆದದ್ರಿಂದ ಯೋಚನೆ ಮಾಡುವುದು ಬೇಡ. ಇಲ್ಲಿಯೇ ಒಬ್ಬರು ಇದ್ದಾರೆ, ಪಂಡಿತರು ರಾಮಶಾಸ್ತ್ರಿ ರಂಗಶಾಸ್ತ್ರಿಗಳು ಅಂತ. ಆದದ್ರಿಂದ ಅವರ ವಿಷಯವನ್ನು ನೀವು ನಮ್ಮದು ಶಾಂತಿನಗರ. ಹೌದು, ಶಾಂತಿಯಲ್ಲೇ ಇರುವಂತಹ ಪುರ. ಯಾವತ್ತೂ ಅಶಾಂತಿ ಆಗಕೂಡದು ಎನ್ನುವ ಮನೋಭಾವ ನಮ್ಮದು. ಹಾಗೆಂದು ನಾನೇನು ದೊಡ್ಡವನಲ್ಲ, ಇದ್ದದ್ದಲ್ಲೇನೂ ಸ್ವಲ್ಪ ಜಾಗ ಇದೆ. ಊರಿನ ಯಜಮಾನ, ಅದರಲ್ಲಿ ಹಲವರು ಕೆಲಸ ಮಾಡ್ತಾ ಇದ್ದಾರೆ. ಆದದ್ದರಿಂದ ಯಜಮಾನ ಅಂತ ಕರೆಯುತ್ತಾರೆ. ಹಾಗಂತ ನಮ್ಮೆಲ್ಲರಿಗೂ ಯಜಮಾನ ಅವರೇ ದೇವರು. ದೇವರನ್ನು ಮೀರಿದ ಯಜಮಾನರಿಲ್ಲ. ಆದರೂ ಸಾತ್ವಿಕನಾಗಿ ನಡೆಯುತ್ತಾ ಇದ್ದೇನೆ, ಧರ್ಮಾತ್ಮನಾಗಿದ್ದೇನೆ. ಹೀಗಿರುವಂತಹ ಕಾಲಘಟ್ಟದಲ್ಲಿ ಯಾರೋ ರಾಮರಥ ಬಂತಂತೆ, ಭಜನೆ ಹೇಳುತ್ತಾ ಭಜಕರು ಬಂದ್ರಂತೆ. ಹೊರನೀರು ಎನ್ನುವಂತಹ ಪ್ರದೇಶದಲ್ಲಿ ನಿಲುಗಡೆಯಾಯ್ತಂತೆ. ಮುಂದೆ ಭಜನೆ ಹೇಳುವುದಕ್ಕೂ ಅವರಿಗೆ ನಾಲಿಗೆ ಹೊರಲಿಲ್ಲ, ರಥವೂ ಮುಂದಕ್ಕೆ ಬರಲಿಲ್ಲ. ಆ ಕಾರಣದಿಂದ ಏನು ಮಾಡೋಣ ಎಂಬ ಹಾಗೆ ಯೋಚನೆ ಮಾಡಿದ್ರೆ ಅವರಿಗೆ ಉತ್ತರ ಸಿಗಲಿಲ್ಲ. ಆ ರಥವನ್ನು ಸರಿ ಮಾಡುವಂತಹ ವ್ಯಕ್ತಿಗಳನ್ನೆಲ್ಲ ಕರೆಸಿದ್ರು. ರಥ ಸರಿಯಾಗಿ ಸುಸ್ಥಿತಿಯಲ್ಲೇ ಉಂಟು, ಆದ್ರೂ ಮುಂದೆ ಹೋಗುವುದಿಲ್ಲ. ಯಾಕೆ? ಇದು ಜಿಜ್ಞಾಸೆ. ಆ ಕಾಲಕ್ಕೇನು ತೆಂಗಿನಕಾಯಿಯನ್ನು ಒಡೆದು ಪ್ರಾರ್ಥನೆ ಮಾಡಿ ಅಲ್ಲಿಂದ ಮುಂದುವರಿಸಿತು. ಹಾಗಿದ್ರೆ ಪ್ರಾರ್ಥನೆಗೆ ಪರಿಣಾಮವಾದಂತಹ ಫಲ ಸಿಕ್ಕಿತು ಅಂತಾದ್ರೆ ಏನೋ ಒಂದಲ್ಲಿ ಉಂಟು ಅಂತ ಅಲ್ವೇ ಸತ್ಯ. ಆದದ್ದರಿಂದ ಕೇಳುತ್ತಾ ಇದ್ದೇನೆ, ಇದರ ಬಗ್ಗೆ ಸ್ಪಷ್ಟವಾದಂತಹ ಚಿಂತನೆ ಒಂದಾಗಬೇಕು. ಅಲ್ಲಿ ಏನಿದೆ ಎನ್ನುವುದನ್ನು ತಿಳಿದುಕೊಳ್ಳಬೇಕು ಅನ್ನುವಂಥ ಆಶೆ ಇದೆ. ದಯವಿಟ್ಟು ತಿಳಿಸಿಕೊಡಬೇಕು ಗುರುಗಳು. ಈಗ ಅದರ ಬಗ್ಗೆ ಚಿಂತನೆ ಆಗಬೇಕು. ಹೌದು, ಭಯಪಡಬೇಡ. ಪ್ರಶ್ನಾ ಚಿಂತನೆಯ ಮೂಲಕ ಇದರ ವಿಷಯವೇನು, ಇದರ ಮರ್ಮವೇನಂತ ನಾನು ನೋಡಿ ಹೇಳಿ. ಆದೀತು. ರಾಜನ್, ವಿಷಯ ಏನಂತ ಹೇಳಿದ್ರೆ, ಏನಾಯಿತು? ಈ ಹಿಂದೆ
ಅಂದ್ರೆ 30 ವರ್ಷಗಳ ಹಿಂದೆ ಇಲ್ಲಿ ಒಂದು ವಿಷ್ಣು ಸಾನ್ನಿಧ್ಯ ಇತ್ತು. ಹೌದೇ? ಹಾ, ನನ್ನ ಗಮನಕ್ಕೆ ಬರಲಿಲ್ಲ. ನಿಮ್ಮ ಗಮನಕ್ಕೆ ಬರದೇ ಇರಬಹುದು, ಆದ್ರೆ ಇದ್ದದಂತೂ ನಿಜ. ಸರಿ. ಆದ್ರೆ ಅದು ಈಗ ಇಲ್ಲ, ಅಳಿದು ಹೋಗಿದೆ. ಇನ್ನು ಮುಂದಕ್ಕೆ ನಿಮ್ಮಿಂದ ಅದು ಜೀರ್ಣೋದ್ಧಾರ ಮಾಡಲ್ಪಡ್ಬೇಕು. ಹಾಗೆ ಆದ್ರೆ ನಿಮ್ಮ ಕಷ್ಟ ಎಲ್ಲ ನಿವಾರಣೆ ಆಗ್ತದೆ. ಹಿಂದಿನಂತೆ ಅಲ್ಲಿ ಪೂಜಾ ವಿಧಾನಗಳೆಲ್ಲ ನಡೀಬೇಕು. ಜೀರ್ಣೋದ್ಧಾರ ವಿಧಿ ವಿಧಾನಗಳೆಲ್ಲ ನಡೆದ ಮೇಲೆ ಈ ಊರು ಉದ್ಧಾರ ಆಗ್ತದೆ, ನಿಮ್ಮ ಕಷ್ಟ ನಿವಾರಣವಾಗ್ತದೆ. ಹಾಗಾಗಿ ಆ ಕಾರ್ಯದ ಬಗ್ಗೆ ನೀವು ಆಲೋಚನೆ ಮಾಡಬೇಕು. ಗುರುಗಳೇ, ತಡೆಯಾಕಾಯ್ತು ಎನ್ನುವುದಕ್ಕೆ ಉತ್ತರ ಸಿಕ್ಕಿತು. ಹರಿಸಾನ್ನಿಧ್ಯ ಹೌದೌದು ಇದ್ದ ಕಾರಣ ಅಲ್ಲಿ ಹರಿಸಾನ್ನಿಧ್ಯ ಇತ್ತು ಎನ್ನುವುದನ್ನು ತೋರಿಸುವಂತಹ ಸೂಚನೆಯನ್ನು ಭಗವಂತ ಕೊಟ್ಟ ಅಂತ ಸ್ಪಷ್ಟ. ಹಾಗೆಂದು ಸೂಚನೆಯನ್ನು ಪಡೆದಂತಹ ಆ ಭಜಕರು ನನ್ನ ಬಳಿಗೆ ಯಾಕೆ ಬಂದರು? ಕಾಕತಾಳೀಯ. ಅಂದ್ರೆ ಯಾರಿಂದ ಯಾವುದಾಗಬೇಕು ಅದನ್ನು ಮಾಡಿಸುವಂತ ಸಂಕಲ್ಪವನ್ನು ಅವ ಮಾಡಿದ. ಈ ಕಾರ್ಯ ನಿನ್ನಿಂದಲೇ ಆಗ್ಬೇಕಂತ ಅವನ ಇಚ್ಛೆ ಇದ್ರೆ ಏನ್ ಮಾಡ್ಲಿ, ನಮ್ಮಿಂದೇನು ಆಗುವುದಿಲ್ಲ. ಹೌದು, ಅವ ಹೀಗೆ ಆಶೆ ಪಡ್ತಾನೆ ಅಂತ ಆದ್ರೆ ಭಗವಂತನ ಇಚ್ಛೆಗೆ ವಿರುದ್ಧವಾಗಿ ಹೋಗುವುದಕ್ಕೆ ನಮಗಾಗುತ್ತದೆ? ಯಾರಿಂದಲೂ ನಡೀಲಿಕ್ಕೆ ಸಾಧ್ಯ. ಆದ್ದರಿಂದ ಬೇಕಾದಷ್ಟು ಅಂತಲ್ಲ, ನಮಗೆ ಸಾಕಷ್ಟು ಕೊಟ್ಟಿದ್ದಾನೆ ಭಗವಂತ. ಜ್ಞಾನಿಗಳೊಂದು ಮಾತು ಹೇಳುತ್ತಾರೆ, ನಾವೆಷ್ಟು ಸಂಪಾದನೆ ಮಾಡುತ್ತೇವೋ ಅದರೊಂದು ಇಷ್ಟು ಪಾಲು ಅಂತ ಭಗವಂತನ ಸೇವೆಗೆ ಇಡಬೇಕು. ಇಡುವುದು ಧರ್ಮ. ಆದ್ದರಿಂದ ಆ ನೆಲೆಯಿಂದ ಮುಂದುವರಿಯಬೇಕು ಅನ್ನುವಂಥ ಇಚ್ಛೆ ಉಂಟುವುದಾದ್ರೆ ನಾನೊಂದು ಮಾತು ಹೇಳುತ್ತೇನೆ. ನನ್ನಿಂದ ಆಯ್ತು ಅಂತ ಯಾವುದು ಹೇಳಕೂಡದು. ನಮ್ಮಿಂದ ಆಯ್ತು, ಸಾಮೂಹಿಕವಾಗಿ ಎಲ್ಲರೂ ಸೇರಿ ಮಾಡಿದಾಗ ಅದಕ್ಕೊಂದು ಶಕ್ತಿ ಅಂತ ಉಂಟಾಗುತ್ತದೆ. ಆದ್ದರಿಂದ ಒಂದು ಕೆಲಸ ಮಾಡೋಣ. ನನ್ನ ನೇತೃತ್ವದಲ್ಲಿ ಊರವರನ್ನೆಲ್ಲ ಕರೆಸಿಕೊಂಡು ಎಲ್ಲರನ್ನು ಸೇರಿಸಿಕೊಂಡು ಎಲ್ಲರಲ್ಲೂ ಅಭಿಪ್ರಾಯ ಮಂಡನೆಯನ್ನು ಮಾಡೋಣ. ಅಳಿಲ ಸೇವೆ ಹಾಗೆ ಒಬ್ಬ ಇಷ್ಟಿಷ್ಟು ಅಂತ ಕೊಟ್ರೆ ಅವರು ಕೊಡುವುದರಿಂದ ನಮಗೆ ದೇವಾಲಯ ಆಗುತ್ತದೆ ಅಂತಲ್ಲ, ಸೇರಿದ್ರೆ ಅವರದ್ದು ಸ್ವಲ್ಪ ಬಿತ್ತು ಅಂತ ಆಗುತ್ತದೆ. ಆದ್ದರಿಂದ ಸಾಮೂಹಿಕವಾಗಿ ಎಲ್ಲರ ಆಲಯ ಎನ್ನುವ ಹಾಗೆ ನಾವು ಆರಾಧಿಸುವುದಕ್ಕೆ ಬೇಕಾಗಿ ವ್ಯವಸ್ಥೆಯನ್ನು ಮಾಡೋಣ. ಆ ಬಳಿಕ ಮೊದಲಾಗಿ ನಾವು ಮಾಡಬೇಕಾದ ಊರವರನ್ನು ಸೇರಿಸಿಕೊಳ್ಳಿ, ಎಲ್ಲರನ್ನು ಸೇರಿಸಿಕೊಂಡು ಕೇಳಿ ಮತ್ತೆ ಮುಂದುವರಿಯೋಣ. ಆದೀತಲ್ಲ? ಆದೀತು. ಪರಿತ ಸಂತೋಷದಿಂದ ನಿರ್ಮಿಸುತ್ತ ಉತ್ತವಾದಿಗಳ ನಡೆಸುವ ಮುಂದುವರಿದು ಯಾವತ್ತು ಯಾವುದನ್ನು ಇಷ್ಟಪಟ್ಟು ಮಾಡಿದ್ರೆ ಭಗವಂತ ಅನುಗ್ರಹಿಸ್ತಾನೆ ಎನ್ನುವುದಕ್ಕೊಂದು ಉತ್ತರ ಸಿಕ್ಕ ಹಾಗಾಯಿತು. ಆದ್ದರಿಂದಲೇ ಶಾಂತಿನಗರದಲ್ಲಿ ಹಿಂದೆ ಇದ್ದಂತಹ ದೇವಾಲಯ ಅಳಿದು ಹೋಗಿತ್ತು ಎನ್ನುವುದಕ್ಕಿಂತಲೂ ದುಷ್ಟರು ಅಳಿಸಿದ್ರು ಎನ್ನುವುದು ಪರಿಣಾಮ. ನನ್ನ ಕೈಯಿಂದ ಊರವರನ್ನು ಸೇರಿಸಿಕೊಂಡು ದೇವಾಲಯ ನಿರ್ಮಾಣ ಮಾಡಬೇಕು ಅನ್ನುವಂತಹ ಸತ್ಸಂಕಲ್ಪವನ್ನು ಭಗವಂತ ಮಾಡಿಕೊಂಡ. ಭಗವಂತನ ಸಂಕಲ್ಪದ ರೀತ್ಯ ಊರ ಮಂದಿಗಳನ್ನು ಸೇರಿಸಿ ವಿಚಾರವನ್ನು ಪ್ರಕಟಪಡಿಸಿದಾಗ ಎಲ್ಲವರು ಒಕ್ಕುರಳಿನಿಂದ ಒಪ್ಪಿಕೊಂಡರು. ಆದೀತು, ಆಲಯ ಮಾಡೋಣ, ನಮ್ಮಿಂದ ಎಷ್ಟಾಗುತ್ತದಷ್ಟು ದೇಣಿಗೆಯನ್ನು ಕೊಡೋಣ ಅಂತ ಹೇಳಿ ಆವಾಗ ನಾವು ಹೇಳಿದ್ದುಟ್ಟು ದೇಣಿಗೆಯ ಆಸೆಗೆ ಬೇಕಾಗಿ ವಿಚಾರವನ್ನು ಹೇಳಿದ್ದಲ್ಲ, ಹಡಿಗೂಡಿ ಹಳ್ಳ ಎಂಬ ಹಾಗೆ ಹೇಳಿದ ಹಾಗೆ ಎಲ್ಲರದ್ದು ಒಂದಿಷ್ಟು ಸೇರಿದೆ ನಮ್ಮ ಆಲಯ ಎನ್ನುವಂತಹ ಭಾವ ನಮಗೆ ಬರ್ತದೆ. ಆದ್ದರಿಂದ ಉಳಿದವರು ಪ್ರವೇಶ ಮಾಡುವುದಕ್ಕಾಗುವುದಿಲ್ಲ ಎನ್ನುವ ಕಾರಣಕ್ಕಾಗಿ ಇದು ಬೇಕು ಅಂತ ನಾನು ಹೇಳಿದೆ. ಎಲ್ಲರೂ ಪ್ರಾಮಾಣಿಕವಾಗಿ ಒಪ್ಪಿಕೊಂಡು ಪರಿಣಾಮವಾಗಿ ಆಲಯದ ನಿರ್ಮಾಣ ಆಯಿತು. ಮಹಾವಿಷ್ಣು ಹಾಗೆ ಶಾಸ್ತ್ರ ಹಾಗೆ ಉಳಿದಂತೆ ನಮಗೆ ಬೇಕಾದ ಯಾವುದು ಅಂತಂದ್ರೆ ನಾಗಸನ್ನಿಧಿ ಬಹಳಷ್ಟು ವಿಶೇಷ. ಈ ಮಣ್ಣಿನಲ್ಲಿ ಪರಶುರಾಮ ದೇವರು ಕೊಡಲಿಯನ್ನು ಬಿಸಾಡುವ ಮೂಲಕ ಈ ಭೂಮಿಯನ್ನು ನಿರ್ಮಾಣ ಮಾಡಿದ್ರಂತೆ. ಭೂಮಿ ನಿರ್ಮಾಣ ಆಯಿತು ಅಂತ ಆದ್ರೆ ಕೆಳಗಿದ್ದಂತಹ ನಾಗಲೋಕ ಮೇಲಕ್ಕೆ ಬಂತು ಅಂತ. ನಾವೀಗ ಇರುವುದಿದ್ರೆ ಎಲ್ಲಿಗೆ? ನಾಗರಾಜನವರು ಕೊಟ್ಟಂತಹ ಮಣ್ಣಿನಲ್ಲಿ ನಾವಿದ್ದೇವೆ. ಆದ್ದರಿಂದ ಈ ಪ್ರದೇಶದಲ್ಲಿ ನಾಗ ಪೂಜೆಗೆ ಬಹಳಷ್ಟು ಪಾವಿತ್ರ್ಯತೆ ಇದೆ. ನಾಗರನ್ನು ಆರಾಧಿಸಬೇಕು, ನಾಗರನ್ನು ಆರಾಧಿಸುವ ಮೂಲಕ ನಮ್ಮ ಇಷ್ಟಾರ್ಥವನ್ನು ಈಡೇರಿಸಿಕೊಳ್ಳುವುದಕ್ಕಾಗುತ್ತದೆ ಎನ್ನುವುದು ಮನೋಭಾವ. ಆ ಕಾರಣದಿಂದ ನಾಗ ಹಾಗೂ ಮಹಾಗಣಪತಿ ಈ ದೇವರುಗಳ ಪ್ರತಿಷ್ಠೆ ಆಯಿತು. ಆ ಮೂಲಕ ನಮ್ಮ ಗುರುಗಳು ಹೇಳಿದಂತೆ ಎಲ್ಲ ವಿಧಿವಿಧಾನವಾಗಿ ನಾವು ಮಾಡಿದ್ದೇವೆ ಅಂತಲ್ಲ, ಸೇರು ಮಾಡಿದ್ದಾರೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಈ ಶಾಂತಿನಗರ ಪ್ರಶಾಂತವಾಗಿರಬೇಕು ಅನ್ನುವಂತಹ ಕಾರಣಕ್ಕೆ ಬೇಕಾಗಿ ವ್ಯವಸ್ಥೆಯನ್ನು ಮಾಡಿದರು. ಮಾಡುವ ಮೂಲಕ ಆಲಯ ಎದ್ದು ನಿಂತಿತು. ನಿಂತ ಬಳಿಕ ಅದಕ್ಕೆ ಬೇಕಾದಂತಹ ಬ್ರಹ್ಮಕಲಶಾದಿ ಕರ್ಮಾಚರಣೆ ನಡೆಯಬೇಕೋ ಬೇಡ, ಹಾಗಾಗಿ ಎಲ್ಲವೂ ನಡೆಯಿತು.
ಉತ್ಸವಾದಿಗಳು ವಿಜೃಂಭಣೆಯಿಂದ ನಡೆದು ಹಿಂದೆ ಹೇಗಿತ್ತು ಅಂತ ನಮ್ಗೆ ಗೊತ್ತಿಲ್ಲ. ಅಂತೂ ಈಗ ದೇವಾಲಯ ನಿರ್ಮಾಣ ಆಯಿತು. ಎಲ್ಲ ಭಕ್ತ ಜನರಿಗೆ ಬಂದು ತನ್ನದಾದಂತಹ ಬೇಡಿಕೆಯನ್ನು ಹೇಳಿಕೊಳ್ಳುವುದಕ್ಕೆ ಒಂದು ಅವಕಾಶ ಆಯಿತು. ಆದದ್ರಿಂದಲೇ ತಂತ್ರಿಗಳೇ ಹೇಳಿದರು, ಈ ಆಲಯದ ವಿಧಾನ ಹೇಗೆ ಅಂತ ಕೇಳಿದ್ರೆ, ಕಷ್ಟಪಟ್ಟವರಿಗೆ ಇಷ್ಟ ಸಿದ್ಧಿಯಾದರೆ ಮಾತ್ರ ಭಗವಂತ ದೇವರನ್ನು ನಂಬುತ್ತಾರೆ. ಆ ಕಾರಣದಿಂದ ಈ ಕ್ಷೇತ್ರದಲ್ಲಿ ಹಾಲು ಪಾಯಸವನ್ನು ಅಥವಾ ರಂಗಪೂಜೆಯನ್ನು ಅಥವಾ ಇನ್ನಿತರ ಸಣ್ಣ ಪುಟ್ಟ ಸೇವೆಗಳನ್ನು ದೇವರು ಇಷ್ಟು ಕೊಡು ಅಂತ ಕೇಳುವುದಿಲ್ಲ. ಭಕ್ತಿಯಿಂದ ತುಳಸಿ ದಳ ಇಟ್ಟು ಸಾಕಾಗ್ತದೆ. ಆದ್ದರಿಂದ ಮನಪೂರ್ವಕವಾಗಿ ಭಗವಂತನನ್ನು ಆರಾಧಿಸುತ್ತಾ ಬಂದವರಿಗೆ ಇಷ್ಟಾರ್ಥ ಸಿದ್ಧಿ ಆಗುತ್ತದೆ ಎನ್ನುವ ಹಾಗೆ ಹೇಳಿದ್ದಾರೆ. ಆದ್ದರಿಂದ ಊರವರೆಲ್ಲ ಸೇರಿ ಆಲಯದತ್ತ ಮುಖ ಮಾಡ್ತಾ ಇದ್ದಾರೆ. ನಾವು ಮಾಡಿದ್ದಕ್ಕೆ ಧನ್ಯತಾ ಭಾವ ನಮಗೆ ಉಂಟಾಗುತ್ತದೆ ಎನ್ನುವ ಹಾಗೆ ಹೇಳುತ್ತಾ ಭಕ್ತ ಜನರು ಬರಲಿ ಎಂಬ ಹಾಗೆ ಆಶಿಸುತ್ತಾ ನೋಡೋಣ ಈ ಆಲಯದ ಕೈಂಕರ್ಯಗಳು ನಡೆಯುತ್ತಾ ಇರಲಿ. ಭಗವದ್ ಅನುಗ್ರಹ ಉಂಟಾಗಲಿ. ಶಾಂತಿನಗರ ಎಂಬ ಸ್ಥಳದಲ್ಲಿ ಎಲ್ಲ ದೇವರಿಗೂ ಸ್ಥಾನವನ್ನು ಕೊಟ್ಟಿದ್ದಾರೆ. ಆದರೆ ಈ ರಕ್ತೇಶ್ವರಿಗೆ ಸ್ಥಾನವನ್ನು ಕೊಡಲಿಲ್ಲ. ಹೀಗೆ ಬೆಳೆದು ಸರಿಯೇ? ಆ ಸ್ಥಳದಲ್ಲಿರುವಂತಹ ಎಲ್ಲ ಜನರು ಅನಾರೋಗ್ಯದಿಂದ ಬಳಲಿ, ಅನಾರೋಗ್ಯದಿಂದ ಬಳಲಿ. ಊರೂರು ಪಾದವ ಕಾಣದ ಊರವರ ಸೇರುದ ಬಂದರು ರಂಗರಾಜಿಗರೇ. ಊರವಳು ಪಾದವ ಕಾಡಿದಿರೇ. ಊರವಿಂದ ಬಂದ ಕೃತ್ಯವ ಏನನೆಂದು ಬೆಸಗೊಂಡನು, ಏನನೆಂದು ಬೆಸಗೊಂಡನು. ಕಲ್ಪಿಸುವುದಕ್ಕೆ ಸಾಧ್ಯವಿಲ್ಲದೆ ಇದ್ದಂತಹ ವಿದ್ಯಮಾನ ಘಟಿಸುವ ಆಲಯ ನಿರ್ಮಾಣ ಆಯಿತು. ಭಗವಂತನನ್ನು ಆರಾಧಿಸುತ್ತಾ ಊರವರೆಲ್ಲರೂ ಬರ್ತಾ ಇದ್ದಾರೆ. ಇಂತಹ ಸ್ಥಿತಿಯಲ್ಲೂ ಊರ ಮಂದಿಗಳಿಗೆ ಕಾಯಿಲೆ ಉಂಟಾಯಿತು. ಎಂತಹ ಕಾಯಿಲೆ? ಘನಘೋರವಾದಂತಹ ಕಾಯಿಲೆಯಿಂದ ಈ ಶಾಂತಿನಗರದ ಜನರೆಲ್ಲ ಬಳಲುವ ಹಾಗಾಯಿತು. ಈ ವಿಚಾರವನ್ನೇ ಬಂದು ಊರವರು ಹೇಳಿಕೊಂಡ್ರು. ಏನು ಯಾಕೆ ಇದು ಹಾಗಿದ್ದ ದೇವಾಲಯ ನಿರ್ಮಾಣವಾದುದು ಸರಿಯಾಗಲಿಲ್ವೇ ಎನ್ನುವ ಹಾಗೆ ಒಮ್ಮೆ ತಲೆಗೆ ಹೊಳೆಯಿತು. ಆದ್ದರಿಂದ ಪುನಃ ರಂಗಶಾಸ್ತ್ರಿಗಳ ಬಳಿಗೆ ಹೋದೆವು. ಹೋಗಿ ಚಿಂತನೆಯನ್ನು ಮಾಡಿತು. ಮಾಡಿದಾಗ ಅವರೇ ಹೇಳಿದ್ದೇನು, ದೇವಾಲಯ ಹಿಂದೆ ಕೆಡಹುವಂತಹ ಸಂದರ್ಭದಲ್ಲಿ ಯಾರು ದೇವಾಲಯವನ್ನು ಕೆಡಹಿದ್ರು ಅವರನ್ನು ಇಲ್ಲಿಂದ ಒದ್ದೋಡಿಸುವುದಕ್ಕೆ ಬಂದವಳು ರಕ್ತೇಶ್ವರಿ. ನಮ್ಮ ಗಮನಕ್ಕದು ಬರಲಿಲ್ಲ. ಅವತ್ತು ರಕ್ಷಣೆ ಮಾಡಿದಂತಹ ಅವಳನ್ನು ಮರೆತು ಉಳಿದ ಎಲ್ಲ ದೇವರನ್ನು ಆರಾಧಿಸ್ತಾ ಇದ್ದೀರಲ್ಲ, ಅಂದ್ರೆ ಅವಳಿಗೆ ಬೆಲೆ ಇರಲಿಲ್ಲ. ಆದ ಕಾರಣ ಈ ಶಾಂತಿನಗರದ ಮಂದಿಯಲ್ಲಿ ಮುಡಿದಂತ ಆಕೆ ಶಾಪವನ್ನೇ ಕೊಟ್ಟಿದ್ದಾಳೆ. ಕಾಯಿಲೆಯಿಂದ ಬಳಲಿ. ಹಾಗಿದ್ರೆ ಕೊಟ್ಟ ಶಾಪಕ್ಕೆ ಪರಿಹಾರ ಏನು, ಪರಿಮಾರ್ಜನೆಯ ದಾರಿ ಏನು ಅಂತ ಕೇಳಿಕೊಂಡಾಗ ಅವರೇ ಹೇಳಿದರು, ಯಾರು ನಮ್ಮಲ್ಲಿ ಸಿಟ್ಟುಗೊಳ್ಳುತ್ತಾರೋ ಹೋಗಿ ಅವರ ಕಾಲಿಗೆ ಬೀಳಬೇಕು, ಆವಾಗ ಸಮಾಧಾನಕ್ಕೆ ಬರ್ತಾರೆ. ದೇವರು ದೈವಗಳು ಶೀಘ್ರ ಕೋಪಿಗಳಾದರೂ ದೀರ್ಘಕಾಲ ದ್ವೇಷಿಗಳಲ್ಲ. ಯಾರು ಬಳಿ ಬಂದು ತನ್ನ ಕಷ್ಟವನ್ನು ಹೇಳಿಕೊಳ್ಳುತ್ತಾರೋ ಅವರಿಗೆ ಅನುಗ್ರಹವನ್ನು ಮಾಡ್ತಾರೆ, ಮಾಡುವ ಶಕ್ತಿ ಅವರಲ್ಲಿದೆ. ಹಾಗಾಗಿ ನೀನು ಮೊದಲಾಗಿ ಮಾಡಬೇಕಾದ ಆ ರಕ್ತೇಶ್ವರಿಗೆ ಬೇಕಾದಂತಹ ವ್ಯವಸ್ಥೆ, ಆಕೆಯನ್ನು ಈ ಕ್ಷೇತ್ರದಲ್ಲಿ ಆರಾಧನೆ ಮಾಡಬೇಕು, ಆಕೆಗೊಂದು ಸ್ಥಾನವನ್ನು ಕಲ್ಪಿಸಿಕೊಡ್ಬೇಕು, ಆಕೆಗೊಂದು ನೆಲೆಯಾಗಬೇಕು, ಹೀಗೆ ಹೇಳಿಕೊಂಡ್ರು. ಶಾಸ್ತ್ರಿಗಳು ಹೇಳಿದ್ರು ಅಂತಾದ್ರೆ ಅದಕ್ಕೆ ಬದಲು ಮಾತಾಡುವುದಕ್ಕಿಲ್ಲ. ಬೇಕಾದ ವ್ಯವಸ್ಥೆಯನ್ನು ಮಾಡಬೇಕಾದ್ದು ನಮ್ಮ ಧರ್ಮ. ಇಷ್ಟು ಮಾಡಿ ಆಗಿರುತ್ತೆ, ಉಳಿದದ್ದನ್ನು ಮಾಡುವುದಕ್ಕೇನು ಎನ್ನುವ ಕಾರಣದಿಂದ ನೋಡೋಣ. ಆ ಶಾಸ್ತ್ರಿಗಳು ಹೇಳಿದ ಹಾಗೆ ಆ ರಕ್ತೇಶ್ವರ್ಯಗೆ ಒಂದು ಸನ್ನಿಧಾನವನ್ನು ಮಾಡಿ ಅವಳನ್ನು ನೆನೆಯುವುದಕ್ಕೆ ಅಥವಾ ಅವಳನ್ನು ನಿತ್ಯವೂ ಆರಾಧಿಸುವುದಕ್ಕೆ ಪೂರಕವಾದಂತಹ ವ್ಯವಸ್ಥೆಯನ್ನು ಊರವರ ಸಹಕಾರದಿಂದ ಮಾಡ್ತಾ ಬರ್ತೇನಂತೆ ನೋಡೋಣ.
ಊರವರನ್ನೆಲ್ಲ ಸೇರಿಸಿ ಎಲ್ಲವರ ಅಭಿಮತದ ಮೇರೆಗೆ ಒಂದು ರಕ್ತೇಶ್ವರಿಯ ಸನ್ನಿಧಾನ ನಿರ್ಮಾಣ ಆಯಿತು. ನಿರ್ಮಾಣ ಆದ ಬಳಿಕ ಅದಕ್ಕೆ ಬೇಕಾದಂತಹ ಉಳಿದ ವ್ಯವಸ್ಥೆಗಳು ಪ್ರತಿಷ್ಠೆ ಆಗಬೇಕು. ಅವಳಿಗೆ ಬೇಕಾದಂತಹ ಸೇವೆಯನ್ನು ಕೊಡಬೇಕು. ತನ್ನ ಮೂಲಕ ಅವರನ್ನು ಗುರುತಿಸುವಂತಹ ಸ್ಥಿತಿ ನಿರ್ಮಾಣ ಆಗಬೇಕು. ಈ ಮಹಾವಿಷ್ಣು ದೇವಾಲಯದೊಂದಿಗೆ ಎನ್ನುವ ಸಂಕಲ್ಪವನ್ನ ಮಾಡಿಕೊಂಡು ಆ ತಂತ್ರಿಗಳು ಏನನ್ನು ಹೇಳಿದ್ದಾರೋ ಅದನ್ನು ವಿಧಿ ಪ್ರಕಾರ ನಾವು ಮಾಡಿದ್ದೇವೆ. ಅದು ಒಳಗಾಯಿತು. ಹೊರಗೆ ನಮಗೆ ನಡೆದಂತಹ ಅಥವಾ ನಾವು ಮಾಡಿದಂತಹ ಕೆಲಸ ಕಾರ್ಯಗಳು ಎಷ್ಟು ಸರಿಯಾಗಿದೆ ಎನ್ನುವುದನ್ನು ಕಂಡುಕೊಳ್ಳಬೇಕು ಅಂತಿದ್ರೆ ಅವಳ ಬಾಯಿಂದಲೇ 2 ನುಡಿಗಳನ್ನು ಕೇಳಬೇಕು ಎನ್ನುವಂತ ಆಶೆ ಮತ್ತು ಆಶಯ ನಮ್ಮ. ಆದ್ದರಿಂದ ಆ ಒಂದು ಶಕ್ತಿಯನ್ನು ಉಂಟು ಮಾಡುವ ಮೂಲಕ ಅವಳ ಸವಿನುಡಿಗಳನ್ನು ಕೇಳಬೇಕು ಎನ್ನುವಂತ ಆಶೆ ಇರುವುದರಿಂದ ಊರವರೆಲ್ಲ ಬಂದು ಸೇರಿದ್ದಾರೆ. ಏನು ಬರ್ತದೆ ಕೇಳಬೇಕು ಅನ್ನುವ ಕಾತರತೆ ಕುತೂಹಲ ಅವರಿಗೂ ಉಂಟು, ನಮಗೆ ಹೇಗೂ ಉಂಟಲ್ಲ. ಆದದ್ದರಿಂದ ಆ ನುಡಿಯನ್ನು ಕೇಳಿಸುವುದಕ್ಕೆ ಬೇಕಾಗಿ ನಮ್ಮಲ್ಲಿ ಹಿರಿಯರಿದ್ದಾರೆ. ಆ ಒಂದು ಕಾರ್ಯವನ್ನು ಕರ್ಮವನ್ನು ಮಾಡಿಸುವವರು ಅವರನ್ನೇ ಬರ್ಲಿಕ್ಕೆ ಹೇಳಿದ್ದೇನೆ, ಬರ್ತೇನೆ ಅಂತ ಹೇಳಿದ್ದಾರೆ. ಕೆಲವೊಮ್ಮೆ ಹೀಗೆ ಅಗತ್ಯ ಇದ್ದವರು ತಡ ಮಾಡಿ ಅಂದ್ರೆ ನಮ್ಮನ್ನು ಸ್ವಲ್ಪ ನೋಡ್ತಾರಲ್ಲ, ಏನು ಬರ್ಲಿಲ್ಲ ಕಾಯ್ತಾರಲ್ಲ, ಕಾಯಿಸುವಲ್ಲಿ ಆನಂದ ಅವರಿಗೆ. ಹಾಗಂತ ನಮಗದು ತುಂಬಾ ತೊಂದರೆಯನ್ನು ಕೊಡ್ತದೆ. ಆದರೂ ಸಮಾಧಾನ ಮಾಡಿಕೊಂಡು ಸಮಾಧಾನದಿಂದ ಕಾಯ್ತಾ ಇದ್ದೇವೆ. ಎಲ್ಲಿದ್ದಾರೆ ಇಲ್ಲೇ ಸ್ವಾಮಿ, ಇದು ಬಂದಿರಲ್ಲ ಅಲ್ಲ, ಸಾಸಿವೆ ಬಿಸಾಡಿದ್ರು ಕೆಳಗೆ ಬೀಳ್ಲಿಕ್ಕಿಲ್ಲ. ಇಂಥ ಸಭೆ ಅಂತ ಇಷ್ಟು ಸಭೆ ಇದ್ರು ಒಬ್ರು ಮಾತಾಡುದಿಲ್ಲ, ಅದರಲ್ಲೇ ಗೊತ್ತಾಗ್ತದೆ ತಲ್ಲೀನತೆ, ಕ್ಷೇತ್ರದ ಭಕ್ತಿ. ಮುಂದೇನು ಎನ್ನುವ ಕುತೂಹಲಕರವಾದಂತಹ ನಿರೀಕ್ಷೆ. ಅದಕ್ಕೆ ಸ್ವಲ್ಪ ಕಾರಣ ನೀವು ಕೂಡ. ಹೌದು, ಯಾಕೆ ತಡ ಮಾಡಿದ್ರಲ್ಲ. ಏನು ಮಾಡು ಸ್ವಾಮಿ, ಏನಾಯ್ತು? ಹೊಟ್ಟೆ ಬಾಡಲ್ಲ, ಇಲ್ಲಿ ಒಂದು ಕಡೆ ಅಲ್ಲಿ ಒಂದು ಕಡೆ ಹೊಟ್ಟೆ ತುಂಬಬೇಕಲ್ಲ. ನಿಮಗೆ ಹೊಟ್ಟೆ ಬಾಡು, ನಮ್ಗೆ ಹೊಟ್ಟೆ ಕಾಯುವ ಕೆಲಸ. ಏನು ಮಾಡು? ಎಲ್ಲಿದ್ದಾರೆ ಪಾತ್ರಿಗಳು? ಅವರೊಂದು ಸುಮಾರು ಕಡೆ ವಹಿಸಿಕೊಂಡು ನನ್ನಿಗೆ ತಂದದ್ದನ್ನು ಇಟ್ಟು ಹೋಗಿ ಸ್ವಾಮಿ, ಸ್ಥಾಪನೆ ಮಾಡಿ ತಂದದ್ದನ್ನು ಇಟ್ಟು ಹೋಗಿ, ಮತ್ತೆ ಮುಂದೋಗಿ ಸಮಸ್ಯೆ ಆಗುದು ಬೇಡ. ಏನು ವ್ಯವಸ್ಥೆ ಆಗ್ಲಿಲ್ವಾ? ಉಂಟು, ಆಯ್ತು, ಒಂದು ಬಾಕಿ. ಒಂದು ಹೂ ಮುಟ್ಟಿಸುವ ಕ್ರಮ. ಮೊದಲಿಗೆ ಹಾಕಿ ದೇವರಿಗೆ. ಮನೆ ಹಾಕ್ಬೇಕಾ? ನೀವು ಹಾಕ್ಬೇಕು. ಕೈಯಲ್ಲಿ ಕೊಟ್ಟಿದ್ದೀರಿ. ಇವರು ಕಾರ್ಯಕ್ರಮದ ಮತ್ತೆ ನಾನು ಹಾರಾಗೆ ಗೊತ್ತೌದು, ಅದಕ್ಕೆ ಗೊತ್ತೌದು, ತಲೆ ಉಂಟು ಹಾಗೆ. ತಗೊಳ್ಳಿ. ಕೆಲವರು ಇಟ್ಕೊಳ್ಬೇಕಲ್ಲ, ಜನ ಇಲ್ಲಿ ಕಮ್ಮಿ ಉಂಟು, ಅದಕ್ಕೆ ನೀವು ಬಿಸಾಡ್ಬೇಕು. ಸಭೆಗೆ ಬಂತಲ್ಲ, ಕೂತಲ್ಲಿಗೆ ಬಂದಿದೆ ವೈದ್ಯ ಮುಟ್ಟಿಸಿದ್ರೆ ಸಾಕು. ಆಯ್ತಲ್ಲ, 2 ಮಾತಾಡುವ. ಈಗ ದೇವರು ನಮ್ಮ ತವಳವ ಭಾಷೆಯವರು, ಹಾಗಾಗಿ ನಮ್ಮ ಭಾಷೆಯಲ್ಲಿ ನಾವು ಮಾತಾಡ್ತೇವೆ, ದೇವಿ ಅವರ ಭಾಷೆ. ಯಾಕಂದ್ರೆ ನಮ್ಮ ತವಳವ ಭಾಷೆ, ನಾವು ಕಟ್ಟು ಅವರು ತವಳವ ಭಾಷೆಯಲ್ಲಿ ಮಾತಾಡೋದು. ಹಾಗಾಗಿ ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ನಾನು ಅದನ್ನು ಅರ್ಥ ಮಾಡಿಕೊಡ್ತೇನೆ. ಇದೇ ಮಧ್ಯಸ್ಥನ ಕೆಲಸ. ಆಗ್ಲಿ, ಶುರು ಮಾಡಲ್ಲ. ಇವರದ್ದು ಹಂಚಿ ಇನ್ನೂ ಆಗ್ಲಿಲ್ವ? ಅವ್ರು ಹಂಚ್ತಾ ಅವಳು ಆಕರ್ಷಣೆ ಅವಳು ಸುರುಕಾದ ವಿಘ್ನ ವಿನಾಶಗಳ ಮಹಾಗಣಪತಿಗಳ ತರತಕ್ಕಾದ ಒಂದು ರಾಜ್ಯಕ್ಕೆ 100 ಪಾಲು ಸ್ನಾನ ಮಾಡಿಸ್ತಾನ. ಜಾಗ 4 ಸೇರಿದಂಚಿನ ಕುಲ ಕುಟುಂಬ ಪುದ್ದೆ ಅಷ್ಟೇ ಬಂಧು ಬಾಂಧವರು ಎಂಬುದು ಒಂದು. ಅವರ ಪ್ರಕಾರ ಮಂಡದ ಮಿತ್ತ ಮಮಕಾರ ಶಕ್ತಿಯ ಮಿತ್ತ ಭಕ್ತಿನ ಸೇರಿದಂಚಿನ ಭಗವದ್ಭಕ್ತರ ಸಾನ್ನಿಧ್ಯ ಎಂಬುದು ಒಂದು. ಈ ಪಂಚಾವ 12 ಮಣ್ಣದ ಆರಾಧನೆ ಕೊಡ್ತಾ ಸಕಲ ದೇವತೆಗೆ ತರೆಯತಕ್ಕಾದ. ಅವರ ಪ್ರಕಾರ ಭೂಮಿ ತುಂಬ ನಾಗದೇವರಿಗೆ ತರೆಯತಕ್ಕಾದ. ಕುಟುಂಬದ ನಾಗದೇವರ ಪಂತನ ಸ್ಥಳದ ನಾಗದೇವರ ಅನುಗ್ರಹ ಮತ್ತೊಂದು. ಇಳಿಗಾಲಗ ದಾದನ ಹಾಪದ
ಸೇವೆ ಅಪ್ಪೆ ಇನಿ ಕಾಲಗ ಯಾರು ಬಂಡಿನ ಬಾರಿ ಅಂತ ಹಿರಿಯಾಕಲು ಬಂಡಿನ ಬಾರಿ ಬಂತಲ್ಲ ಆಕಾಶ ಬಿಡ್ಲ ಭೂಮಿಗ ಉಳ್ಳ ಭೂಮಿ ಬಿಡ್ಲ ಶತಮಾದಲ ಉಳ್ಳ ಶತಮಾದಲ ಬಿಡ್ಲ ನಿನ್ನ ಏರಿಗಂತಿಗಡ ಉಳ್ಳ ಏರಿಗಂತಿಗ ಬಿಡ್ಲ ದೀಸಿತ್ತಿಗಡ ಉಳ್ಳ ದೀಸಿತ್ತಿಗ ಬಿಡ್ಲ ಕುಟುಂಬದ ಬುದ್ಧಿ ಉಳ್ಳ ಕುಟುಂಬ ಭಕ್ತಿ ಬಿಡ್ಲ ಪತ್ತರ ಮದಿ ಬಿಡ ಉಳ್ಳ ಪತ್ತರ ಮದಿ ಬಿಡ್ಲ ಎಂಗೆಲ್ಲ ಕೇಳ್ತಿ ಹಬ್ಬವಾಗಿ ಮಾಡಿಬಿಟ್ಟು ರಾಜಮಣ ಬದಲಾಗಿ ನೂಲ್ಪಾಡಿ ಸಂಸಾರ ಕಾಶಿಗೆತ್ತೆ ಮಧ್ಯಸ್ಥರೇ ಒರಿಯಂದ ಇವಲೆತ್ತು ಕೊಂದಾಡೊಂದಿಗೆ ಒರಿಯಲ್ಲ ಇವಲೆತ್ತು ಕೊಂಡಾಡಿಗೆ ಬಂಪಿನ ಅಪಕೀರ್ತಿ ಬರ್ರೆ ಬಲ್ಲಿ ಎತ್ತಿಯೇ ಅಪಗಾಂಡ ಯಾನು ಉಂಡಾಯ ನಂಚಿನ ಪೊತ್ತು ಎಂಚಯೇ ಭೂಮಿ ನೆಗತ್ತು ಪೋವೆ ಬಾನಗ ಕೊಲ್ತು ಪೋವೆ ವಿಷನ ಅಮೃತನ ಯಾನು ಉಂಡಾಯ ನಂಚಿನ ಪೊತ್ತು ರಾಶಿಯ ಗಾತಿಯ ಎಂಚಿನ ಕೇನೊಂದಲ್ಲ ಅಪ್ಪೆ ಈ ಪೊರ್ತುಗಾನಿಗೆ ರಾಶಿಯ ಗಾತೆಯ ವಿಷನ ಅಮೃತನ ಪಾಲಿಗೆ ಬೆಳೆದಿರಂತಿನ ಕಷ್ಟ ಕಾರ್ಪಣ್ಯ ನಾನು ಕೇಳೊಂದಿಲ್ಲ ಅಪಗಾನಿಗೆ ಮಾದೃಷ್ಟಿಗಳು ಚರ್ಮ ದೃಷ್ಟಿ ಎಂಕ್ಲೆಗೆ ಒಂಜಿದರಿಂದ ಒರ್ಮದರಂಚಿನ ಬಡಮಾನವರೆಂಕುಲು ಬಂಜಿಡಿದನ ಬೆರಿಟ್ಟು ಮರಣ ಎಂಕ್ಲೆಗೆ ಅಪಗಾನಗ ಇನಿಗಾನಗ ಪಾಪದ ಸಂಸಾರದ ಇಚ್ಚಿದ ಇಜ್ಜಂಚಿನ ಮಲ್ತಿನ ಸೇವೆ ಏಪದೃಷ್ಟ ಈ ಕ್ಷೇತ್ರಕ್ಕೂ ಉಂಗು ಚಳಿಯದು ಏತನ ಬಂಪಿನಂತೆ ನಿನ್ನ ಮಾಯ ದೃಷ್ಟಿಗೆ ತೆರೆಯುವ ಎಂಗಳ ಚರ್ಮದರಿಗೆ ಚೆರಿಯಂದು ಅಪಗಾನಗ ಅಂಚಿನ ದಾಲ ವಿಷಯ ಇತ್ತಣ್ಣ ಅಣ್ಣಲ ವಿಷ್ಣುದೇವರು ಓನವಾನಿಚನ ಗರುಡದ ಬಾಯಿಗೆ ಬಾರದು ಈ ಪಾಪದ ಬಡ ಕ್ಷೇತ್ರದ ಅವೇ ಪ್ರಕಾರ ಮಲ್ಪುರಂಚಿನ ಈ ಕ್ಷೇತ್ರದ ನಡಪವನಂಚಿನ ಈ ಅಧ್ಯಕ್ಷರ ಅವಡು ಮತ್ತೊಂದಾಣ ಸಂಸಾರ ಅವಡು ಅರೆಗೆ ದಾನ ಮನಸ್ಸಡಿ ಇತ್ತಿನಂತೆ ನೆರವಾಡದು ಈ ಪಾಪದ ಸಂಸಾರದ ಮಟ್ಟೆಲಗು ಅಮೃತನು ಕೊಡು ಬನ್ನ ಸನ್ನಿಧಾನೋಡು ಪ್ರಾರ್ಥನೆ ಮಧ್ಯಸ್ಥರೇ ಎಡ್ಡೆ ಮದಿಪು ಮದಿಪೆ ಮಾಣಿಕ್ಯ ಪನ್ಪೇರು ಸತ್ಯ ಅಂಚಾಯಿನ ಪೊರ್ತುಡು ಯಾನು ಉಂಡಾಯಿನ ಪೊರ್ತು ಎಂಚನ ವಿಷನ ಅಮೃತನ ಅಂಡು ಕೇಂಡೆ ಅಂಡ ಎಂಕುಲು ಮಾನವೇರು ಎಂಕಲಿಗೆ ಬಂಜಿಡು ಜನನ ಬೆರಿಟ್ಟು ಮರನ ಸತ್ಯ ಪನ್ಪಿನ ರಾಸಿನ ಪಂಡರು ಮಧ್ಯಸ್ಥರೇ ಎಂಚಯೇ ಎಂಕಿ ಇನಿತ ಸೇವೆ ಎಡ್ಡೆಡ ಹತ್ತದಾಲ ನ್ಯಾಯ ಉಂಡ ನ್ಯಾಯಕ್ಕೇನೊಂದಿಲ್ಲ ಯಾನು ದೇವಿ ಹೇಳುದು ಈಗ ಸೇವೆ ಮಾಡಿದ್ದು ಯಾವ ಕಾರಣಕ್ಕೆ ಕಷ್ಟ ಬಂದಿದ್ದ ಏನು ವಿಷಯ ಏನು ಅಂತಲ್ಲ ಆದ್ರೆ ಊರಿನ ಮಂದಿಗಳಿಗೆ ಕ್ಷೇಮ ಇಲ್ಲದೆ ಇರುವ ಕಾರಣ ನಾವು ಕೇಳಿಕೊಂಡಾಗ ನಮಗೆ ಬಂದ ಉತ್ತರ ರಕ್ತೇಶ್ವರಿಯ ಮುನಿಸು ಆದ್ದರಿಂದ ಅದು ಶಾಂತ ಆಗಬೇಕು ಅನ್ನುವ ಕಾರಣಕ್ಕಾಗಿ ಈ ವ್ಯವಸ್ಥೆ ಅಪ್ಪಡ ರಾಜನ ಈ ಸಂಸಾರದ ಮಟ್ಟೆರಡು ಅವದನ್ನ ಕ್ಷೇತ್ರಡು ಅಪ್ಪೆ ರಾಜರಾಜೇಶ್ವರಿ ಆದ ತಂಡಲ ಪಂಜಿಗೆ ಬಡವಿತನಕ್ಲಿ ಅನ್ನಪೂರ್ಣೇಶ್ವರಿ ಆದ ಪಾಪದ ಬಾಲಲಾಗಿ ಅಪ್ಪೆ ಆದ ಇಲ್ಲಿ ಕನಗ ಸಾಧಿದ ಜನಪನ ನಡತೊಂಬಿನ ಅಲ್ಪ ಮಾಯದ ಗಾಳಿ ಬೀಜ ಆದ ರಕ್ಷಣೆ ಮಲ್ತು ಅಂತಿನಾಲಿ ಅಪಗಾನಗ ಇನಿಕಾನಗ ದಾದನ ಈ ಮುನಿದ ಪಂಪಿನಂಚಿನ ವಿಚಾರ ತೋಜಿದ ಬತ್ತಂಡು ಜನಕ್ಲೆಗೆ ಸೀಕು ಸಂಕಟ ಶುರುವಾಂಡು ತೊಟ್ಟಿಲ್ಲಿತ್ತಿನ ಬಾಲ ಕೀರಿ ಕಟ್ಟದು ಬಿಲ್ತೊಂದುಂಡು ನೋಯಿ ನಕ್ಲೆಗೆ ಬತ್ತಿ ನಕ್ಲೆಗೆ ಮನಸ್ಸು ಸಮಾಧಾನ ಅಜ್ಜಿ ಕಂಡನೆ ಬಡದಿಲ್ಲ ಲಡಾಯಿ ಮಲ್ತೊಂದುಲ್ಲೇರು ಅವೇ ಬಗ್ಗರ ಸಂಸಾರ ಚಲ್ಲಾಪಿಲಿ ಅವನುಂಡು ಒಂದು ದಾನ ಎಂದು ಕೇಂದ್ರ ಕೋಣಗ ಅಪ್ಪೆ ರಕ್ತೇಶ್ವರನ ದೃಷ್ಟಿ ಪೂಡ್ದುಂಡು ವಿಚಾರ ತೋಜಿದ್ರೆ ಏನನ್ನು ನಂಬದು ಜರತೆ ಒಂಜಿ ಕಾಲಡು ಅಪಗಾನಗ ಈ ಪೊರ್ತುಗಾನಗ ಈ ದಾಯಕ ಮುನಿಯ ದಾದ ವಿಚಾರ ಎಂಕ್ಲೆಡ್ದು ಮಾನವರು ದಾದ ತಪ್ಪಾದ ಸನ್ನಿಧಾನದ ಭಯ ವ್ಯಕ್ತದ ಪ್ರಾರ್ಥನೆ ಮಧ್ಯಸ್ಥರೇ ಒಂಜಿ ಕಾಲಡು ವಿಷ್ಣು ದೇವರನ ಸಾನ್ನಿಧ್ಯ ಮೂಲ ಉಂಡಾಂಡು ಸತ್ಯ ಮತ್ತೆ ಆ ಪೊರ್ತುಡು ಪರಮಾತ್ಮನ ಅಪ್ಪನೇನು ಪಡೆಯೊಂದು ಯಾನು ಬತ್ತಿನಾಲು ಆಂಡ ಯಾನು ಬತ್ತಿನ ಮಕ್ಕಳಿಗೆ ಗೊತ್ತಾಯ್ಜಿ ಸತ್ಯ ಹೆತ್ತ ಕೈಕಂಜಿಲೆಗೆ ಸೀಕ್ ಸಂಕಟನು ಕೊರಿಯೆ ಸತ್ಯ ನನ್ನ ನಮ್ಮನದ ಕಷ್ಟಲೇನು ಕೊರಿಯೆ ಆಂಡ ಈತಾನ ಪೊರ್ತುಗು ಬಲ್ಮೆಡಿ ಕೇಂಡೆರು ಯಾನು ಉಲ್ಲೆ ಅಂದು ಬಂದು ತೋಜಿದು ಬತ್ತಂಡು ಇನಿ ಕಾನಗ ಎಂಕ್ ಪುರ್ಲು ಸಿಂಗಾರದ ನೇಮನು ಕೊರಿಯರು ಅಪಗ ಅಂಡ ಸಂತೋಷಡವಿನ ಸ್ವೀಕಾರ ಮಲ್ತೊಡ್ಡೆ ಅಪಗ ನನ್ನ ಮಿತ್ತಗು ಪೋಯಿನಲ್ಪ ಬತ್ತಿನಲ್ಪ ಓಲು ಪೋಂಡಲ ಅಕಲ ಬೆರಿಸೆಯಾದಿ ಅನ್ ಕಾಪೊಂದು ಬರ್ಪೆ ಅಂದ ಅಭಯನ್ ಕೊರೊಂದುಲ್ಲ ದೆತ್ತೊಂದಿಕೋ ಸರ್ ಈಗ ದೇವಿಯನ್ನು ಹೇಳುದಂದ್ರೆ ಇಷ್ಟು
ಸಮಯ ಮಾನವರಿಂದ ತಪ್ಪಾಗ್ತದೆ, ಸರಿ, ಅದು ಸಹಜ. ಯಾಕಂದ್ರೆ ಮಾನವರೆಲ್ಲ ತಪ್ಪು ಮಾಡೋದು. ತಪ್ಪು ಮಾಡದ ಮನುಷ್ಯರಿದ್ದಾರೆ, ದೇವರು ಇದ್ದಾರೆ. ಯಾಕಿದ್ದಾರೆ? ಒಂದು ಮಾತನ್ನು ಬೈತಾರೆ. ಈಗ ದೈವ ದೇವರಿಗೆ ಒಂದು ವಿಷಯ ಉಂಟು, ಏನಂದ್ರೆ ಈಗ ಪ್ರತಿಯೊಬ್ಬ ಮಾನವರು ತಪ್ಪು ಮಾಡಿದಾಗ ದೈವ ಏನು ಹೇಳ್ತಾರೆ? ಇವನನ್ನು ಅಟ್ಟಗಾರಿಸ್ತೇನೆ, ಇವರ ಕೈಕಾಲನ್ನು ತುಂಡರಿಸ್ತೇನೆ, ಹಾಗೆ ಹೇಳ್ತದೆ. ಆದ್ರೆ ದೈವ ಆ ರೀತಿ ಮಾಡುವುದಿಲ್ಲ. ಈಗ ಒಂದು ಹೆತ್ತ ತಾಯಿ ತಾನು ಮೊಲೆ ಹಾಲು ಕೊಡುವ ಸಂದರ್ಭದಲ್ಲಿ ಎಡಕಾಲಿಂದ ಒತ್ತರೆ ತಾಯಿ ಅದನ್ನು ಕೊಲ್ಲುವುದಿಲ್ಲ. ಅದೇ ಪ್ರಕಾರ ಆ ಮಗು ಬೆಳೆದು ದೊಡ್ಡವರಾದ ನಂತರ ಏನೋ ವಸ್ತುವನ್ನು ಕಳೆದುಕೊಳ್ಳುವುದು. ಅದೇ ರೀತಿ ಬಿತ್ತು ಏನಾದರೂ ಕೈಗೆ ಗಾಯ ಮಾಡಿಕೊಂಡ್ರೆ ತಾಯಿ ಏನು ಹೇಳ್ತಾಳೆ? ನಿನ್ನ ಚರ್ಮವನ್ನು ಸುಲಿತೇನೆ, ನಿನ್ನ ಕೈಯನ್ನು ಮುರಿತೇನೆ ಎಂಬುದಾಗಿ ಯಾಕೆ ಹೇಳುತ್ತಾಳೆ? ಇನ್ನು ಮುಂದಕ್ಕೆ ಆ ಮಗುವ ತಪ್ಪು ಮಾಡಬಾರದೆಂಬ ಭಯ ಹುಟ್ಟಿಸಬೇಕಂತ. ದೇವರು ಎಂದರೆ ಭಕ್ತಿ, ದೈವ ಎಂದರೆ ಭಯ. ಹಾಗಾಗಿ ಆ ದೇವರ ಮೇಲೆ ಭಕ್ತಿ ಬರಬೇಕಾದ್ರೆ ದೈವ ಭಯ ಹುಟ್ಟಿಸಬೇಕು. ಅದಕ್ಕಾಗಿ ದೈವ ದೇವರು ನಮ್ಮ ತುಳುನಾಡಲ್ಲಿ ನೆಲೆಸಿದ್ದಾರೆ. ಅದೇ ರೀತಿ ತುಳುನಾಡು ಮಾತ್ರವಲ್ಲ, ಕ್ಷೇತ್ರದಲ್ಲಿಯೂ ನೆಲೆಸಿದ್ದಾರೆ. ಹಾಗಾಗಿ ಏನು ಮಾನವರು ಮಾಡುವಂಥ ತಪ್ಪನ್ನು ತಾಯಿ ಸಂತೋಷವಾಗಿ ಸ್ವೀಕರಿಸಿ ನಿಮ್ಮನ್ನೆಲ್ಲ ಕ್ಷಮಿಸಿದ್ದಾಳೆ. ಇನ್ನು ಮುಂದಕ್ಕೆ ಈ ಕ್ಷೇತ್ರವಾಗಲಿ ಅಥವಾ ನಿಮ್ಮ ಜನಮಾನಿಗಳೇ ಆಗಲಿ ಏನು ತೊಂದರೆ ಬರಬೇಕು ಅನ್ನೋದು ಪ್ರಾರ್ಥನೆ ಮಾಡ್ತಾರೆ. ಅಧ್ಯಕ್ಷರೇ, ಅಪಗಾಂಡ ಯಾನು ಉಂಡಾಯಿನಂಚಿನ ಪೊರ್ತು ತಪ್ಪು ಒತ್ತೊಂದೇರು ಇನಿಕಾನಕ ಭಕ್ತಿ ನನ್ನ ಸ್ಮರಣೆ ಮಲ್ಪೇರಿಗೆ ಜಾಗಡು ಪೊರ್ತು ಗಾನಕ ಕೊರ್ಪ ಆಯನ ಅಂಕ ಮಾತಲ ಕೊರ್ಪೇರಿಗೆ ಮಿಕ್ಕು ಬೋಡು ಇರ್ತಂಚಿನ ಸೇವೆ ಮಾತಲ ಈ ಕ್ಷೇತ್ರ ನಡೆಕೊಂಡು ಆಂಡಕನ ಭಿನ್ನಪದಾದ ಬಣ್ಣಗ ದಾದನ ஒரு பாப்பதாய பருப்பு ஒரு ஸ்ரீமந்தே பருப்பு ஒஞ்சி கண்ணுக்கு பேர் ஒஞ்சி கண்ணுக்கு ಸುಣ್ಣ ಆವರೆ ವಲ್ಲಪ್ಪೆ ಆಡಿ ಮಕ್ಕಳ ಆಟಿಗೆ ಅದು ಪೋ ಅಮ್ಮ ಗಾನಗಾರನ ಪ್ರಾರ್ಥನದಾದ ಬನ್ನಗ ಮಾನವರಿದ ಮುಟ್ಟ ಮಂತಿನಂಚಿನ ತಪ್ಪುನು ಇನ್ನ ಮಟ್ಟೆಲಿಗೆ ಪಾಡೊಂದು ಅವೇನ ಸೆರಗಡೆ ಗಂಟು ಕಟ್ಟದು 7 ಕಡಲ ಅಂಜಿ ದಕ್ಕದು ಈ ಪಾಪದ ಸಂಸಾರ ಹತ್ತಂದೆ ಈ ಕ್ಷೇತ್ರಗೂ ಏರು ಭಕ್ತಿಡು ಕೈ ನೀಡಿದ ಅಪ್ಪೆ ಬಂದು ಬರ್ಪೆರ ಅಕ್ಲಿನ ರಕ್ಷಣೆ ಮಲ್ಪಡು ಅಕುಲು ಪಾಡಿನ ಒಂಜೆ ಸಲನ ಪೂ 1000 ಎಸಲ ಬಣ್ಣದ ಸಂತೋಷೋಡು ಸ್ವೀಕಾರ ಮಲ್ತಂದು ಏರು ಈ ಕ್ಷೇತ್ರಕ್ಕೆ ಬರ್ಪೆ ಅಕಲ ಮನಸ್ನ ಇಷ್ಟಾರ್ಥ ನೆರವೇರಿಸಿದು ನೀಡಿದ ಪಕ್ಕ ಕ್ಷೇತ್ರಡಿ ರಾರಾಜಿಸೋದು ಭಕ್ತಿರಪ್ಪ ಮಧ್ಯಸರೇ ಎಡ್ಡೆ ಮದಿಪು ಮಧ್ಯಸರೇ ಇಂಚಿನ ಈ ಪೊರ್ತುಡು ರಾಸಿಡಿಯಾನ ಕೇನೋಡ ಹತ್ತು ಮಾತೆಲ್ಲ ಒರಿಯರೆಲ್ಲ ಎತ್ತಿಗೇನೋಡ ರಾಸಿಗೆ ಪುಲಿಪಾಡ್ ನೆಡ್ಡೆ ಅತ್ತ ಮಾತೆಲ್ಲ ಎತ್ತಿಗೇನೋಡ ಪುಲ್ಯ ಅಪಗಾಂಡ ಯಾನು ಉಂಡಾಯಿನ ಪೊರ್ತು ಎಂಕು ಉಲ್ಲಾಸದ ಪೊರ್ತು ನಿಖಿಲೆಗೆ ನಿದ್ರೆದ ಕೊಡ್ತಾರೆ ಒಂದು ನಿದ್ರೆ ಇದ್ದ ಆಮೇಲೆ ಅಪಗಾಂಡ ಯಾನೆನ್ನ ಭಂಡಾರ ಸೇರುಡ ಅಸರಾವಡು ಹೊಂಡ ಉಂಡ ಬೊಂಡಾಗೆ ನೀರು ಕೊಟ್ಟಚ್ಚಿ ನಾನೇ ಏಳೆಗಳಿಗೆ ಮೀರೊಂದುಂಡು ದೇವರಿಗೆ ಭಯಭಕ್ತಿಯನ್ನು ಕೊಡುವಂತಹ ಪ್ರಸಾದ ಅಧ್ಯಕ್ಷರೇ ಆಸಾರು ಸಿಕ್ಕರ ಬಾರಿ ಬರಲಾಂಡಿ ಬತ್ತಿನ ಜನಕ್ಕೆ ಬಾರಿ ಖುಷಿ ಮೇರೆ ಯಜಮಾನ್ರ ಮೇಲೆ ಯಾರೇನಾ ಬಾರಿ ಪೊರ್ಲುಡು ಒಂಜಿ ಸೇವೆ ಅಪನಂಡ ನಮ್ಮ ಬೇಲೆ ನಮ್ಮ ಮಲ್ಪುರ ಕೊರ್ಪುನಪುರ ಪಂತೆ ಇತ ಕುಡೊಂಜಿ ಬೋಡಿಗೆ ನಮಕ್ ಬಂಡಾರ್ಲೆಡ ಪಂತೆರ್ ಅಪನ ಯಾನ್ ಬರ್ಪೆ ಯಜಮಾನ್ರ ಆದಿ ಹಾಗೆ ನಾವು ನಿರೀಕ್ಷೆ ಮಾಡಿದಂತೆ ಎಲ್ಲವೂ ಸಾಂಗವಾಗಿ ನೆರವೇರಿತು. ಯಾಕೆ ಎಲ್ಲಿ ತಪ್ಪಾಯಿತು ಎನ್ನುವುದಕ್ಕೆ ಸ್ಪಷ್ಟವಾದಂತಹ ಉತ್ತರವು ಸಿಕ್ಕಿದ ಹಾಗಾಯಿತು. ಆದ್ದರಿಂದ ಈ ಸಾನ್ನಿಧ್ಯದ ಪಾವಿತ್ರ್ಯತೆ
ಇನ್ನಷ್ಟು ವೃದ್ಧಿಯಾಗುವುದಕ್ಕೆ ಬೇಕಾಗಿ ಜನಸಾಗರ ಬರುವಂತಹ ಸ್ಥಿತಿ ನಿರ್ಮಾಣ ಆಗಲಿ ಅಂತ ನಾವು ಆಶಿಸ್ತೇವೆ. ಆ ಕಾರಣದಿಂದ ಈ ಮಹಾವಿಷ್ಣು ಸನ್ನಿಧಾನದಲ್ಲಿ ಯಾವುದೇ ಕಷ್ಟಕ್ಕೆ ಒಳಗಾದವರು ಕೂಡ ಬಂದು ಅವರದ್ದಾದಂಥ ಇಷ್ಟಾರ್ಥವನ್ನು ಈಡೇರಿಸಿಕೊಳ್ಳುವುದಕ್ಕೆ ಬೇಕಾಗಿ ಹರಿಕೆಯನ್ನು ಹೇಳಿದರೆ ಆ ಹರಿಕೆಯ ಪರಿಣಾಮವಾಗಿ ಅವರಿಗೆ ಬಂದಂಥ ಕಷ್ಟ ನಿವಾರಣೆಯಾಗುತ್ತದೆ ಎನ್ನುವ ಹಾಗೆ ನುಡಿಮುತ್ತುಗಳನ್ನು ರಕ್ತೇಶ್ವರಿಯು ಹೇಳಿದ್ದಾಳೆ ಎನ್ನುವ ಕಾರಣದಿಂದ ಈ ಕ್ಷೇತ್ರದ ಪಾವಿತ್ರ್ಯತೆ ಇನ್ನಾಗಿ ಹೆಚ್ಚಾಗಲಿ ಎಂಬ ಹಾಗೆ ಹೇಳುವುದರೊಂದಿಗೆ ಈ ಒಂದು ಘಟನೆ ಒಂದೊಂದು ದಿವಸ ಸುಂದರವಾದಂತಹ ಕಥೆಯಾಗಿ ಪ್ರಕಟವಾಗಲಿ. ಹಾಗೆ ಪ್ರಕಟವಾಗುವಂತಹ ಕಥೆಯನ್ನು ಯಾರು ಪ್ರದರ್ಶಿಸ್ತಾರೋ, ಪ್ರದರ್ಶನಾವಕಾಶವನ್ನು ಮಾಡಿಕೊಡ್ತಾರೋ ಅವರೆಲ್ಲರಿಗೂ ನಾವು ನಂಬುವಂತಹ ಭಗವಂತ ಶ್ರೀ ಮಹಾವಿಷ್ಣು ಆಯುರಾರೋಗ್ಯ ಭಾಗ್ಯವನ್ನು, ಸುಖ ಸೌಖ್ಯ ಸಂಪತ್ತನ್ನು ಕೊಡಲಿ ಎಂಬ ಹಾಗೆ ಆಶಿಸುತ್ತಾ ಈ ಕಥೆಯ ಮಂಗಳಾಚರಣೆಗೆ ಅಪ್ಪಣೆಯನ್ನು ಕೇಳೋಣ. ಭದ್ರಂ ಶುಭಂ ಮಂಗಳಂ. ಕಲ್ಯಾಣ ಬುಧಗೇಂದ್ರಾಯ ಗಾವಿದಾದ ಪ್ರದಾಯಿನೇ ಶ್ರೀಮಧ್ವಾನ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳೋ ಶ್ರೀನಿವಾಸಾಯ ಮಂಗಳೋ ಮಂಗಳ ಸಾಂತರ ಶ್ರೀ ವಿಷ್ಣು ದೇವನಿಗೆ ಜಯ ಮಂಗಳ ಚಿನ್ಮಯ ಮೂರ್ತಿಗೆ ಮಂಗಳ ಶ್ರೀ ಗಣಪನಿಗೆ ಜಯ ಮಂಗಳ ಭಕ್ತರ ಪೂಜೆಗೆ ಮಂಗಳಂ ಜಯ ಮಂಗಳಂ ಜಯ ಮಂಗಳಂ ಜಯ ಮಂಗಳಂ ಮಂಗಳಂ ಶ್ರೀ ಮಗ ಗಣಪಗೆ ಮಂಗಳಂ ಮಗ ವಿಷ್ಣುವೇ ಜಯ ಮಂಗಳಂ ರಕ್ತೇಶ್ವರಿಗೆ ಭದ್ರಂ ಶಿವ ಮಂಗಳಂ. ಹರಿ ಓಂ. ಇಷ್ಟರವರೆಗೆ ಶ್ರೀ ಮಹಾವಿಷ್ಣು ದೇವಸ್ಥಾನ ಶಾಂತಿನಗರ ಇದರ ಪೌರಾಣಿಕ ಹಿನ್ನೆಲೆಯುಳ್ಳ ಅದರ ಆಧರಿಸಿದ ಕಥೆಯೊಂದಿಗೆ ಮಾಣಿ ಸತೀಶ ಆಚಾರ್ಯ ವಿರಚಿತ ಶ್ರೀರಾಮ ಶಾಲೆ ಉಪ್ಪಿನಂಗಡಿ ಯಕ್ಷನಾಟ್ಯ ತರಬೇತಿ ಕೇಂದ್ರ ಹಾಗೂ ಅತಿಥಿ ಕಲಾವಿದರ ಕೂಡುವಿಕೆಯಲ್ಲಿ ಶ್ರೀ ವಿಷ್ಣು ಸಾನ್ನಿಧ್ಯ ಎನ್ನುವಂತಹ ಕಥಾಮೃತವನ್ನು ಯಕ್ಷಗಾನ ರೂಪದಲ್ಲಿ ಆಡಿ ತೋರಿಸಿದಂಥ ಎಲ್ಲ ಸಂಘಟಕರಿಗೂ ಕೂಡ ವಂದನೆಗಳನ್ನು ಅರ್ಪಣೆ ಮಾಡುತ್ತಾ ಸಂಘಟಕರು ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇವರಿಗೆ ಆಡಳಿತ ಮುಕ್ತೇಸರಾದ ಶ್ರೀಯುತ UG ರಾಧ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಈ ಒಂದು ಯಕ್ಷಗಾನದಲ್ಲಿ ಪಾತ್ರವನ್ನು ನಿರ್ವಹಿಸಿದಂತಹ ಎಲ್ಲ ಕಲಾವಿದರು ಕೂಡ ವೇದಿಕೆಗೆ ಬಂದು ಸ್ಮರಣಿಕೆಗಳನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಈ ಒಂದು ಯಕ್ಷಗಾನವನ್ನು ನಡೆಸಿಕೊಳ್ಳಲು ಮುಂಚೂಣಿಯಲ್ಲಿ ಮುಖಂಡತ್ವವನ್ನು ವಹಿಸಿದಂಥ ಸಂಚಾಲಕರು ವೇದಿಕೆಗೆ ಆಗಮಿಸಬೇಕು. ಶ್ರೀಯುತ UG ರಾಧ ಇವರಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಅವರೊಟ್ಟಿಗೆ ಎಲ್ಲ ಕಲಾವಿದರು ಕೂಡ ವೇದಿಕೆಗೆ ಬಂದು ಸ್ಮರಣಿಕೆಗಳನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ದಿನಾಂಕ 11/2/2023 ಶನಿವಾರ ಮಧ್ಯಾಹ್ನ ಶ್ರೀದೇವರಿಗೆ ದೃಢ ಕಲಶಾಭಿಷೇಕವು ಜರಳಗಳಿದ್ದು ತಾವೆಲ್ಲರೂ ಈ ಒಂದು ದೃಢ ಕಲಶಾಭಿಷೇಕದಲ್ಲಿ ಪಾಲ್ಗೊಳ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಲ್ಲ ಕಲಾವಿದರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಶ್ರೀಯುತ UG ರಾಧಾ ಇವರು ಸ್ಮರಣಿಕೆಯನ್ನು ಗೌರವಿಸ್ತಾ ಇದ್ದಾರೆ. ಎಲ್ಲ ಕಲಾವಿದರು ಕೂಡ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕಾಗಿ ವಿನಂತಿ.